24 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಚಾನೆಲ್ ಮುಖಾಂತರವಾಗಿ ಇವತ್ತು ಬೆಳಗಿನಿಂದ ಏನು ಮತದಾನ ಪ್ರಕ್ರಿಯೆಗಳು ಆರಂಭಗೊಂಡಿರುವಂತದ್ದು ಅವೆಲ್ಲದರ ಅಪ್ಡೇಟ್ಗಳನ್ನು ಕೊಡುವಂತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇದು. ಬೆಳಗಿನ ಹೊತ್ತು ಮಧ್ಯಾಹ್ನದವರೆಗೆ ನಾವು ಪುತ್ತೂರು ವಿಧಾನಸಭಾ ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಮತಗಟ್ಟೆಗಳ ವಿಶೇಷವಾದಂತಹ ಅಲ್ಲಿನ ಸನ್ನಿವೇಶಗಳು, ಪರಿಸ್ಥಿತಿಗಳು ಮತ್ತು ಮತದಾರರ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ತಮ್ಮ ಮುಂದೆ ಇರುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂತದ್ದು. ಇದೀಗ ಮತ್ತೆ ಬೆಳಗಿನಿಂದ ಸಂಜೆಯವರೆಗೆ ಯಾವ ರೀತಿ ಮತದಾನ ಪ್ರಕ್ರಿಯೆಗಳು ನಡೆಯಿವೆ, ಇನ್ನಷ್ಟು ಮಾಹಿತಿಯನ್ನು ಕೊಡುವಂತಹ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದೀಗ ಆರಂಭದಲ್ಲಿ ನಾವು ಬೆಳಗಿನಿಂದ ಒಂದು ಹಂತದಲ್ಲಿ ಮತದಾನದ ಪ್ರಕ್ರಿಯೆಗಳು ಶೇಕಡಾವಾರು ಯಾವ ರೀತಿಯಾಗಿ ನಡೆದಿವೆ ಎನ್ನುವುದನ್ನು ನೋಡಿಕೊಂಡು ಬರೋಣ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 221 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಅದೇ ರೀತಿ ಮಂಗಳೂರು, ಇವತ್ತು ಬೆಳಗ್ಗೆಯಿಂದ ಶೇಕಡಾವಾರು ಮತ ಚಲಾವಣೆಯನ್ನು ನೋಡ್ತಾ ಹೋಗೋದಾದ್ರೆ ಬೆಳಿಗ್ಗೆ 11 ಗಂಟೆಯ ವೇಳೆಗೆ ಒಂದು ಮತ ಚಲಾವಣೆ ಆಗಿರುವಂಥದ್ದು ಶೇಕಡಾವಾರು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 32.39%, ಮೂಡಬಿದ್ರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ 27.46%, ಮಂಗಳೂರು ಉತ್ತರ 30.39%, ಮಂಗಳೂರು ದಕ್ಷಿಣ 26.54%, ಮಂಗಳೂರು 31.63%, ಬಂಟ್ವಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ 32.28%, ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 32.98% ಇದು, ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 34.7%. ಇದು ಬೆಳಗ್ಗೆ 11 ಗಂಟೆಯ ವೇಳೆಗೆ ಶೇಕಡಾವಾರು ಮತ ಚಲಾವಣೆ ಆಗಿರುವಂಥದ್ದು. ಒಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಳಗ್ಗೆ 11 ಗಂಟೆಯ ವೇಳೆಗೆ 30.96% ಮತ ಚಲಾವಣೆಯಾಗಿದೆ. ನಂತರ ಮತ್ತೆ 2 ಗಂಟೆಗಳ ಬಳಿಕ ಅಂದರೆ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾವಾರು ಮತ ಚಲಾವಣೆ ನೋಡಿದ್ರೆ ಬೆಳ್ತಂಗಡಿಯಲ್ಲಿ 50.01%, ಮೂಡಬಿದ್ರೆಯಲ್ಲಿ 45.1%, ಮಂಗಳೂರು ಉತ್ತರ 46.88%, ಮಂಗಳೂರು ದಕ್ಷಿಣ 41.62%, ಮಂಗಳೂರು 47.83%, ಬಂಟ್ವಾಳ 50.13%, ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 51.01%, ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 53.31%. ಅತ್ಯಧಿಕ ಶೇಕಡಾವಾರು ಮತ ಚಲಾವಣೆ ಆಗಿರುವಂಥದ್ದು ಇಲ್ಲಿ ನೋಡೋದಾದರೆ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಅದರ ನಂತರ ಪುತ್ತೂರು 2ನೇ ಸ್ಥಾನದಲ್ಲಿದೆ 51.01%. ಇದು ಮಧ್ಯಾಹ್ನ 1 ಗಂಟೆಯ ವೇಳೆಗೆ. ಒಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1 ಗಂಟೆಯ ವೇಳೆಗೆ 48.1% ಮತ ಚಲಾವಣೆಯಾಗಿದೆ. ಮತ್ತಷ್ಟು ನಾವು ಮಾಹಿತಿಗಳನ್ನು ನೋಡಿಕೊಂಡು ಹೋಗೋಣ. ಬೆಳಗಿನಿಂದ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಆರಂಭಗೊಂಡಿವೆ. ಇನ್ನು ಮಧ್ಯಾಹ್ನ ಅಪರಾಹ್ನ 3 ಗಂಟೆಯ ವೇಳೆಗೆ ಶೇಕಡಾವಾರು ಮತ ಚಲಾವಣೆಯ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 61.41% ಮತ ಚಲಾವಣೆಯಾಗಿದೆ. ಮೂಡಬಿದ್ರೆಯಲ್ಲಿ 54.95%, ಮಂಗಳೂರು ಉತ್ತರ 56.76%, ಮಂಗಳೂರು ದಕ್ಷಿಣ 51.05%, ಮಂಗಳೂರು 47.83%, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 61.17%, ಹಾಗೂ ಪುತ್ತೂರಿನಲ್ಲಿ 62%, ಸುಳ್ಯದಲ್ಲಿ 64.46% ಮತದಾನ ಚಲಾವಣೆ ಆಗಿರುವಂಥದ್ದು. ಒಟ್ಟು ಶೇಕಡಾವಾರು ಗಮನಿಸುವುದಾದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಪರಾಹ್ನ 3 ಗಂಟೆಯ ವೇಳೆಗೆ 58.65% ಮತ ಚಲಾವಣೆ ಆಗಿದೆ. ಇಲ್ಲಿ ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ಯಧಿಕ ಮತ ಚಲಾವಣೆ ಆಗಿರುವಂಥದ್ದು ಶೇಕಡಾವಾರು ಗಮನಿಸುವುದಾದರೆ. ಅದರ ಬಳಿಕ 2ನೇ ಸ್ಥಾನ ಪುತ್ತೂರಿನಲ್ಲಿರುವಂಥದ್ದು 61% ಮತದ ಚಲಾವಣೆ ಆಗಿರುವಂಥದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ.
ಹಾಗೆ ವಿವಿಧ ಜನಪ್ರತಿನಿಧಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಮತ ಚಲಾವಣೆ ಮಾಡಿರುವಂಥದ್ದು ತಮ್ಮ ಹುಟ್ಟೂರಾಗಿರುವಂತಹ ಕೋಡಿಂಬಾಡಿ ಮತಗಟ್ಟೆಯಲ್ಲಿ ಕೋಡಿಂಬಾಡಿಯ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿರುವಂಥದ್ದು ಶಾಸಕ ಅಶೋಕ್ ಕುಮಾರ್ ರೈ ಅವರು ತನ್ನ ತಾಯಿಯವರಾದ ಗಿರಿಜಾ ಎಸ್ ರೈ ಅವರ ಆಶೀರ್ವಾದವನ್ನು ಪಡೆದು ಮನೆಯಿಂದ ತೆರಳಿರುವಂತಹ ಅಶೋಕ್ ಕುಮಾರ್ ರೈ ಅವರು ಕೋಡಿಂಬಾಡಿಯ ಮತಗಟ್ಟೆಯಲ್ಲಿ ತನ್ನ ಮತವನ್ನು ಚಲಾಯಿಸಲಿಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಒಳ್ಳೆಯ ರೀತಿಯ ಮತದಾನಗಳು ಆಗ್ತಾ ಇದೆ. ಬೆಳಿಗ್ಗೆಯಿಂದ ಬಿರುಸಿನ ಮತದಾನ ಎಲ್ಲ ಕಡೆಗಳು ಎಲ್ಲ ಬೂತ್ಗಳು ನಡೀತಾ ಇದೆ. ಈ ವಾತಾವರಣವನ್ನು ನೋಡಿದರೆ, ಜನಗಳ ಅಭಿಪ್ರಾಯಗಳನ್ನು ಕೇಳಿದರೆ ಈ ಸಲ ಖಂಡಿತ ನಮ್ಮ ಗ್ಯಾರಂಟಿಗಳು ಏನಿದೆ ಅದು ನಮಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾಯಿದೆ. ಜನಗಳು ಕೂಡ ತಿಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 32 ವರ್ಷದಿಂದ ಇಲ್ಲಿ BJP ಸಂಸದರಿದ್ದರು, ಯಾವ ಅಂಥದೊಂದು ಅಭಿವೃದ್ಧಿಗಳು ಯಾವುದು ಆಗಲಿಲ್ಲ. ಮತ್ತು ಜಾತಿ ಧರ್ಮದ ಬಗ್ಗೆ ಮತ ಕೇಳುವಂಥ ಒಂದು ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿತ್ತು. ಈ ಸಲ ಜನಗಳು ಅದನ್ನು ಅರಿತುಕೊಂಡಿದ್ದಾರೆ. 32 ವರ್ಷದಿಂದ ಇದನ್ನು ಕೇಳಿ ಕೇಳಿ ಅವರಿಗೆ ಸಾಕಾಗಿದೆ. ಬಹುಶಃ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪದ್ಮರಾಜನ್ನು ಖಂಡಿತ ಸುಮಾರು 50 ರಿಂದ 75 ಸಾವಿರ ಮತದಲ್ಲಿ ಅವರು ಜಯಶಾಲಿಯಾಗಿ ಬರ್ತಾರೆ. ಪುತ್ತೂರಲ್ಲಿ ನಮ್ಮ ನಿರೀಕ್ಷೆ ಸುಮಾರು 15 ರಿಂದ 25 ಸಾವಿರದವರೆಗೆ ನಮ್ಮ ನಿರೀಕ್ಷೆ ಇದೆ. ನಮಗೆ ಹೆಚ್ಚಿನ ಮತ ಸಿಗಬೇಕು ಅಂತ ನೋಡಬೇಕು. 15 ಸಾವಿರ ಅಂತೂ ಖಂಡಿತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಈಗ ಬಿಸಿಲಿಂದ ಮತದಾನಕ್ಕೆ ಏನಾದರೂ ಸಮಸ್ಯೆ ಇದೆ? ಬಿಸಿಲು ಹೌದು, ನೀವು ಹೇಳಿದಾಗೆ ಬಾರಿ ಕಳೆದ ವರ್ಷ 2-3 ಮಳೆ ಬಿದ್ದಿತ್ತು. ಇಷ್ಟು ಹೊತ್ತಿಗೆ ಈ ಸಲ ಮಳೆ ಬಿದ್ದಿಲ್ಲ. ಜನ ಬರ್ತಾರೆ. ಕೆಲವು ಬೂತ್ಗಳಲ್ಲಿ ರಶ್ ಇದೆ. 2 ಬೂತ್ಗಳನ್ನು 1 ಬೂತ್ ಆಗಿ ಮಾಡಿದ್ದಾರೆ. ಅಂದರೆ ವಿಧಾನಸಭೆಗೂ ಲೋಕಸಭೆಗೂ ವ್ಯತ್ಯಾಸಗಳಿದೆ. ಅಧಿಕಾರಿಗಳ ಕೊರತೆ ಎಲ್ಲ ಇದೆ. ಅದರಿಂದ ವ್ಯತ್ಯಾಸಗಳು ಸ್ವಲ್ಪ ಸಾಯಂಕಾಲ ಮತದಾನ ಆಗ್ಬೋದು. ಬೆಳಿಗ್ಗೆ ಕೂಡ ಕೆಲವು ಬೂತ್ಗಳಲ್ಲಿ ಈಗಲೂ ರಶ್ ಇದೆ. ಅಂತೂ ಮತದಾನ 75 ರಿಂದ 80% ಮತದಾನ ನಿರೀಕ್ಷೆ ಮಾಡ್ತೀವಿ. ಎಷ್ಟು ಬೂತ್ಗಳಿಗೆ ಭೇಟಿ? ನಾನು ಈಗ 6-10 ಬೂತ್ಗಳಿಗೆ ಭೇಟಿ ಕೊಟ್ಟಿದ್ದು ಆಗಿದೆ. ಇನ್ನು ಬೇರೆ ಬೇರೆ ಬೂತ್ಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ ಕಡೆಯಲ್ಲೂ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಒಳ್ಳೆಯ ರೀತಿಯಲ್ಲಿ ತೊಂದರೆ ಇಲ್ಲದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀಬೇಕು ಅಂತ ನಮ್ಮ ನಿರೀಕ್ಷೆ. ಅದರ ಪ್ರಕಾರ ಯಾವುದೇ ಒಂದು ತೊಂದರೆಗಳಿಲ್ಲದೆ ಎಲ್ಲರ ಸಹಕಾರವನ್ನು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಚುನಾವಣೆ 2024 ಈಶ್ವರಂಗಮಂಗಲ ಮತಗಟ್ಟೆಯಲ್ಲಿದ್ದೇವೆ. ಇಲ್ಲಿಯ ಕೆಲವು ಪಕ್ಷದ ಪ್ರಮುಖರನ್ನು ಮಾತನಾಡಿಸೋಣ. ಸರ್, ನಿಮ್ಮ ಹೆಸರು? ನಾನು ರಾಧಾಕೃಷ್ಣ ಆಳ್ವ ಅಂತೇಳಿ, BJP ಮಂಡಲ ಅಧ್ಯಕ್ಷ. ಹೇಗಿದೆ ಇವತ್ತಿನ ಮತದಾನ? ಒಳ್ಳೆಯ ವಾತಾವರಣ ಇದೆ. ನಮ್ಮ BJP ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ವಿಜಯಿ ಆಗ್ತಾರೆ ಎಂಬ ವಿಶ್ವಾಸ ಮೂಡಿದೆ. ಪ್ರತಿ ಬೂತಲ್ಲಿ ನಾವೊಂದು 10-40 ಕಡೆ ಹೋಗಿದ್ದೆವು. ಎಲ್ಲ ಕಡೆ ಕೂಡ ಬಿರುಸಿನ ಮತದಾನ ಆಗ್ತಾಯಿದೆ. ಅದರಿಂದ ಇವತ್ತು ನಮ್ಮ ಅಭ್ಯರ್ಥಿಯವರು ಒಳ್ಳೆಯ ಲೀಡಲ್ಲಿ ವಿನ್ ಆಗ್ತಾರೆ. ಅದೇ ರೀತಿ ಇವತ್ತು ಈ ಒಂದು ಪಡುವಣ್ಣೂರಿನ ಈ ಬೂತಲ್ಲಿ ಕೂಡ ಒಳ್ಳೆಯ ಮತದಾನ ಆಗ್ತಾಯಿದೆ. ಮತ್ತು ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಲೀಡನ್ನು ಕೊಡುವಂಥ ಬೂತು. ಮುಂದೆಯೂ ಇಲ್ಲಿ ಕೂಡ ನಮ್ಮ ಅಭ್ಯರ್ಥಿಗೆ ಹೆಚ್ಚಿನ ಮತವನ್ನು ಸಿಗುವಂಥ ಅವಕಾಶ ಇದೆ. ಬೆಳಗಿನಿಂದ ಹೆಚ್ಚು ಮತದಾರರು ಬಂದಿದ್ದಾರೆ ಮತಗಟ್ಟೆಗೆ. ಬೆಳಗ್ಗಿನಿಂದಲೇ ಎಲ್ಲ ಮತಗಟ್ಟೆಯಲ್ಲಿ ಕೂಡ ಒಂದು ಸಾಲಾಗಿ ನಿಂತು ಇವತ್ತು ಬಿರುಸಿನ ಮತದಾನ ಆಗ್ತಾಯಿದೆ. ಮತ್ತು ಒಂದು ಎಲ್ಲಿ ಕೂಡ ಯಾವ ಬೂತಲ್ಲಿ ಕೂಡ ಖಾಲಿ ಅಂತೇಳಿ ಯಾವ ಮತದಾನ ಕೇಂದ್ರದಲ್ಲಿ ಕೂಡ ಇರಲಿಲ್ಲ. ಎಲ್ಲ ಕಡೆ ಕೂಡ ಮತದಾರರು ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಮತವನ್ನು ಚಲಾಯಿಸಿ ಹೋಗುವಂಥದ್ದು. ಮತ್ತು ಕೆಲವರು ಇನ್ನು ಸಂಜೆ ಹೊತ್ತಲ್ಲಿ ಬಂದು ಮತವನ್ನು ಚಲಾಯಿಸ್ತಾರೆ. ಎಷ್ಟು ಲೀಡಿಂದ ಈ ಸಲ ಗೆಲ್ತಾರೆ? ನಮ್ಮ ಅಂದಾಜು ಪ್ರಕಾರ 3 ಲಕ್ಷದಿಂದ ಮೇಲ್ಪಟ್ಟು ಲೀಡಲ್ಲಿ ಜಿಲ್ಲೆಯಲ್ಲಿ ಗೆಲ್ತಾರೆ ಎಂಬ ವಿಶ್ವಾಸ ಇದೆ. ಪುತ್ತೂರಲ್ಲಿ ಒಂದು 40 ಸಾವಿರದಿಂದ ಮೇಲೆ ನಮಗೆ ಲೀಡ್ ಬರ್ತದೆ ಎಂಬ ವಿಶ್ವಾಸ ಇದೆ. ಸರ್, ತಮ್ಮ ಹೆಸರು? ರವಿರಾಜ್ ಅಂತ ಹೇಳಿ. ನಾನು ಕಾಂಗ್ರೆಸ್ ಪಕ್ಷದ
ಸದಸ್ಯನಾಗಿ ಮತ್ತು ಈ ಭಾಗದ ಬೂತಿನ ಅಧ್ಯಕ್ಷನಾಗಿದ್ದೇನೆ. ಈ ಒಂದು ಚುನಾವಣೆ ಒಂದು ಬದಲಾವಣೆಯ ಪರ್ವ ಅಂತ ಕಾಣ್ತಾ ಇದ್ದೇನೆ ನಾನು. ಕಳೆದ ಒಂದು 10 ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು ಜನರು ಮರೆತಿದ್ದಾರೆ. ಈ ಸಲ ಒಂದು ಕೇಂದ್ರದಲ್ಲಿ ಒಂದು ಬದಲಾವಣೆ ಮಾಡುವ, ನಮ್ಮ ಪದ್ಮರಾಜ ಪೂಜಾರಿ ಅವರನ್ನು ಗೆಲ್ಲಿಸುವ ಅಂತೇಳಿ ಎಲ್ಲರೂ ಒಂದು ಪಣ ತೊಟ್ಟಿದ್ದಾರೆ. ಇವತ್ತಿನ ಒಂದು ವೋಟರ್ ನೋಡುವಾಗ ದೊಡ್ಡ ಸಾಲಿನಲ್ಲಿ ನಮ್ಮ ಈ 205 ಬೂತು ಪಂಚಲಿಂಗೇಶ್ವರ ಪ್ರೌಢಶಾಲೆಯ ಈ ಬೂತಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಬೆಳಗ್ಗಿನಿಂದಲೇ ಸರತಿ ಸಾಲಲ್ಲಿ ನಿಂತು ವೋಟನ್ನು ಹಾಕಿ ಒಂದು ಕೇಂದ್ರದಲ್ಲಿ ಒಂದು ರಾಹುಲ್ ಗಾಂಧಿಯವರ ಒಂದು ಬದಲಾವಣೆ, ಅವರ ಒಂದು ಗ್ಯಾರಂಟಿಯನ್ನು ಕೂಡ ಕಳೆದ ಸಲ ಸಿದ್ದರಾಮಯ್ಯ ಅವರು ಹೇಳಿದಂಥ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಪೂರೈಸಿದ ಒಂದು ಕೀರ್ತಿಯನ್ನು ಈ ಕಾಂಗ್ರೆಸ್ ಪಕ್ಷ ಉಳಿಸಿಕೊಂಡು ಕೇಂದ್ರದ ಈ ಬದಲಾವಣೆ ಕೂಡ ಕೈ ಜೋಡಿಸಿಕೊಂಡು ಕೇಂದ್ರದಲ್ಲಿ ಕೂಡ ಬದಲಾವಣೆ ಮಾಡುವ ಒಂದು ಹುಮ್ಮಸ್ಸಲ್ಲಿ ಈ ಭಾಗದಲ್ಲಿ ಜನ ನಿಂತಿದ್ದಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಾವೀಗ ಈಶ್ವರಮಂಗಲ ಮತಗಟ್ಟೆಯಲ್ಲಿದ್ದೇವೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ತುಂಬ ಬಿಸಿಲು, ಸೆಕೆಯನ್ನು ತಡೆಲಾರದೆ ಇಲ್ಲೊಬ್ಬರು ಕೊಡೆಯನ್ನು ತಲೆಗೆ ಹಾಕ್ಕೊಂಡು ಮಾಡಿನ ಥರ ಮಾಡಿಕೊಂಡು ಬಿಸಿಲಿನ ಬೇಗೆಯನ್ನು ತಪ್ಪಿಸಲಿಕ್ಕೋಸ್ಕರ ಒಂದು ಐಡಿಯಾವನ್ನು ಮಾಡಿಕೊಂಡಿದ್ದಾರೆ. ಹಲವಾರು ಕಾರ್ಯಕರ್ತರು ತುಂಬ ಉತ್ಸಾಹದಲ್ಲಿಯೂ ಇದ್ದಾರೆ. ಏನಂತ ಅವರನ್ನು ಮಾತನಾಡಿಸೋಣ ಬನ್ನಿ. ಸರ್ ನಮಸ್ತೆ. ತಮ್ಮ ಹೆಸರು? ನಾನು ರಮೇಶ್ ಶ್ರೀ ಅಂತ, ಹಾಂ, ಈಶ್ವರಮಂಗಲ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಏನು ನಿಮ್ಮ ಕೊಡೆಯ ರಹಸ್ಯ? ಕೊಡೆ ಅದೇ, ಈಗ ಬಿಸಿಲಿನ ಧಗೆ ಸಿಕ್ಕಾಪಟ್ಟೆ ಇರೋ ಕಾರಣ ಕ್ಯಾಪ್ ಹಾಕ್ಕೊಳ್ಬೇಕು. ಕ್ಯಾಪ್ ಹಾಕ್ಕೊಂಡ್ರೆ ಸ್ವಲ್ಪ ಬೆವರ್ತದೆ, ಇದು ಸ್ವಲ್ಪ ಡಿಸ್ಟೆನ್ಸ್ ಇರ್ತದೆ. ಇದು ಸಿಕ್ಕಿತ್ತು ನಮಗೆ ಒಂದು ನಾವೆಲ್ಟಿ ಐಟಮ್ ಮಾರ್ಕೆಟಲ್ಲಿ, ಹಾಗೆ ಅದನ್ನು ಉಪಯೋಗ ಪಡ್ಕೊಂಡಿದ್ದೇವೆ. ಹಾಗೆ ಅದಕ್ಕೆ ಕೊಡೆ ಪಕ್ಕದಲ್ಲಿ ಒಂದು ಫ್ಯಾನ್ ಹಾಕ್ಕೊಂಡ್ರೆ ಇನ್ನೂ ಒಂದು ಹೊಸ ಐಡಿಯಾ ಕೊಟ್ಟಿದ್ದಾರೆ. ಹೌದು. ಮತ್ತೆ ಹೇಗಾಗ್ತದೆ ಇವತ್ತು ಮತದಾನ? ಒಳ್ಳೆ ಇದರ ಹುರುಪಲ್ಲಿದ್ದಾರೆ ಜನರೆಲ್ಲ. ಎಲ್ಲ ಪಕ್ಷದವರು ಭಾಳ ಅವರವರ ಇದರಲ್ಲಿ ತುಂಬ ನಾವು ಗೆಲ್ತೇವೆ ಅನ್ನೋ ಒಂದು ಉತ್ತೇಜನೆಯಲ್ಲಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ನಾವು 100ಕ್ಕೆ 100 ನಾವು ಗೆಲ್ತೇವೆ ಅನ್ನೋ ಒಂದು ಸಂಪೂರ್ಣ ಭರವಸೆಯೊಂದಿಗೆ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ವೋಟರ್ಗಳನ್ನು ನಾವು ಸ್ಲಿಪ್ ಕೊಡುವುದಿರ್ಬೋದು, ಏನಿರೋದು ಅವರಿಗೆ ಬೇಕಾದ ಸೌಕರ್ಯವನ್ನು ನಾವು ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ಅಂದರೆ ಬದಲಾವಣೆ ಒಂದು ಗಾಳಿ ಖಂಡಿತ ಗಾಳಿ ಬೀಸಿದೆ. ಅದು ಪ್ರತಿಫಲವನ್ನು ಕೊಡ್ತದೆ ಅನ್ನೋ ಧೈರ್ಯ ನಮಗಿದೆ, ಭರವಸೆ ಇದೆ ನಮಗೆ. ಹೌದು, 5 ಗ್ಯಾರಂಟಿಗಳು ಸಹ ವರ್ಕೌಟ್ ಆಗ್ತಾ ಇದೆ. ಅಂದರೆ ಬೇರೇನಲ್ಲ, ಅದು ಲಂಚ ಅಲ್ಲ, ಅದು ಜನರಿಗೆ ಪ್ರಯೋಜನ ಆಗಿದೆ. ಜನರಿಗೆ ಅದರ ಮೇಲೆ ತುಂಬ ಪ್ರೀತಿ ಇದೆ. ಏನು ಸೌಕರ್ಯ ಸರ್ಕಾರದ ವತಿಯಿಂದ ಮಾಡಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಲವಿದೆ. ಇದು ಬಿಟ್ಟಿಯಲ್ಲ, ಇದು ನಮಗೆ ಅಗತ್ಯ. ಇದನ್ನು ನಾವು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಹೋದಲ್ಲೆಲ್ಲ ನಮಗೆ ಸಿಕ್ಕಿದೆ. ಕಳೆದ ಬಾರಿಗಿಂತ ಈ ಬಾರಿ ಮತದಾನ ಹೇಗಿದೆ? ಹೆಚ್ಚಾಗಿದೆಯಾ, ಕಡಿಮೆಯಾ? ಇಲ್ಲ, ಮತಗಟ್ಟೆಯಲ್ಲಿ ಇಲ್ಲ, ನಾರ್ಮಲ್ ಇದೆ. ಇನ್ನು ಇವತ್ತು ಶುಕ್ರವಾರದ ಆದ ಕಾರಣ ಸ್ವಲ್ಪ ಒಂದು ಸಮುದಾಯದವರು ಸ್ವಲ್ಪ ಲೇಟಾಗಿ ಬರುವ ಸಾಧ್ಯತೆ ಇದ್ದ ಕಾರಣ ಈಗ ಬಹುಶಃ 1 ಗಂಟೆಯ ನಂತರ ಮತ್ತೆ ಸ್ಪೀಡ್ ತಗೊಳ್ಳುವ ಅವಕಾಶ ಇದೆ ಅಂತ ಕಾಣ್ತಾ ಇದೆ. ಥ್ಯಾಂಕ್ ಯು. ವೈಚಾರಿಕ ವಕೀಲರು ಇವತ್ತು 26ನೇ ತಾರೀಕಂತ ನಡೆಯುವಂಥ ಒಂದು ಪಾರ್ಲಿಮೆಂಟ್ ಚುನಾವಣೆಯ ಅಂಗವಾಗಿ ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಇವರು ನಮ್ಮ ಪಕ್ಷದಿಂದ ಚುನಾವಣೆ ನಿಂತಿದ್ದಾರೆ. ಇವರೊಬ್ಬ ಮಂಗಳೂರಲ್ಲಿ ಪ್ರತಿಭಾವಂತ ವಕೀಲರು, ಸಮಾಜ ಸೇವಕರು, ಹಾಗೆ ಧಾರ್ಮಿಕ ಕುದ್ರೋಳ ದೇವಸ್ಥಾನದಲ್ಲಿ ಟ್ರಸ್ಟಿಯಾಗಿ ಧಾರ್ಮಿಕ ಮುಖಂಡರಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇವತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದು ಎಲ್ಲ ಸಮಾಜದಲ್ಲಿ ಒಂದು ಬಿಲ್ಲವ ಸಮಾಜದ ಮುಖಂಡರಾಗಿ ಇವತ್ತು ಚುನಾವಣೆ ನಿಂತಿದ್ದಾರೆ. ಅವರ ಉದ್ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಎಲ್ಲ ಜನಗಳನ್ನು ಒಂದೇ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಧರ್ಮವನ್ನು ನೋಡದೆ ಎಲ್ಲರೂ ಪ್ರಜೆಗಳು, ಭಾರತದ ಪ್ರಜೆಗಳು, ಆ ಪ್ರಜೆಗಳನ್ನು ಒಂದೇ ರೀತಿ ಅಡಿಯಲ್ಲಿ ಕೊಂಡೋಗುವ ನಿಟ್ಟಿನಲ್ಲಿ ನಮ್ಮ ಕ್ಯಾಂಡಿಡೇಟ್ ಪಂಜಾಬ್ ಮಾಡಿದ್ದಾರೆ. ಆ ದಿಶೆಯಲ್ಲಿ ಬಹುಶಃ ಇವತ್ತಿನ ಒಂದು ವಾತಾವರಣದಲ್ಲಿ
ಪದ್ಮರಾಜ್ ಅವರು ಖಂಡಿತ ಗೆಲ್ಲುವಂಥ ನಮ್ಮ ವರ್ಕರ್ಸಿಗೆ ಹಾಗೆ ಎಲ್ಲ ಜನ ಹೋದಲ್ಲಿ ಕೂಡ ಸ್ಪಂದನೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಖಂಡಿತ ಈ ನಡೆಯುವ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಹುಶಃ ಅಂದರೆ ಖಂಡಿತವಾಗಿ ಗೆಲ್ತಾರೆ ಅನ್ನೋ ಅಭಿಪ್ರಾಯ ನನ್ನ ಅಭಿಪ್ರಾಯ. ಅದು ನಂದು ಮಾತ್ರ ಅಲ್ಲ, ನಮ್ಮ ಪಕ್ಷದ ಮುಖಂಡರು, ನಮ್ಮ ಈ ಸಮಾಜದಲ್ಲಿ ಈಗ ಮತದಾರರು ಕೂಡ ಆ ರೀತಿಯಲ್ಲಿ ಒಲವು ತೋರಿದ್ದಾರೆ. ಆ ದೃಷ್ಟಿಯಲ್ಲಿ ಖಂಡಿತ ಈ ನಡೆಯುವ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಮೆಜಾರಿಟಿ ಬರ್ತಿದ್ದ ನನ್ನ ಅನಿಸಿಕೆ. ನನ್ನ ಹೆಸರು ಧರ್ಮೇಂದ್ರ ಗೌಡ ಅಂತೇಳಿ, ನಾನು ಜಿಲ್ಲಾ ಸಮಿತಿಯ ರೈತ ಮೋರ್ಚಾದ ಕಾರ್ಯದರ್ಶಿ. ನಮ್ಮ ಸಂಘಟನೆ, ನಮ್ಮ ಭಾಜಪ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಈ ದೇಶವನ್ನು ನಡೆಸಬೇಕಾದ್ರೆ ದೇಶಕ್ಕೆ ಸಮರ್ಥವಾದಂಥ ನಾಯಕನ ಅಗತ್ಯ ಈಗಿನ ಕಾಲದಲ್ಲಿ ಬಹಳ ಅಗತ್ಯ ಇದೆ. ಆದ್ದರಿಂದ ಅಂಥ ಒಂದು ನಾಯಕರಲ್ಲಿ ನಮಗೆ ನರೇಂದ್ರ ಮೋದಿಯವರು ಅಗ್ರಗಣ್ಯ ನಾಯಕ ಅಂತ ಹೇಳ್ಬೋದು. ಇಡೀ ಜಗತ್ತೇ ಈಗ ನಮ್ಮ ದೇಶವನ್ನು ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕಾದ್ರೆ ಅದು ನಮ್ಮ ನರೇಂದ್ರ ಮೋದಿಯವರಿಂದ. ಅವರ ಯೋಜನೆಗಳು, ಅವರ ಯೋಚನೆಗಳೆಲ್ಲ ಇಂದಿನಿಂದ ನಾಳೆಗೆ ಮುಗಿಯುವಂಥದ್ದಲ್ಲ. ಅವರ ಎಲ್ಲ ಯೋಜನೆಗಳು ಮುಂದಿನ ಅವಧಿಗಳಲ್ಲಿ ಅದು ಶಾಶ್ವತವಾಗಿ ನಿಲ್ಲಬೇಕು, ಶಾಶ್ವತವಾಗಿ ಅಭಿವೃದ್ಧಿ ಆಗಬೇಕು. ಅದು ಹಳ್ಳಿಯಲ್ಲಿ ಮನೆ ಕಟ್ಟಿಸಿರ್ಬೋದು, ಹಳ್ಳಿಗೆ ವಿದ್ಯುತ್ ಒದಗಿಸಿ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಪ್ರತಿಯೊಂದು ಯೋಜನೆಗಳನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಡೆಸುವ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅವರು ದೇಶವನ್ನು ಮುನ್ನಡೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾವೀಗ ನೋಡ್ಬೋದು, ಎಲ್ಲ ದೇಶಗಳು ಕೂಡ ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ಕೊಂಡು ಆ ದೇಶದವರು ಕೂಡ ನಮ್ಮ ಭಾರತದ ಅದೇ ರೀತಿ ನಮ್ಮ ದೇಶ ಕೂಡ ಮುನ್ನಡೆಯಬೇಕು, ನಮ್ಮ ಆರ್ಥಿಕತೆ ಕೂಡ ಭಾರತ ದೇಶದಾಗೆ ಇರಬೇಕಂತೇಳಿ ಅವರು ಕೂಡ ಯೋಚನೆ ಮಾಡ್ತಾರೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಅಮೇರಿಕದ ಒಬ್ಬರು ನಾಯಕರು ಕೂಡ ಹೇಳ್ತಾರೆ, ಆರ್ಥಿಕತೆ ಭಾರತ ದೇಶದಾಗೆ ನಮ್ಮ ಆರ್ಥಿಕತೆಯನ್ನು ಕೂಡ ವೃದ್ಧಿ ಮಾಡುವ ಆ ಯೋಚನೆಯನ್ನು ನಾವು ಕೂಡ ಮಾಡುವ ಅಗತ್ಯತೆ ಇದೆ. ಆದ್ದರಿಂದ ನಾವು ಅದನ್ನು ಕೂಡ ಮಾಡುವ ಕೆಲಸ ಮಾಡಬೇಕಂತೇಳಿ ಆ ಹೊರ ದೇಶದವರು ಕೂಡ ಮಾತಾಡಿಕೊಳ್ತಾರೆ. ಆದರೆ ನಮ್ಮ ದೇಶದ ಅವರಿಗೆ ಇನ್ನೂ ಕೂಡ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ನರೇಂದ್ರ ಮೋದಿ ಯಾರಂತೇಳಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು 400ಕ್ಕಿಂತ ಹೆಚ್ಚು ಸೀಟು ಪಡೆಯುವಲ್ಲಿ ಮತ್ತು ಇಲ್ಲಿನ ನಮ್ಮ ಅಭ್ಯರ್ಥಿಯಾಗಿರುವಂಥ ಸೈನಿಕರು ಬ್ರಿಜೇಶ್ ಚೌಟಾರ್ ಅವರು ಈ ಹಿಂದೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು 2,74,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಅವರು ಗೆಲ್ಲಬೇಕು, ಹೆಚ್ಚಿನ ಮತದಲ್ಲಿ ಗೆಲ್ಲಬೇಕಂತೇಳಿ ನಾವು ತುಂಬ ಕೆಲಸ ಮಾಡ್ತಿದ್ದೇವೆ. ಈಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ, BJPಯ ಸಕ್ರಿಯ ಕಾರ್ಯಕರ್ತೆ. ಇವತ್ತಿನ ಚುನಾವಣೆಯಲ್ಲಿ ನಮ್ಮದು ಒಂದೇ ಗುರಿ, ಮೋದಿ ಪ್ರಧಾನಿ ಆಗಬೇಕು. ಹಾಗೆ ಈ ಒಂದು ಜಿಲ್ಲಾ ಪಂಚಾಯತ್, ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತ ಬ್ರಿಜೇಶ್ ಚೌಟಾರ್ ಅವರು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಇವತ್ತು ಮಹಿಳೆಯರು ಇರ್ಬೋದು, ಎಲ್ಲ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ಇವತ್ತು ಬ್ಯಾಂಕ್ ಖಾತೆ ತೆರೆಯುವ ಇರ್ಬೋದು, ಜನ್ಧನ್ ಯೋಜನೆ, ಮುದ್ರಾ ಯೋಜನೆ, ಮಹಿಳೆಯರು ಸ್ವಾವಲಂಬಿ ಆಗಿ ಬದುಕುವುದಕ್ಕೆ ಒಂದು ದಾರಿ ಮಾಡಿಕೊಟ್ಟವರು ಮೋದಿಜಿಯವರು. ಹಾಗೆ ಇವತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಹಲವಾರು ಯೋಜನೆಗಳನ್ನು ಮೋದಿಯವರು ಜಾರಿಗೆ ತಂದಿದ್ದಾರೆ. ಹಾಗೆ ಖಂಡಿತ ನಮ್ಮ ಮೋದಿಜಿ ಪ್ರಧಾನಿ ಆಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಳಂದೂರು ಗ್ರಾಮದ 73ನೇ ಮತಗಟ್ಟೆಯ ನಾನು ಮತದಾರ ಜನಾರ್ದನಾಚಾರ್ಯ ಖಾನಿಯವರು. ಬೆಳಂದೂರು ಮತಗಟ್ಟೆಯಲ್ಲಿ ಸುಮಾರು 3 ಬೂತುಗಳ ಮತದಾನ ನಡೀತಿದೆ ಮತದಾನ ಕೇಂದ್ರದಲ್ಲಿ. ಆದ ಕಾರಣ ಇಲ್ಲಿ ಯಾವಾಗಲೊಂದು ಜಾತ್ರೆಯ ರೀತಿಯಲ್ಲಿ ಜನಸಂದಣಿ ಇರ್ತದೆ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಮತದಾನ ನಡೀತಿದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚಿನ ಮತದಾರರಿದ್ದು ಬಹುಶಃ ಈಗಾಗಲೇ 60% ಹೆಚ್ಚು ಮತದಾನವಾಗಿರ್ತದೆ. ಮುಂದೆ ಒಂದು 3-4 ಗಂಟೆಯೊಳಗೆ ಒಂದು 80%ಕ್ಕಿಂತಲೂ ಹೆಚ್ಚು ನಾವು ಮತದಾನ ಮಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಧನ್ಯವಾದಗಳು.
ನಾನು ಯಶವಂತ ಕಳುವಾಜೆ. ಇವತ್ತಿನ ಈ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮೋದಿಜಿ ಖಂಡಿತವಾಗಿ 400 ಸೀಟನ್ನು ಗೆಲ್ಲುವಂಥ ಒಂದು ನಿರೀಕ್ಷೆ ನಮಗಿದೆ. ಯಾಕಂದರೆ ಅವರು ನಮ್ಮ ದೇಶದಲ್ಲಿ ಮಾಡಿರುವಂಥ ಈ ಕೆಲಸ ಕಾರ್ಯಗಳು, ಈ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, 370 ವಿಧಿ ಆರ್ಟಿಕಲ್ 370ಯನ್ನು ಮಾಡಿರುವಂಥದ್ದಾಗಿರ್ಬೋದು, ರಾಮ ಮಂದಿರ ವಿಚಾರವಾಗಿರ್ಬೋದು, ಹಾಗೆಯೇ ತ್ರಿವಳಿ ತಲಾಖ್ ಮತ್ತು ಸುಮಾರು ದಿನವೊಂದಕ್ಕೆ 25 ಕಿಲೋಮೀಟರ್ನಷ್ಟು ಡಾಮರೀಕರಣ, ಈ ಎಲ್ಲ ವಿಚಾರವನ್ನು ನೋಡುವಾಗ ಸಮಾಜದಲ್ಲಿ ಇವತ್ತು ಯುವ ಪೀಳಿಗೆ ಮತ್ತು ಎಲ್ಲ ಜನರು ಮೋದಿಜಿ ಹತ್ರ ಒಲವು ವ್ಯಕ್ತಪಡಿಸ್ತಿದ್ದಾರೆ. ಈ ಕಾರಣದಿಂದ ನಮಗೆ ಖಂಡಿತವಾಗಿ ಈ ಸಲ ಮೋದಿಜಿಯವರು ಮತ್ತೆ ಪ್ರಧಾನಿಯಾಗುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಮುಂದೆ ಕೂಡ ಇದೇ ರೀತಿ ಜನ ಬೆಂಬಲ ಸಿಕ್ಕಿ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಶವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವಲ್ಲಿ ಮೋದಿಜಿಯವರಿಗೆ ಎಲ್ಲ ಜನರು ಸಹಕಾರವನ್ನು ನೀಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಜೀರ್ ದೇವಸ್ ಅಂತೇಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಲೋಕಸಭಾ ಚುನಾವಣೆ ಬೆಳಗಿನಿಂದ ಬಿರುಸಿನ ಮತದಾನ ನಡೆದಿದೆ. ಬಹುಶಃ ಬೆಳಂದೂರು 1ನೇ ವಾರ್ಡಿನಲ್ಲಿ ಸುಮಾರು 1350 ಮತದಾನ ಇದೆ. ಆ ಮತದಾನ ಬಿರುಸಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೊಂದು ಹಬ್ಬದಾಗೆ ನಮಗೆ ಅನಿಸ್ತದೆ. ಬಹುಶಃ ಲೋಕಸಭಾ ಚುನಾವಣೆ ಪದ್ಮರಾಜ್ ಪೂಜಾರಿ ಅವರು ಸುಮಾರು ಒಂದು 25-30 ಸಾವಿರ ಅಂತರಲ್ಲಿ ಗೆಲುವು ಸಾಧಿಸುವ ನಮ್ಮ ಅಭಿಪ್ರಾಯ. ಮುಖಂಡರ ಕಾರ್ಯಕರ್ತರ ಪರಿಶ್ರಮದಿಂದ ಬಹಳ ಉತ್ತಮ ರೀತಿಯಲ್ಲಿ ಈ ಸಲ ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ನಿಂತಿದ್ದೇವೆ. ಕೇಂದ್ರ ಸರ್ಕಾರವು ಸುಮಾರು 280ರಿಂದ 300ರೊಳಗೆ ಸೀಟ್ ಬರುವಂಥ ನಿರೀಕ್ಷೆ ನಮಗಿದೆ ಮೈತ್ರಿ ಸರ್ಕಾರದ. ಆ ರೀತಿಯಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ದುಡಿದಿದ್ದೇವೆ. ಯಾಕೆಂತ ಹೇಳಿದರೆ ಕಳೆದ 33 ವರ್ಷದಿಂದ ನಮಗೆ ಲೋಕಸಭಾ ಚುನಾವಣೆಯಲ್ಲಿ MP ಅನ್ನೊಂದು ಆಗಲಿಲ್ಲ. ಈ ಸಲ ಖಂಡಿತವಾಗಲಿಯೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಆರ್ ಪದ್ಮರಾಜ್ ಪೂಜಾರಿ ಅವರು ವಿಜಯಶಾಲಿ ಆಗ್ತಾರೆ ಅಂತ ನಮ್ಮ ಭವಿಷ್ಯ. ಅದೇ ರೀತಿ ಕೇಂದ್ರದಲ್ಲಿ ಹಾಗೆ ಸುಮಾರು 250ರಿಂದ 300ರವರೆಗೆ ನಮ್ಮ ಸೀಟು ಬರುವುದೆಂದು ನಮ್ಮ ಅಭಿಪ್ರಾಯ. ಸದಸ್ಯರು ಬೆಳಂದೂರು. ನಾವು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದೇವೆ. ಯಾಕೆಂದರೆ ನಮ್ಮ ದೇಶಕ್ಕಾಗಿ ಬಹಳ ಅಗತ್ಯವಾಗಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡುವ ಉದ್ದೇಶದಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ. ಮೋದಿಯನ್ನು ಪ್ರಧಾನಿಯಾಗಿ ಮಾಡಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟ ಅವರನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಿ ಮೋದಿಯನ್ನು ಮತ್ತೊಮ್ಮೆ ಭಾರತದ ಉನ್ನತ ಸ್ಥಾನಕ್ಕೆ, ನಂಬರ್ 1 ಸ್ಥಾನಕ್ಕೆ ಮಾಡಬೇಕಾಗಿ ನಮ್ಮೆಲ್ಲರ ಆಶಯ. ಅದೇ ರೀತಿ ನಾವು ಕಾಯಮಾನ ಗ್ರಾಮದ 74 ಬೂತಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮ್ಮ ಬೂತಿನ ಸಂಖ್ಯೆ ಈಗ ಮತದಾರರು ಸಾಧಾರಣ 1400 ಗೆಲ್ಲಿದ್ದಾರೆ. ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡು ಬಿಸಿಲಿನಲ್ಲಿ ಸಹ ಮತದಾರರು ಸರದಿ ಸಾಲಲ್ಲಿ ನಿಂತು ಮತಗಳನ್ನು ಹಾಕ್ತಾ ಇದ್ದಾರೆ. ನಮ್ಮ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಿದೆ, ಯಾಕೆಂದರೆ ನಮ್ಮ ಸಂಖ್ಯೆ 1400 ತಲುಪಿದೆ. ವಕೀಲರು ಇವತ್ತು 22ನೇ ತಾರೀಕಂತ ನಡೆಯುವಂಥ ಹೇಗಿದೆ ಇವತ್ತು ಮತದಾನ? ಬೆಳಿಗ್ಗೆ ಸ್ವಲ್ಪ ತೀವ್ರಗತಿಯಲ್ಲಿತ್ತು. ಇವಾಗ ಸ್ವಲ್ಪ ಬಿಸಿಲಾದ ಕಾರಣ ಸ್ವಲ್ಪ ಮಂದಗತಿ. ಒಂದು ಹತ್ತಿರ ಒಂದು 50% ನಮ್ಮ 214 ಬೂತಲ್ಲಿ ಆಗಿದೆ. ಮತ್ತು ನಮ್ಮ ವಾತಾವರಣ ಚೆನ್ನಾಗಿದೆ. ಬೆಳಗ್ಗಿಂದ ಜೋರಾಗಿದೆ. ಬಿಸಿಲು ಅಲ್ಲ, ಅಲ್ಲಿ ಸ್ವಲ್ಪ ನಮ್ಮಿಂದ ಏನಿಲ್ಲ, ಮತದಾರರು ಒಳ್ಳೆ ಉತ್ಸಾಹದಿಂದ ಬಂದಿದ್ದರು. ಅದರ ಒಳಗಡೆ ಇರುವ ಅವರ ಅಧಿಕಾರಿಗಳ ಸ್ವಲ್ಪ ಎಡವಟ್ಟಿನ ಅಂತ ಹೇಳಿದರೆ ಅವರು ಒಳ್ಳೆ ಸ್ಲೋ ಎಲ್ಲ ಸ್ಲಿಪ್ ನೋಡೋದು ಅದು ಇದೆಲ್ಲ ಮಾಡೋದು ಲೇಟ್ ಆದ ಕಾರಣ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ವ್ಯವಸ್ಥೆ ಎಲ್ಲ ಸರಿಯಾಗಿದೆ. ವ್ಯವಸ್ಥೆ ಎಲ್ಲ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ಈ ಸಲ ಎಲ್ಲ ಮತದಾರರು ಹೊಸ ಉತ್ಸಾಹದಲ್ಲಿ ಹಳೆಯದನ್ನೆಲ್ಲ ಮರೆತು ಹೊಸ ಉತ್ಸಾಹದಲ್ಲಿ BJPಯನ್ನು ಗೆಲ್ಲಿಸಬೇಕೆಂಬ ಒಂದು ಛಲದಲ್ಲಿ ಬಂದಿದ್ದಾರೆ. ಇನ್ನು ಈಗ 2-3 ಕಾರ್ಯಕ್ರಮಗಳು ಇದ್ದು, ಆ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ, ಮನೆ ಒಕ್ಕಲಿನ ಕಾರ್ಯಕ್ರಮ, ಅದಕ್ಕೆ ಅತಿ ಅವಶ್ಯ ಇರುವಂಥ ಕೆಲವರೆಲ್ಲ ಹಿರಿಯರೆಲ್ಲ ಮತದಾನ ಮಾಡಿ ಹೋಗಿಯಾಗಿದೆ. ಕೆಲವರೆಲ್ಲ ಇನ್ನು ಬಂದು ಅಂತೂ ಎಲ್ಲ ನಮ್ಮದು ನಿರೀಕ್ಷೆ ಇದೆ ಒಂದು 85%ಗಿಂತ ಅಂತೇಳಿ. ಹೇಗಿದೆ ಇವತ್ತು ಮತದಾನ? ಬೆಳಿಗ್ಗೆ ಸ್ವಲ್ಪ ತೀವ್ರಗತಿಯಲ್ಲಿತ್ತು. ಇವಾಗ ಸ್ವಲ್ಪ ಬಿಸಿಲಾದ ಕಾರಣ ಸ್ವಲ್ಪ ಮಂದಗತಿ. ಒಂದು ಹತ್ತಿರ ಒಂದು 50% ನಮ್ಮ 214 ಬೂತಲ್ಲಿ ಆಗಿದೆ.
ಮತ್ತು ನಮ್ಮ ವಾತಾವರಣ ಚೆನ್ನಾಗಿದೆ. ಬೆಳಗಿಂದ BJP ಜೋರಾಗಿದೆ, ಬಿಸಿಲಿಗೂ ಕೂಡ ಬಿಸಿಲು ಅಲ್ಲಲ್ಲ, ಅಲ್ಲಿ ಸ್ವಲ್ಪ ನಮ್ಮಿಂದ ಏನಿಲ್ಲ, ಮತದಾರರು ಒಳ್ಳೆ ಉತ್ಸಾಹದಿಂದ ಬಂದಿದ್ದಾರೆ. ಅದರ ಒಳಗಡೆ ಇರುವ ಅವರ ಅಧಿಕಾರಿಗಳ ಸ್ವಲ್ಪ ಎಡವಟ್ಟಿನ ಅಂತ ಹೇಳಿದರೆ ಅವರು ಎಲ್ಲ ಸ್ಲೋ ಎಲ್ಲ ಸ್ಲಿಪ್ ನೋಡೋದು ಅದು ಇದೆಲ್ಲ ಮಾಡೋದು ಲೇಟ್ ಆದ ಕಾರಣ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ವ್ಯವಸ್ಥೆ ಎಲ್ಲ ಸರಿಯಾಗಿದೆ. ವ್ಯವಸ್ಥೆ ಎಲ್ಲ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ತುಂಬ ಉತ್ಸಾಹದಿಂದ ಈ ಸಲ ಎಲ್ಲ ಮತದಾರರು ಹೊಸ ಉತ್ಸಾಹದಲ್ಲಿ ಹಳೆಯದನ್ನೆಲ್ಲ ಮರೆತು ಹೊಸ ಉತ್ಸಾಹದಲ್ಲಿ BJPಯನ್ನು ಗೆಲ್ಲಿಸಬೇಕೆಂಬ ಒಂದು ಛಲದಲ್ಲಿ ಬಂದಿದ್ದಾರೆ. ಇನ್ನು ಈಗ 2-3 ಕಾರ್ಯಕ್ರಮಗಳು ಇದ್ದು, ಆ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ, ಮನೆ ಒಕ್ಕಲಿನ ಕಾರ್ಯಕ್ರಮ, ಅದಕ್ಕೆ ಅತಿ ಅವಶ್ಯ ಇರುವಂಥ ಕೆಲವರೆಲ್ಲ ಹಿರಿಯರೆಲ್ಲ ಮತದಾನ ಮಾಡಿ ಹೋಗಿಯಾಗಿದೆ. ಕೆಲವರೆಲ್ಲ ಇನ್ನು ಬಂದು ಅಂತೂ ಎಲ್ಲ ನಮ್ಮದು ನಿರೀಕ್ಷೆ ಇದೆ ಒಂದು 85%ಗಿಂತ ಅಂತೇಳಿ. ಲೋಕಸಭೆ ನಡೆಯುವ ಚುನಾವಣೆಯಲ್ಲಿ ಇವತ್ತು ನನ್ನ ಮತಕ್ಷೇತ್ರವಾದಂತಹ ಬುಲಿಯಾರ್ ಗ್ರಾಮದಲ್ಲಿ ನನ್ನ ಮತದಾನ ಚಲಾಯಿಸಿದ್ದೇನೆ. ಸೊ ಮತದಾನ ಸರ್ವರ ಹಕ್ಕು. ಬಹುಶಃ ಇವತ್ತು ನಮ್ಮ ಜೀವನ ಪೂರ್ತಿ ಸಮಾನತೆಯಿಂದ ಏನಾದೊಂದು ಅವಕಾಶ ಇದ್ದರೆ ಅದು ಒಂದು ಮತದಾನ ಮಾತ್ರ. ಅತ್ಯಂತ ಕಡು ಬಡವನಿಗೂ ನಿರ್ಗತಿಕರಿಗೂ ಕೂಡ ಒಂದೇ ಮತ, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಮತ. ಸಮಾನತೆಯಿಂದ ಏನಾದರೂ ಇವತ್ತು ಇದ್ದರೆ ಮತದಾನದ ಹಕ್ಕನ್ನೆಲ್ಲರೂ ಕೂಡ ಸಮಯಪ್ರಜ್ಞವಾಗಿ ಪ್ರಭುತ್ವದಿಂದ ದೇಶ ಹಿತಕ್ಕಾಗಿ ಕೊಡಬೇಕಂತ ಕೇಳ್ತೇನೆ. ಎಲ್ಲ ಕೂಡ ಮತ ಚಲಾಯಿಸಬೇಕಂತ ಕೇಳ್ತೇನೆ. ನಾವೀಗ ಕಾವು ನನ್ಯ ಮತಗಟ್ಟೆ ಕ್ಷೇತ್ರದಲ್ಲಿ ಇದ್ದೇವೆ. ಇಲ್ಲಿ ಕಾಂಗ್ರೆಸ್ಸಿನ ಮತ್ತು BJPಯ ಕೆಲವು ಕಾರ್ಯಕರ್ತರು ಇದ್ದಾರೆ. ಅವರನ್ನು ಇಂದಿನ ಮತದಾನದ ಬಗ್ಗೆ ಅವರನ್ನು ಮಾತನಾಡಿಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೆಸರು ತಮ್ಮ? ನಾನು ಲೋಕೇಶ್ ಆಕೋಟೆ ಅಂತೇಳಿ ಹರಿಯಡ್ಕ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಈಗ ಇವತ್ತು ಮತದಾನ ಹೇಗೆ ಆಗಿದೆ? ಮತದಾನ ಒಳ್ಳೆ ಆಗ್ತಿದೆ, ಬಿರುಸಿಂದ ಆಗ್ತಾಯಿದೆ. ಬೆಳಿಗ್ಗೆಯಲ್ಲಿ ಇವತ್ತು ಬಿಸಿಲಿನ ಕಾರಣದಿಂದ ಇರ್ಬೋದು, ಬೆಳಿಗ್ಗೆಯಲ್ಲಿ ತುಂಬ ಕ್ಯೂ ಇತ್ತು. ಇವಾಗ ಮಧ್ಯಾಹ್ನ ಬಿಸಿಲಿನ ಹಿನ್ನೆಲೆಯಲ್ಲಿ ಒಂದಷ್ಟು ನಿಧಾನ ಆಗ್ತಾಯಿದೆ. ಅಂತೂ ಯಾವುದೇ ನಿರಂತರ ಮತದಾನ ಆಗ್ತಾಯಿದೆ. ಅಂತೂ ಸಾಯಂಕಾಲ ಒಳ್ಳೆಯ ರೀತಿಯಲ್ಲಿ ಮತದಾನ ಆಗ್ತಾ ನಿರೀಕ್ಷೆ ನಮ್ಮದಿದೆ. ಎಷ್ಟು ಶೇಕಡ ಆಗ್ಬೋದು ಇವತ್ತು? ಸಾಧಾರಣ 85% ಮೇಲೆ ಖಂಡಿತ ಆಗ್ತದೆ ಅಂತೇಳಿ ವಿಶ್ವಾಸ ನಮ್ಮಲ್ಲಿದೆ. ಹಾಗೆ ಮತ್ತು ಜನಗಳು ಕೂಡ ಒಳ್ಳೆಯ ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ನಿಟ್ಟಿನಲ್ಲಿ ಹುರುಪಿನಿಂದ ಮತದಾನ ಆಗ್ತಾಯಿದೆ. ನಮಗೆ ವಿಶ್ವಾಸ ಇದೆ ಅತ್ಯಂತ ಹೆಚ್ಚಿನ ಮತ, ಸಾಧಾರಣ ಒಟ್ಟಿಗೆ 1284 ಮತ ಇದೆ. ಸಾಧಾರಣ ಹತ್ತಿರ ಒಂದು 85% ಆದರೂ ಕೂಡ 750 ಮತದಿಂದ ನಾವು ವಿಪರೀತ ಬಿಸಿಲಿನ ಪರಿಣಾಮ ಏನಾದರೂ ಮತದಾನ ಮೇಲೆ ಬೀಳ್ಬೋದಾ? ಇಲ್ಲ, ಅದು ಮಧ್ಯಾಹ್ನ, ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಬಿಸಿಲಿನ ಪ್ರಖರತೆಯಿಂದಾಗಿ ಬೆಳಿಗ್ಗೆ ಬೇಗ ಹೆಚ್ಚಾಗಿ ಜನ ಬಂದಿದ್ದಾರೆ. ಇದೀಗ ಒಂದಷ್ಟು ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿನ ಪ್ರಖರತೆಯಿಂದಾಗಿ ಸ್ವಲ್ಪ ಕಡಿಮೆ ಆಗಿದೆ. ಸಾಯಂಕಾಲ ಹೊತ್ತಿಗೆ ಮತ್ತೆ ಮತದಾನ ಖಂಡಿತ ಆಗ್ತದೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಧನ್ಯವಾದ. ಜಯಂತಿ ಪಟ್ಟುಮೂಲೆ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯ ಹರಿಯಡ್ಕೆ. ಈ ನನ್ನ ಇದು ಏರಿಯಾ, ನಾನು ಈ ಬೂತಿನ ಅಧ್ಯಕ್ಷ ಆಗಿದ್ದೇನೆ ಕಾಂಗ್ರೆಸ್ ಪಕ್ಷದ. ನಾನು ಮೆಂಬರ್ ಮತ್ತೊಂದು ಏರಿಯಾದವಳು. ಈಗ ಇಲ್ಲಿ 672 ಮತ ಮಾಡಿದ್ವಿ. ಹೇಗಿದೆ ಇವತ್ತು ಮತದಾನ? ವೇಗ ಬೆಳಿಗ್ಗೆ ವೇಗ ಇತ್ತು, ಈಗೆಲ್ಲ ಮಧ್ಯಾಹ್ನ ಅಲ್ಲ. ನೀವೇನು ಮರದ ಅಡಿಯಲ್ಲಿ ಕೂತಿದ್ದೀರಿ, ಆದರೆ ಜನರಿಗೆ ಬರುವ ವ್ಯವಸ್ಥೆ ಮತದಾನಕ್ಕೆ ಬರ್ತಾ ಇದ್ದಾರೆ. ಈಗೆಲ್ಲ ಮಧ್ಯಾಹ್ನ ಇಲ್ಲ, ಬರುವವರಿಗೆ ವ್ಯವಸ್ಥೆ ಇದೆ. ಏನು ಊಟದ ವ್ಯವಸ್ಥೆ ಇಲ್ಲ, ಗಾಡಿ ವ್ಯವಸ್ಥೆ, ಅದು ಯಾರಿಗೆ ಬರ್ಬೋದು. ಹಾಗೆ ಮತ್ತೇನು ಬೇರೆ ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆ ಈ ಭಾಗದಲ್ಲಿ?
ಅದಕ್ಕಾಗಿ ಜನ ಉತ್ಸಾಹದಿಂದ ಬರ್ತಾರಾ ಅಂತ? ಇಲ್ಲ, ಉತ್ಸಾಹ ಇಲ್ಲ. ಅಭಿವೃದ್ಧಿ ಕೆಲಸ ಅಷ್ಟೇನು ಆಗಲಿಲ್ಲ. ಈ ಸಲ ನಮ್ಮ ಜೊತೆ ಜನರು ಕೈ ಜೋಡಿಸ್ತಾರೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಅಭಿವೃದ್ಧಿ ಕೆಲಸ ಆಗದ ಕಾರಣ ಅಭಿವೃದ್ಧಿಯತ್ತ ಜನರು ನೋಡ್ಬೋದು, ಅಭಿವೃದ್ಧಿಯನ್ನು ನೋಡ್ಬೋದು, ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಮತವನ್ನು ಚಲಾಯಿಸಬೇಕು ಅಂತ ನಮ್ಮ ಇದು. ಮತ್ತು ನಮ್ಮ ಈ ಸರ್ಕಾರದ ಗ್ಯಾರಂಟಿಗಳೆಲ್ಲ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಒಂದು ಪ್ರತಿ ಮಹಿಳೆಗೆ ಒಂದು 2,000 ರೂಪಾಯಿ ತಿಂಗಳಿಗೆ ಬರುವುದಂತ. ಈಗ 9 ತಿಂಗಳಿಗೆ 18,000 ರೂಪಾಯಿ ಬಂತು. ಒಂದು ಬಡ ಮಹಿಳೆಗೆ ಒಂದು ಉಪಯೋಗ ಅಂತ ಒಂದು ಸೌಲಭ್ಯದು. ಒಂದು ಅಜ್ಜಿ ಇದ್ದರೆ ಅವರಿಗೆ ಅಜ್ಜಿಗೆ ಮದ್ದಿಗೆ ಖರ್ಚಿಗೆ ಒಂದು 1,000 ರೂಪಾಯಿ ಕೇಳಿದರೆ ಕೊಡುವಂಥವ್ರು ಇಲ್ಲ ಈಗ ಕಾಲದಲ್ಲಿ. ಅದು 2,000 ರೂಪಾಯಿ ತಿಂಗಳಲ್ಲಿ ಬರ್ತಾ ಉಂಟಲ್ಲ. ಮತ್ತೊಂದು ಅಕ್ಕಿ ಹಣ ಅದೆಲ್ಲ ಬರ್ತಾ ಉಂಟಲ್ಲ, ಅದೊಂದು ಒಳ್ಳೆಯ ಉಪಯೋಗ. ಅದರಿಂದ ಜನರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತೇಳಿ ನಾವು ನಮ್ಮ ಎಷ್ಟು ಶೇಕಡ ಮತದಾನ ಆಗ್ಬೋದು ಇವತ್ತು? 90% ಆಗ್ಬೋದು ಅಂತ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ ಆಗಲಿಕ್ಕಿಲ್ಲ. ಅದು ಮಿಸಿಲು. ಧನ್ಯವಾದ. ಮತದಾನ ಪ್ರಕ್ರಿಯೆ ವಿವಿಧ ಕಡೆಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಬಿಳಿನೆಲೆ ಮತದಾನ ಕೇಂದ್ರದ ನಡೆದಿರುವಂತಹ ಒಂದು ಘಟನೆ ಇದು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿರುವಂತಹ ಘಟನೆ ನಮ್ಮ ವರದಿಗಾರರಿಂದ ಮಾಹಿತಿ ಲಭ್ಯವಾಗಿರುವಂಥದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಬಿಳಿನೆಲೆ ಮತಗಟ್ಟೆಯಲ್ಲಿ ನಡೆದಿರುವಂಥದ್ದು. ಕಡಬ ತಾಲೂಕಿನ ಬಿಳಿನೆಲೆ ಈ ಮತಗಟ್ಟೆಯಲ್ಲಿ ನಡೆದಿರುವಂಥದ್ದು. ಮಾತಿನ ಚಕಮಕಿ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಆಯಾ ಮತಗಟ್ಟೆಯ ಹೊರಭಾಗದಲ್ಲಿ ಪಕ್ಷಗಳ ಪ್ರಮುಖರು ಕೊನೆಯ ಘಳಿಗೆಯಲ್ಲಿ ಮತದಾರರನ್ನು ಓಲೈಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಒಂದು ಪಕ್ಷದ ಪ್ರಮುಖರು ಮತದಾರರನ್ನು ಓಲೈಸುವಂತಹ ಪ್ರಯತ್ನ ಮಾಡಿದ ವೇಳೆ ಇನ್ನೊಂದು ಪಕ್ಷದ ಮುಖಂಡರು ಅದನ್ನು ಆಕ್ಷೇಪಿಸಿರುವಂತಹ ಘಟನೆ. ಈ ವೇಳೆ ಎರಡೂ ಪಕ್ಷಗಳ ನಾಯಕರು ಮತ್ತು ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿರುವಂಥದ್ದು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಡಬ ತಾಲೂಕಿನ ಬಿಳಿನೆಲೆ ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಹುತೇಕ ಕಡಬ ಆಗಿರ್ಬೋದು, ಸುಳ್ಯ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕಡೆ ಕೂಡ ಶಾಂತಿಯುತವಾದಂತಹ ಮತದಾನ ನಡೆದಿರುವಂಥದ್ದು. ಅಂದರೆ ಪಕ್ಷಗಳ ಪ್ರಮುಖರು ಹಾಕಿರುವಂತಹ ಪೆಂಡಾಲ್ ಬಳಿ ಸಾಕಷ್ಟು ಮಂದಿ ಅವರ ಕಾರ್ಯಕರ್ತರು ಕೂಡ ಜಮಾಯಿಸಿರುತ್ತಾರೆ. ಹಾಗಾಗಿ ಅಲ್ಲಿ ಮಾತಿಗೆ ಮಾತು ಬೆಳೆದು ಅದು ಮಾತಿನ ಚಕಮಕಿ ಆಗ್ತದೆ ಮತ್ತು ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ. ಆದರೆ ಪೊಲೀಸರು ಮಧ್ಯಪ್ರವೇಶಿಸಿ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಿರುವಂತಹ ಘಟನೆ ಬಿಳಿನೆಲೆ ಮತಗಟ್ಟೆಯಲ್ಲಿ ನಡೆದಿದೆ. ಈಗ ನೋಡ್ತಾ ಇರುವಂತಹ ದೃಶ್ಯ ನಾವು ಇದು ಉಪ್ಪಾರಪಾಳಿಕೆ ಮತಗಟ್ಟೆ, ಕೊಕ್ಕಡದ ಉಪ್ಪಾರಪಾಳಿಕೆ ಮತಗಟ್ಟೆ ಸಂಖ್ಯೆ 236 ವಿಶೇಷ ಚೇತನ ಮತಗಟ್ಟೆ ಅಂತ ಇದನ್ನು ಹೆಸರಿಸಲಾಗಿದೆ. ಮದುವೆ ಮಂಟಪದ ರೀತಿಯಲ್ಲಿ ತಳಿರು ತೋರಣಗಳಿಂದ
ಇದನ್ನು ಅಲಂಕರಿಸಿರುವಂತಹ ದೃಶ್ಯ, ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಕ್ರಮ, ಮಾದರಿ ಮತಗಟ್ಟೆಗಳು ಮತ್ತು ವಿಶೇಷ ಮತಗಟ್ಟೆಗಳು ಅಂತ. ಅದರಲ್ಲಿ ಕೊಕ್ಕಡದ ಉಪ್ಪಾರಪಳಿಕೆಯ ಮತಗಟ್ಟೆಯಲ್ಲಿ ತಳಿರು ತೋರಣಗಳಿಂದ, ಮಾವಿನ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಂತಹ ಮತಗಟ್ಟೆ ಇದು ಉಪ್ಪಾರಪಳಿಕೆ ಮತಗಟ್ಟೆಯಲ್ಲಿ. ಬನ್ನಿ ಈ ಭಾಗದ ಒಂದಷ್ಟು ಮಾಹಿತಿಗಳನ್ನ ಅಪ್ಡೇಟ್ ಪಡ್ಕೊಳ್ಳಿಕ್ಕೆ ನಮ್ಮ ವರದಿಗಾರರಾಗಿರುವಂಥ ಹರೀಶ್ ಬಾರಿಂಜ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ರವರೇ ನಮಸ್ತೆ. ನಮಸ್ತೆ, ಹೇಳಿ ಉಮೇಶ್. ಬೆಳಗಿನಿಂದ ನಿಮ್ಮ ಭಾಗದಲ್ಲಿ ಮತದಾನದ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೆದಿವೆ ಮತ್ತು ಈಗ ಹೇಗೆ ನಡೀತಾ ಇದೆ? ನೆಲ್ಲಿಯಾಡಿ, ರಾಮಕುಂಜ, ಶಿರಾಡಿ ಈ ಭಾಗದಲ್ಲಿ ಬೆಳಿಗ್ಗೆ ಮತದಾನ ಬಿರುಸಿನಲ್ಲಿ ನಡೆದಿದೆ. ಮಧ್ಯಾಹ್ನ ನಂತರ ಸ್ವಲ್ಪ ಕೊಂಚ ನಿಧಾನವಾಗಿ ನಡೆದಿದೆ. ಬಿಸಿಲಿನ ತಾಪಮಾನದ ಹಿನ್ನೆಲೆಯಲ್ಲಿ ಎಲ್ಲ ಜನರು ಬೆಳಿಗ್ಗೆ ಬಂದು ಮತಗಟ್ಟೆಯಲ್ಲಿ ಸಾಲು ನಿಂತು ಮತ ಚಲಾಯಿಸುತ್ತಿರುವಂತಹ ದೃಶ್ಯಗಳು ಕಂಡು ಬಂದಿದೆ. ಬೆಳಿಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗುವ ಸಮಯವಾಗಿದ್ದರೂ ಜನರು 6 ಗಂಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತಿರುವುದು ಈ ಭಾಗದಲ್ಲಿ ಹೆಚ್ಚಿನ ಮತಗಟ್ಟೆಗಳಲ್ಲಿ ಕಾಣಿಸಿಕೊಂಡಿದೆ. ಮಧ್ಯಾಹ್ನದವರೆಗೆ ಬಿರುಸಿನ ಮತದಾನವಾಗಿದೆ. ಬಹುತೇಕ 40% ಮಧ್ಯಾಹ್ನವೇ ಮತದಾನ ಈ ಭಾಗದಲ್ಲಿ ಆಗಿದೆ. ಮಧ್ಯಾಹ್ನ ನಂತರ ಸ್ವಲ್ಪ ನಿಧಾನಗತಿಯಲ್ಲಿ ಮತದಾನ ನಡೆಯುತ್ತಾಗುತ್ತಿರುವುದು ಕಂಡು ಬಂದಿತ್ತು. ಈಗ ಸಂಜೆಯ ವೇಳೆಗೆ ಹೇಗಿದೆ? ಹೇಳಿ. ಸಂಜೆಯ ವೇಳೆಗೆ ಹೇಗಿದೆ? ಸಂಜೆಯ ವೇಳೆಗೆ ಈಗ ಬಹುತೇಕ ಎಲ್ಲ ಕಡೆ ಸಾಕಷ್ಟು ಮತದಾನಗಳು ಆಗಿದೆ. ಉಳಿದಿರುವಂತಹ ಮತದಾರರನ್ನು ಕೂಡ ಕರೆದು ತರುವಂತಹ ಕೆಲಸವನ್ನು ಆ ಪಕ್ಷದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಕೊನೆಯ ಗಳಿಗೆಯಲ್ಲಿ ಇನ್ನು ಮುಂದಿನ ಒಂದು 20 ನಿಮಿಷಗಳ ಸಮಯಾವಕಾಶ ಮಾತ್ರ ಇರುವಂತದ್ದು. ಹೌದು, ಈಗ ಕೂಡ ಸ್ವಲ್ಪ ಬಿರುಸಿನಲ್ಲಿ ಪ್ರಚಾರ ನಡೆದುಕೊಂಡು ಮತದಾನ ಯಾರು ಮಾಡ್ಲಿಕ್ಕೆ ಬಾಕಿಯಾಗಿದ್ದಾರೆ ಅಂತವರನ್ನು ಗುರುತಿಸಿಕೊಂಡು ಅವರನ್ನು ಕರೆಸಿ ಮತದಾನ ಮಾಡುವಂತಹ ಪ್ರಯತ್ನವನ್ನು ಆ ಪಕ್ಷದ ಮುಖಂಡರುಗಳು ಈ ಕಡೆ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಮತಗಟ್ಟೆಗಳಲ್ಲಿ ಮತಯಂತ್ರ ಕೈಕೊಟ್ಟಿರುವಂತಹ ಘಟನೆಗಳು ನಡೆದಿತ್ತು. ಆದ್ರೆ ಇಂತಹ ಘಟನೆಗಳು ಈ ಬಾರಿಯ ಮತದಾನದಲ್ಲಿ ಕಂಡು ಬರುವುದಿಲ್ಲ. ಹೆಚ್ಚಿನ ಮತಗಟ್ಟೆಗಳಲ್ಲಿ ಮತಯಂತ್ರದಲ್ಲಿ ಯಾವುದೇ ದೋಷಗಳು ಕೂಡ ಕಂಡು ಬಂದಿದೆ. ಅಂದ್ರೆ ಕೆಲವೊಂದು ಕಡೆ ಅಂಗವಿಕಲರು ಮತ್ತು ಹಿರಿಯ ಮತದಾರರಿಗೆ ಈಗಾಗಲೇ ಮತದಾನ ಮನೆಯಲ್ಲಿ ನಡೆದಿರುವುದರಿಂದ ಅಂತವರು ಕೂಡ ಯಾರು ಮತಗಟ್ಟೆಯಲ್ಲಿ ಕಾಣಿಸಿಕೊಂಡಿಲ್ಲ. ಆದ್ರೂ ಕೆಲವು ಈ ವಿಕಲಚೇತನರು ಬಾಕಿಯಾಗಿತ್ತು ಮತದಾನ ಮಾಡ್ಲಿಕ್ಕೆ ತಾಂತ್ರಿಕ ದೋಷಗಳಿಂದ. ಅಂತವರನ್ನು ಗ್ರಾಮ ಪಂಚಾಯತ್ ವತಿಯಿಂದ ಕರೆತಂದು ಅವರನ್ನು ವೀಲ್ ಚೇರ್ನ ಮೂಲಕ ಮತಗಟ್ಟೆಗೆ ಕರೆದುಕೊಂಡು ಮತ ಚಲಾಯಿಸುವಂತಹ ದೃಶ್ಯಗಳು ಕೆಲವು ಕಡೆ ಕಂಡು ಬಂದಿವೆ. ನಿಮ್ಮ ಭಾಗದಲ್ಲಿ ವಿಶೇಷ ಮತಗಟ್ಟೆಗಳಿವೆ? ಗೋಳಿತೊಟ್ಟಿನ ಒಂದು ಮದುವೆ ಕಾರ್ಯಕ್ರಮದಲ್ಲಿ ವಧು ಮದುವೆಗೆ ಮೊದಲು ಮತದಾನ ಮಾಡಿ ಬಂದು ಮದುವೆ ಮಂಟಪಕ್ಕೆ ಬಂದಿರುವಂತದ್ದು ಒಂದು ವಿಶೇಷ ಕಂಡು ಬಂತು. ಅಂದ್ರೆ ಅವರ ಸ್ವಕ್ಷೇತ್ರದಲ್ಲಿ ಮತದಾನ ಮಾಡಿ ನಂತರ ಮದುವೆ ಮಂಟಪಕ್ಕೆ ಬಂದಿರುವಂತದ್ದು. ಹೌದೌದೌದು. ಅವರ ಅಲ್ಲಿಯ ವರ ಇನ್ನು ಸಂಜೆ ಅಷ್ಟೇ ಮತದಾನ ಮಾಡಬೇಕು ಅಂತ ಇತ್ತು. ಅವರೇನು ಹೋಗಿದ್ದಾರೆ ಅಲ್ಲಿಂದ? ಮತದಾನ ಮಾಡೋಕೆ ಹೋಗುವುದಂತ ಹೇಳಿ. ಬೇರೆ ನಿಮ್ಮ ಭಾಗದಲ್ಲಿ ವಿಶೇಷ ಮತಗಟ್ಟೆಗಳು ಅಥವಾ ಮಾದರಿ ಮತಗಟ್ಟೆಗಳು ಏನಾದ್ರೂ ಇತ್ತಾ? ಈ ಕಡೆ ವಿಶೇಷ ಮತಗಟ್ಟೆಗಳಂತ ಏನೂ ಇರಲಿಲ್ಲ. ಮತ್ತು ಶಿರಾಡಿ ಭಾಗದಲ್ಲಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿತ್ತು. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿರುವಂಥದ್ದು ವರದಿಯಾಗಿಲ್ಲ. ಬಹುತೇಕವಾಗಿ ನಿಮ್ಮ ಶಾಂತಿಯುತವಾಗಿ ನಡೆದಿರುವಂಥದ್ದು. ಶಾಂತಿಯುತವಾಗಿ ಈ ಬಾರಿಯ ಮತದಾನ ಮುಗಿದಿದೆ ಅಂತಲೇ ಹೇಳ್ಬೋದು. ಯಾವುದೇ ಗೊಂದಲವಿಲ್ಲದೆ ನಡೆದಿದೆ. ಥ್ಯಾಂಕ್ ಯು ಹರೀಶ್ ರವರೇ. ಧನ್ಯವಾದಗಳು. ಹೇಗೆ ರಿಲೀಸ್ ಆಗಿದೆ ಗೊತ್ತಿಲ್ಲ. ಅವರಿಗೆ ಈಗ ಓಟ್ ಹಾಕಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಬೆಳಿಗ್ಗೆ ಹೇಗೆ ರಿಲೀಸ್ ಆಗಿದೆ ಗೊತ್ತಿಲ್ಲ. ಅವರಿಗೆ ಈಗ ಓಟ್ ಹಾಕಬೇಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಬೆಳಿಗ್ಗೆ ಈಗಾಗಲೇ ನಮ್ಮ ವರದಿಗಾರರು ಹೇಳಿರುವ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂಥದ್ದು ಮಾಹಿತಿ ಲಭ್ಯವಾಗಿಲ್ಲ.
ಹಾಗಾಗಿ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆದಿದೆ. ಒಂದಷ್ಟು ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದರೆ ಒಂದಷ್ಟು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಕೊರತೆಗಳು ಕಂಡು ಬಂದಿರುವಂತಹ ನಮಗೆ ಘಟನೆಗಳು ನಡೆದಿತ್ತು. ಆದರೆ ಈ ಬಾರಿ ಎಲ್ಲ ಕಡೆಯೂ ಕೂಡ EVM ಮತಯಂತ್ರ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಯಲ್ಲಿ ಕೂಡ ಅತ್ಯಂತ ಸುಲಲಿತವಾಗಿ ಮತ್ತು ಸುಗಮವಾಗಿ ನಡೆದಿರುವಂಥದ್ದು ಕೂಡ ಲಭ್ಯವಾಗಿದೆ. ಆದರೆ ಇಲ್ಲೊಂದು ವಯೋವೃದ್ಧೆಯವರ ಹೆಸರು ತನ್ನ ಮತಪಟ್ಟಿಯಲ್ಲಿ ಡಿಲೀಟ್ ಆಗಿರುವಂಥ ಒಂದು ಘಟನೆ ಇದು. ಪರ್ಲಡ್ಕದ ಮತಗಟ್ಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಪರ್ಲಡ್ಕ ನಿವಾಸಿ 96 ವರ್ಷದ ಕಮಲಾವತಿಯವರ ಹೆಸರು ಮತಪಟ್ಟಿಯಲ್ಲಿ ಇರಲಿಲ್ಲ. ಇದು ಶಾಸಕರ ಕಚೇರಿ ಬಳಿಯ ಬೂತ್ 119 ನಡೆದಿರುವಂತಹ ಘಟನೆ. ಮತ ಚಲಾವಣೆಗೆ ಬಂದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಅವರ ಹೆಸರು ಮತಪಟ್ಟಿಯಲ್ಲಿ ಇರಲಿಲ್ಲ. ಹಾಗಾಗಿ ಮತ ಹಾಕುವಂತಹ ಒಂದು ಹಕ್ಕನ್ನು ಅವರು ಕಳೆದುಕೊಂಡಿರುವಂಥದ್ದು. 96 ವರ್ಷದ ವೃದ್ಧೆ ಕಮಲಾವತಿಯವರು, ಇದು ಪರ್ಲಡ್ಕ ನಿವಾಸಿ ಕಮಲಾವತಿಯವರು ಶಾಸಕರ ಕಚೇರಿಯ ಬಳಿಯ ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ. ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಅವರು ಹೆಸರು ಡಿಲೀಟ್ ಆಗಿರುವ ಕಾರಣ ಪಾಪ ಹೊರಭಾಗದಲ್ಲಿ, ಮತಗಟ್ಟೆಯ ಹೊರಭಾಗದಲ್ಲಿ ಅವರು ಊರುಗೋಲು ಹಿಡ್ಕೊಂಡು ಕೂತಿದ್ದಾರೆ. ಬಹುಶಃ ಅವರಿಗೆ ಅವರ ಹೆಸರು ಅವರ ಮತದಾರರ ಪಟ್ಟಿಯಲ್ಲಿ ಇಲ್ಲ ಎನ್ನುವಂತಹ ಮಾಹಿತಿ ಕೂಡ ಇರಲಿಲ್ಲ ಆಗಿರಬೇಕು. ಚುನಾವಣೆ ಇದೆ, ಮತದಾನ ಮಾಡಬೇಕು ಎನ್ನುವಂತಹ ಒಂದು ಹಂಬಲದಿಂದ ಆ ಅಜ್ಜಿ ಮತಗಟ್ಟೆಗೆ ಬಂದಿದ್ದಾರೆ. ಆದರೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರೇ ಇಲ್ಲ. ಬಹುಶಃ ಇದೊಂದು ವ್ಯವಸ್ಥೆಯಲ್ಲಿ ಆಗಿರುವಂತಹ ಕೊರತೆ. ಇದನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಮೊದಲಾಗಿ ಗಮನಿಸಬೇಕಿತ್ತು. ಈಕೆಯ ಹೆಸರು ಯಾಕೆ ಮತದಾರರ ಪಟ್ಟಿಯಲ್ಲಿ ಇಲ್ಲ ಎನ್ನುವುದರ ಬಗ್ಗೆ ಕೂಡ ಪರಿಶೀಲನೆ ನಡೆಸಬೇಕಿತ್ತು. ಅವರಿಗೆ ಮಾಹಿತಿಯನ್ನು ಕೊಡಬೇಕಿತ್ತು ಅಥವಾ ಅವರ ಮನೆಯವರಿಗಾದರೂ ಮಾಹಿತಿಯನ್ನು ಕೊಡಬೇಕಿತ್ತು. ಆದರೆ ಇದ್ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ. ಕೆಲವೊಂದು ಕಡೆ ಅಧಿಕಾರಿಗಳು ಕೊಡದಿದ್ದರೂ ಕೂಡ ಪಕ್ಷಗಳ ಪ್ರಮುಖರು ಆಗಿರ್ಬೋದು, ಅಭ್ಯರ್ಥಿಗಳ ಪರವಾಗಿರುವವರಾಗಿರ್ಬೋದು, ಅವರಾದರೂ ಮಾಹಿತಿಯನ್ನು ಕೊಡ್ತಾರೆ. ಬಹುಶಃ ಇಲ್ಲಿ ಈ ಅಜ್ಜಿಯ ಮನೆಗೆ ಯಾರು ಕೂಡ ಹೋಗಿಲ್ಲ ಅನಿಸಿರಬೇಕು. ಇಲ್ಲದಿದ್ದರೆ ಅವರಿಗೆ ಅದರ ಮಾಹಿತಿಯನ್ನು ಮೊದಲೇ ಕೊಡ್ತಾ ಇದ್ರು. ಪರ್ಲಡ್ಕ ನಿವಾಸಿ ಕಮಲಾವತಿಯವರು 96 ವರ್ಷದ ವಯೋವೃದ್ಧೆ ಕಮಲಾವತಿಯವರು 96 ವರ್ಷ ಪ್ರಾಯವಾದರೂ ಇನ್ನೂ ಊರುಗಳು ಹಿಡ್ಕೊಂಡು ಮತಗಟ್ಟೆಗೆ ಅವರು ಆಗಮಿಸಿದ್ದಾರೆ. ಆದರೆ ಏನು ಮಾಡೋದು, ಮತದಾರರ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಅವರಿಗೆ ಮತದಾನಕ್ಕೆ ಅವಕಾಶ ಇಲ್ಲ ಕಾನೂನು ಪ್ರಕಾರವಾಗಿ. ಹಾಗಾಗಿ ಮತದಾನದಿಂದ ವಂಚಿತರಾಗಿದ್ದಾರೆ. ನನ್ನ ಹೆಸರು ಧರ್ಮೇಂದ್ರ ಗೌಡ ಅಂತೇಳಿ, ನಾನು ಜಿಲ್ಲಾ ಸಮಿತಿಯ ರೈತ ಮೋರ್ಚಾದ ಕಾರ್ಯದರ್ಶಿ. ನಮ್ಮ ಸಂಘಟನೆ, ನಮ್ಮ ಭಾಜಪ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಈ ದೇಶವನ್ನು ನಡೆಸಬೇಕಾದ್ರೆ ದೇಶಕ್ಕೆ ಸಮರ್ಥವಾದಂಥ ನಾಯಕನ ಅಗತ್ಯ ಈಗಿನ ಕಾಲದಲ್ಲಿ ಬಹಳ ಅಗತ್ಯ ಇದೆ. ಆದ್ದರಿಂದ ಅಂಥ ಒಂದು ನಾಯಕರಲ್ಲಿ ನಮಗೆ ನರೇಂದ್ರ ಮೋದಿಯವರು ಅಗ್ರಗಣ್ಯ ನಾಯಕ ಅಂತ ಹೇಳ್ಬೋದು. ಇಡೀ ಜಗತ್ತೇ ಈಗ ನಮ್ಮ ದೇಶವನ್ನು ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕಾದ್ರೆ ಅದು ನಮ್ಮ ನರೇಂದ್ರ ಮೋದಿಯವರಿಂದ. ಅವರ ಯೋಜನೆಗಳು, ಅವರ ಯೋಚನೆಗಳೆಲ್ಲ ಇಂದಿನಿಂದ ನಾಳೆಗೆ ಮುಗಿಯುವಂಥದ್ದಲ್ಲ. ಅವರ ಎಲ್ಲ ಯೋಜನೆಗಳು ಮುಂದಿನ ಅವಧಿಗಳಲ್ಲಿ ಅದು ಶಾಶ್ವತವಾಗಿ ನಿಲ್ಲಬೇಕು, ಶಾಶ್ವತವಾಗಿ ಅಭಿವೃದ್ಧಿ ಆಗಬೇಕು. ಅದು ಹಳ್ಳಿಯಲ್ಲಿ ಮನೆ ಕಟ್ಟಿಸಿರ್ಬೋದು, ಹಳ್ಳಿಗೆ ವಿದ್ಯುತ್ ಒದಗಿಸಿ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಪ್ರತಿಯೊಂದು ಯೋಜನೆಗಳನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಡೆಸುವ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಅವರು ದೇಶವನ್ನು ಮುನ್ನಡೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾವೀಗ ನೋಡ್ಬೋದು, ಎಲ್ಲ ದೇಶಗಳು ಕೂಡ ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ಕೊಂಡು ಆ ದೇಶದವರು ಕೂಡ ನಮ್ಮ ಭಾರತದ ಅದೇ ರೀತಿ ನಮ್ಮ ದೇಶ ಕೂಡ ಮುನ್ನಡೆಯಬೇಕು, ನಮ್ಮ ಆರ್ಥಿಕತೆ ಕೂಡ ಭಾರತ ದೇಶದಾಗೆ ಇರಬೇಕಂತೇಳಿ ಅವರು ಕೂಡ ಯೋಚನೆ ಮಾಡ್ತಾರೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಅಮೆರಿಕದ ಒಬ್ಬರು ನಾಯಕರು ಕೂಡ ಹೇಳ್ತಾರೆ, ಆರ್ಥಿಕತೆ ಭಾರತ ದೇಶದಾಗೆ ನಮ್ಮ ಆರ್ಥಿಕತೆಯನ್ನು ಕೂಡ ವೃದ್ಧಿ ಮಾಡುವ ಆ ಯೋಚನೆಯನ್ನು ನಾವು ಕೂಡ ಮಾಡುವ ಅಗತ್ಯತೆ ಇದೆ. ಆದ್ದರಿಂದ ನಾವು ಅದನ್ನು ಕೂಡ ಮಾಡುವ ಕೆಲಸ ಮಾಡಬೇಕಂತೇಳಿ ಆ ಹೊರ ದೇಶದವರು ಕೂಡ ಮಾತಾಡಿಕೊಳ್ತಾರೆ. ಆದರೆ ನಮ್ಮ ದೇಶದ ಅವರಿಗೆ ಇನ್ನೂ ಕೂಡ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ನರೇಂದ್ರ ಮೋದಿ ಯಾರಂತೇಳಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು 400ಕ್ಕಿಂತ ಹೆಚ್ಚು ಸೀಟು ಪಡೆಯುವಲ್ಲಿ ಮತ್ತು ಇಲ್ಲಿನ ನಮ್ಮ ಅಭ್ಯರ್ಥಿಯಾಗಿರುವಂಥ ಸೈನಿಕರು ಬ್ರಿಜೇಶ್ ಚೌಟಾರ್ ಅವರು ಈ ಹಿಂದೆ ನಮ್ಮ
ನಳಿನ್ ಕುಮಾರ್ ಕಟೀಲ್ ಅವರು 2,74,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಗೆದ್ದಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಅವರು ಗೆಲ್ಲಬೇಕು, ಹೆಚ್ಚಿನ ಮತದಲ್ಲಿ ಗೆಲ್ಲಬೇಕಂತೇಳಿ ನಾವು ತುಂಬ ಕೆಲಸ ಮಾಡ್ತಿದ್ದೇವೆ. ಈಗ ನನ್ನ ಹೆಸರು ಧರ್ಮೇಂದ್ರ ಗೌಡ ಅಂತೇಳಿ, ನಾನು ಜಿಲ್ಲಾ ಸಮಿತಿಯ ರೈತ ಮೋರ್ಚಾದ ಕಾರ್ಯದರ್ಶಿ. ನಮ್ಮ ಸಂಘಟನೆ, ನಮ್ಮ ಭಾಜಪ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಈ ದೇಶವನ್ನು ನಡೆಸಬೇಕಾದ್ರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಮತದಾನ ಅವಕಾಶದಿಂದ ವಂಚಿತರಾಗಿರುವಂತಹ ಪರ್ಲಡ್ಕ ನಿವಾಸಿ ಕಮಲಾವತಿಯವರು ಬಹುಶಃ ಇವತ್ತಿನ ಬೆಳಗಿನ ನಡೆದಿರುವಂಥ ಮತದಾನ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷವ ಅಥವಾ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಮಾಹಿತಿಯ ಕೊರತೆಯಿಂದಲೋ ಒಟ್ಟು ಭಾಗದಲ್ಲಿ ಅಜ್ಜಿ ಒಬ್ಬಾಕೆ ಮತದಾನದ ವಂಚಿತರಾಗಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ವರದಿಗಾರರಾಗಿರುವಂತಹ ಲೋಕೇಶ್ ಬನ್ನೂರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರು ನಮಸ್ತೆ. ನಮಸ್ತೆ. ಪರ್ಲಡ್ಕದ ಒಬ್ರು ಕಮಲಾವತಿ ಎನ್ನುವಂತಹ ವಯೋವೃದ್ಧೆಯವರು ಮತದಾನದಿಂದ ಅವಕಾಶದಿಂದ ವಂಚಿತರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು, ಏನು ಇದರ ಬಗ್ಗೆ ಮಾಹಿತಿ? ಹೌದು, ಅದು ನಮ್ಮ ಇಲ್ಲಿ ಪುತ್ತೂರಿನಲ್ಲಿ ನಗರಸಭೆಯಲ್ಲಿ ಕೌನ್ಸಿಲರ್ ಆಗಿರುವ ಇಂದಿರಾ ಪುರುಷೋತ್ತಮ ಆಚಾರ್ಯ ಅವರ ಅತ್ತೆ ಆಗಿರ್ತಾರೆ. ಸುಮಾರು 96 ವರ್ಷ ಪ್ರಾಯದ ವೃದ್ಧೆ ಕಮಲಾವತಿ ಅಂತ ಹೇಳಿ. ಅವರು ಸಂಜೆ ವೇಳೆಗೆ ಅವರು ಸ್ವಲ್ಪ ಅವರನ್ನು ಕರ್ಕೊಂಡು ಬಂದದ್ದು ಅವರೇ, ಇಂದಿರಾ ಪುರುಷೋತ್ತಮ ಆಚಾರ್ಯ ಕರ್ಕೊಂಡು ಬಂದಿದ್ರು ಮತಗಟ್ಟೆಗೆ. ಅವರಿಗೆ ಮತಗಟ್ಟೆ ಇರುವುದು ಪುತ್ತೂರು ನಗರಸಭೆಯ ಸಮುದಾಯ ಭವನದಲ್ಲಿ ಇರುವುದು ಅವರ ಪರ್ಲಡ್ಕ ನಿವಾಸಿ. ಹಾಗೆ ಅಲ್ಲಿ ಬಂದಾಗ ಅಲ್ಲಿ ಒಳಗೆ ಹೋದಾಗ ಅವರದ್ದು ಹೆಸರೇ ಮತಪಟ್ಟಿಯಲ್ಲಿ ಇರಲಿಲ್ಲ. ಹಾಗೆ ಅವರು ಒಮ್ಮೆ ಗೊಂದಲಗೀಡಾಗಿ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸಮೇತ ಮತ ಚಲಾಯಿಸಿದ್ದೇನೆ, ಈ ಸಂದರ್ಭ ನನಗೆ ಯಾಕೆ ಮತ ಚಲಾಯಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರೊಂದು ಗೊಂದಲದಲ್ಲಿ ಇದ್ರು. ಮತ್ತೆ ಈ ಬಗ್ಗೆ ಅವರು ಅಲ್ಲಿಂದ ಬಂದು ಮತ್ತೆ ಅಲ್ಲಿಂದ ಸಹಾಯಕ ಚುನಾವಣಾಧಿಕಾರಿಗೆ ಬಗ್ಗೆ ಅವರಿಗೆಲ್ಲ ಮಾಹಿತಿ ತಿಳಿಸಿದ್ರು, ಹೀಗೆ ಆಗಿದೆ, ಏನಾದ್ರು ತಪ್ಪಿ ಹೋಗಿದ ಅಂತ ಹೇಳಿ. ಆದ್ರೆ ಮತದಾರರ ಲಿಸ್ಟ್ ಅಲ್ಲಿ ಅವರ ಹೆಸರಿಲ್ಲ. ಅದು ಹೇಗೆ ಹೋಗಿದೆ, ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ. ಈ ಬಗ್ಗೆ ಅಲ್ಲಿಯ ಅಧಿಕಾರಿಗಳಿಂದ ಅವರು ಇವತ್ತು ಮತಗಟ್ಟೆಗೆ ಬಂದ ತಾತ್ಕಾಲಿಕ ಅಂದ್ರೆ ಅವರಿಗೆ ಏನೋ ಗೊತ್ತಿಲ್ಲ, ಅವರು ಹೊಸಬರಾಗಿ ಬಂದವರು, ಅವರಿಗೆ ಹೇಗೆ ಹೋಗಿದೆ ಅಂತ ಅವರಿಗೆ ಗೊತ್ತಿರುದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಎಲ್ಲಿ ಅಂತ ಹೇಳಿ ಇನ್ನೂ ತನಿಖೆ ಆಗ್ಬೇಕಷ್ಟೇ. ಅಂತ ಅವರಿಗೆ ಈ ಬಾರಿ ಮತ ಚಲಾಯಿಸಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಈಗ ಎಲ್ಲಾ ಕಡೆಗೆ ಮತದಾರರ ಪಟ್ಟಿಯಲ್ಲಿ ಲಿಸ್ಟ್ ಇದ್ದಾಗ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡುವಂತಹ ಕೆಲಸ ಆಗ್ತದೆ ಪ್ರತಿಯೊಬ್ಬ ಮತದಾರರಿಗೂ ಕೂಡ. ಅಂದ್ರೆ ಈ ಇವರಿಗೆ ಯಾರು ಕೂಡ ಕೊಟ್ಟಿರಲಿಲ್ಲ ಆಗಿರ್ಬೇಕು. ಅದನ್ನು ಕೂಡ ವಿಚಾರಿಸಿದಾಗ ಇವರು ಹೇಳುದು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರು ಕೂಡ ಬರ್ಲಿಲ್ಲ ಮತ ತಿಳ್ಕೊಂಡು ಇವರನ್ನು. ಅಂದ್ರೆ ಈಗ ಇಲಾಖೆಯಿಂದ ಬರ್ತಾರೆ, ಅಂದ್ರೆ ಅಂಗನವಾಡಿ BLO ಆದ್ರೆ ಬರ್ತಾರೆ ಮನೆಗೆ. ಹಾಗೆ ಅವರು ಯಾರು ಬರ್ಲಿಲ್ಲ ನಮ್ಮ ಮನೆಗೆ. ಹಾಗಿರುವಾಗ ನಮಗೆ ಗೊತ್ತಾಗುದು ಹೇಗೆ ಅವರ ಮತ ಇಲ್ಲವೋ ಅಂತ ಹೇಳಿ. ಅಂತೂ ಅಲ್ಲದೆ ಅವರಿಗೆ ಒಂದು ವೋಟರ್ ಲಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದರಲ್ಲಿ ಅವರ ಮತ ಸಂಖ್ಯೆ ಹೆಸರು ಇದೆ, ಆದ್ರೆ ಅದು ಸಿಕ್ಕಿದ್ದು ಅದು ಓಲ್ಡ್ ಲಿಸ್ಟ್ ಅದು ಅವರದ್ದು ಇರುವಂತದ್ದು. ಈ ಹೊಸ ಲಿಸ್ಟ್ ಅಲ್ಲಿ ಅವರ ಪಾರ್ಟಿಯಲ್ಲಿ ಹೆಸರಿಲ್ಲ. ಅದು ಹೇಗೆ ಹೋಗಿದೆ ಅಂತ ಹೇಳಿ ನನಗೆ ಹೇಳ್ಬೇಕು. ಆದ್ರೆ ಅಂತೂ ಅವರು ವೃದ್ಧೆ ಮಾತ್ರ ನಾನು ಮತ ಚಲಾಯಿಸಿಯೇ ಹೋಗುದು ಅಂತ ಹೇಳಿ ಹಠ ಮಾಡಿ ಅಲ್ಲೇ ಕುಳಿತುಕೊಂಡಿದ್ರು ಸುಮಾರು ಹೊತ್ತು. ಕೊನೆಗೆ ಈ ಬಗ್ಗೆ ಮೇಲಾಧಿಕಾರಿಗಳ ಮಾಹಿತಿ ತಿಳಿಸಿದ್ರು. ಮತ್ತೆ ಕೊನೆಗೆ ಅದು ಏನು ಮಾಡ್ಲಿಕ್ಕೆ ಅಂದ್ರೆ, ಒಂದು ವೇಳೆ ಅವರಿಗೆ ಮತ ಪಟ್ಟಿಯಲ್ಲಿ ಅವರ ಹೆಸರಿತ್ತು, ಬೇರೆ ಒಬ್ರು ಯಾರೋ ಅದು ಅದು ಚಲಾಯಿಸಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವರ ಮತ ಆಗಿದ್ರೆ ಮತ್ತೆ ಅವರ ಅಂದ್ರೆ ಅವರದ್ದು ಚಲಾಯಿಸಿ ಹೋಗುವ ಅವರ ಮತ ಅಲ್ಲಿ ಬಿದ್ದಿದೆ ಅಂತ ಆದ್ರೆ ಅವರಿಗೆ ಮತ್ತೆ ಟೆಂಡರ್ ನೋಟ್ ಅಂತ ಹೇಳಿ ಆಗ್ತದೆ. ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದು ಇಲ್ಲಿ ಅವರ ಹೆಸರು ಅಂತ ಹೇಳಿದ್ರೆ ಅವರದ್ದು ಮತ ಪಟ್ಟಿಯಲ್ಲೇ ಇಲ್ಲ, ಅವರಿಗೆ ಯಾವುದೇ ಅವಕಾಶ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಅವರಿಂದ ಅದನ್ನು ರೈಟಿಂಗ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು, ನಾವು ನಮ್ಮ ಮತ ವಂಚನೆ ಆಗಿದೆ ಅಂತ ಹೇಳಿ ಸಲ್ಲಿಸಿ ಮುಂದಿನ ಲೋಕಸಭಾ ಚುನಾವಣೆಗೆ ಅವರಿಗೆ ಅವಕಾಶ, ವಿಧಾನಸಭಾ ಚುನಾವಣೆಗೆ ಅವಕಾಶ ಇದೆ. ಈಗ ಅದು ಅವಕಾಶ ಎನ್ನುವಂಥದ್ದು ಮತ್ತೊಂದು ಬಾರಿ ಅವರಿಗೆ ಕೊಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಈ ಚುನಾವಣೆಯಲ್ಲಿ ಅವರು ಅವಕಾಶದಿಂದ ವಂಚಿತರಾಗಿದ್ದಾರೆ. ಈ ಬಗ್ಗೆ ತಲೆದಂಡ ಆಗಬೇಕಾದ್ದು ಯಾರು ಅಂತ ಈಗ ಅಧಿಕಾರಿಗಳ, ಈಗ ಪಾಪ ಅವರಿಗೆ ಏನು ಅವರು ಮತದಾನ ಪಾಪ 96 ವರ್ಷದ ವಯೋವೃದ್ಧೆ ಅವರು ಜೀವನದ ಈ ಒಂದು ಸಂಧ್ಯಾ ಕಾಲದಲ್ಲಿ ಸೂಕ್ಷ್ಮವಾಗಿ ಎಲ್ಲಾ ವಿಚಾರ ಗೊತ್ತಿದೆ. ಅವರು ಅಷ್ಟು ಚಂದ ಅವರು ಕೊನೆಗೆ ನನ್ನ ನಾನೇನು ವಯಸ್ಕ ಅಂತ ಹೇಳಿ ನನ್ನ ಹೆಸರನ್ನು ಇದರ ಪಟ್ಟಿಯಿಂದ ತೆಗೆದಿದ್ದೀರಾ ಅಂತ ಹೇಳಿಕೊಂಡು ಹೋದ್ರು ಕೊನೆಗೆ ಅಧಿಕಾರ. ಅಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಹೌದು.
ಈಗ ನಾವು ಹೇಳುವಂಥದ್ದು ಅದೇ, ಈಗ ಅವರ ಮನೆಯವರು ಕೂಡ ಈಗ ಶಿಕ್ಷಣ ಹೊಂದಿದವರಲ್ಲಾಗದಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ ಮಾಹಿತಿಯ ಕೊರತೆ ಏನಾಗಿರ್ಬೋದು. ಬಹುಶಃ ನೀವು ಹೇಳಿದಾಗೆ ಅವರ ಸೊಸೆಯೇ ಕೌನ್ಸಿಲರ್ ಆಗಿರುವಂಥದ್ದು, ಬಹುಶಃ ಅವರಿಗೆ ಕೂಡ ಮಾಹಿತಿ ಇದರ ಬಗ್ಗೆ ಸಿಗಲಿಲ್ಲ ಅಂತ ಆಗಿರಬೇಕು. ಹೌದು, ಅವರಿಗೆ ಸಹ ಕೂಡ ಗೊತ್ತಾಗಲಿಲ್ಲ. ಅವ್ರು ಬಂದದ್ದು ಇಲ್ಲಿ ಬಂದು ಕಳೆದ ಸಲ ವಿಧಾನಸಭೆಯಲ್ಲಿ ಮತ್ತೆ ಚಲಾಯಿಸಿದ್ದಾರೆ, ಈ ಬಾರಿ ಕೂಡ ಇದೆ ಅಂತೇಳಿ ಬಂದಿದ್ದಾರೆ ಒಟ್ಟಿಗೆ. ಬಂದಾಗ ಇಲ್ಲಿ ಪಟ್ಟಿಯಲ್ಲಿ ಹೆಸರಿರಲಿಲ್ಲ. ಓಕೆ, ಈ ಬಗ್ಗೆ ಅಧಿಕಾರಿಗಳೇನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಇಲ್ಲ, ಚುನಾವಣಾಧಿಕಾರಿ ಹತ್ರ ಮಾತಾಡಿದೆ ಅವರು, ಈ ಬಗ್ಗೆ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ರು ಅವರು. ಆದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಅಂದ್ರೆ ಮತ್ತೆ ಪಟ್ಟಿಯಲ್ಲಿ ಹೆಸರಿಲ್ಲದ ನಂತರ ಅವರಿಗೆ ಯಾವುದೇ ಅವಕಾಶ ಇರುವುದಿಲ್ಲ. ಮುಂದಿನ ಚುನಾವಣೆಯಲ್ಲೇ ಅವಕಾಶ ಅದಕ್ಕೆ ಹಾಕ್ಬೇಕಾದದ್ದು ಅಂತ ಹೇಳಿದ್ರು. ಓಕೆ, ಈಗ ಲೋಕೇಶ್ ಅವರೇ, ನಿಮ್ಮ ನಗರ ವ್ಯಾಪ್ತಿಯಲ್ಲಿ ಓವರಾಲ್ ಆಗಿ ನಾವು ನೋಡಿದಾದ್ರೆ ಶೇಕಡಾವಾರು ಮತದಾನ ಸಂಜೆಯ ವೇಳೆಗೆ ಎಷ್ಟಾಗಿರುವಂಥದ್ದು? ಆಗ ಮಧ್ಯಾಹ್ನದ ಹೊತ್ತಿಗೆ 3 ಗಂಟೆ ನಮಗೆ 60% ಆಗಿತ್ತು. ಓಕೆ, ಈಗಿನ ಹಂತದಲ್ಲಿ ನನಗೆ ಸಿಗ್ಬೇಕಷ್ಟೇ ಮಾಹಿತಿ, ಕೊನೆಯ ಹಂತದ ಮಾಹಿತಿ ಲಭ್ಯವಾಗಬೇಕಷ್ಟೇ, ಸಿಗ್ಬೇಕಷ್ಟೇ. ಹೌದು. ಓಕೆ, ಎಲ್ಲ ಕಡೆ 15 ನಿಮಿಷ ಇದೆ. ಎಲ್ಲ ಕಡೆ ಶಾಂತಿಯುತವಾಗಿ ನಡೆದಿದೆ ಎನ್ನುವಂಥದ್ದು? ಹೌದು, ಶಾಂತಿಯುತವಾಗಿ ನಡೆದಿದೆ, ಯಾವುದೇ ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಲೋಕೇಶ್ ಅವರೇ. ಇದು ಒಂದಷ್ಟು ವ್ಯವಸ್ಥೆಯಲ್ಲಿ ಆಗಿರುವಂತಹ ಲೋಪ, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಮತದಾರರ ಪಟ್ಟಿಯನ್ನು ತಯಾರಿಸುವಂತಹ ವೇಳೆಯಲ್ಲಿ ಈ ಅಜ್ಜಿಯ ಹೆಸರು ಬಿಟ್ಟು ಹೋಗಿರುವಂಥದ್ದು ಬಹುತೇಕ ಏನಾದರೂ ಮಾಹಿತಿ ಆಗಿರ್ಬೋದು ಅಥವಾ ಮಾಹಿತಿಯ ಕೊರತೆಯಿಂದ ಈ ಥರ ಆಗಿರ್ಬೋದು. ಆದರೆ ಅವರಿಗೆ ಕೊಟ್ಟಿರೋ ಪಾಪ ಅವರು ಮತದಾನಕ್ಕೆ ಎಷ್ಟು ಅವರು ಹಂಬಲದಿಂದ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಮತದಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ಸೀದಾ ಹೋಗಲಿಲ್ಲ, ಊರುಗಳಿಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದಾರೆ. ನಾನು ಮತದಾನ ಮಾಡಿಯೇ ಹೋಗಬೇಕೆನ್ನುವಂಥದ್ದು. ಬಹುಶಃ ಈ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ಅಜ್ಜಿಯಿಂದ ನೋಡಿ ಕಲಿಬೇಕು ಮತದಾನ ಎನ್ನುವಂಥದ್ದು ಎಷ್ಟು ಅಗತ್ಯ ಮತ್ತು ಅವಶ್ಯಕ ಎನ್ನುವಂಥದ್ದು. ಏನೇ ಆಗಲಿ, ಮುಂದೆ ಒಂದು ಚುನಾವಣೆಯನ್ನು ಕಾಣುವಂತಹ ಆ ಒಂದು ಯೋಗ ಭಾಗ್ಯವನ್ನು ಕೂಡ ದೇವರವರಿಗೆ ಕರುಣಿಸಲಿ ಅಂತ ನಮ್ಮ ಆಶಯ. ಇದು ನಾವು ನೋಡ್ತಾ ಇರುವಂಥದ್ದು ಕೃಷ್ಣನಗರ ಮತಗಟ್ಟೆಯಲ್ಲಿ ಆ ಒಂದು ಮತದಾನದ ಪ್ರಕ್ರಿಯೆ. ಸಂಜೆಯ ವೇಳೆಯಲ್ಲಿ ಕೂಡ ಕೃಷ್ಣನಗರ ಮತಗಟ್ಟೆಯಲ್ಲಿ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಕಂಡುಬರುತ್ತಿರುವಂತಹ ಒಂದು ದೃಶ್ಯ. ಈಗ ನೋಡ್ತಾ ಇರುವಂಥ ದೃಶ್ಯ ಇದು ಮುಕ್ವೆ ಶಾಲಾ ಮತಗಟ್ಟೆ, ಮುಕ್ವೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಮತಗಟ್ಟೆಯಲ್ಲಿ ಸಂಜೆಯ ವೇಳೆಗೆ ಕಂಡು ಬಂದಿರುವಂತಹ ದೃಶ್ಯ. ಬಹುತೇಕ ವಿರಳ ಸಂಖ್ಯೆಯಲ್ಲಿ ಮತದಾರರು ಕಂಡು ಬರ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಬೆಳಗಿನ ವೇಳೆಯಲ್ಲಿ ಮತದಾನಗಳು ನಡೆದಿವೆ. ಅದರ ಜೊತೆಗೆ ಮಧ್ಯಾಹ್ನದ ವೇಳೆಯಲ್ಲೂ ಕೂಡ, ಉರಿ ಬಿಸಿಲಿನ ವೇಳೆಯಲ್ಲಿ ಕೂಡ ಮತದಾನದ ಪ್ರಕ್ರಿಯೆಗಳು ನಡೆದಿವೆ. ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಇವತ್ತು ಅನೇಕ ಖಾಸಗಿ ಕಾರ್ಯಕ್ರಮಗಳು, ಮದುವೆ ಇನ್ನಿತರ ಖಾಸಗಿ ಕಾರ್ಯಕ್ರಮಗಳು ಇದ್ದುದರಿಂದ ಮಧ್ಯಾಹ್ನ ಒಂದಷ್ಟು ಮಂದಿ ಕಾರ್ಯಕ್ರಮಕ್ಕೆ ಹೋಗಿ ನಂತರ ಬಂದು ಮಧ್ಯಾಹ್ನದ ವೇಳೆಗೆ ಮತವನ್ನು ಚಲಾಯಿಸಿರುವಂಥದ್ದು. ಹಾಗಾಗಿ ಮಧ್ಯಾಹ್ನ ಒಂದು 2 ಗಂಟೆ ಮತ್ತು 3 ಗಂಟೆಯ ವೇಳೆಗೆ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ಸರತಿ ಸಾಲಿನಲ್ಲಿ ಒಂದು ಮತದಾರರು ನಿಂತಿದ್ದಂತಹ ದೃಶ್ಯವು ಕೂಡ ಕಂಡು ಬಂದಿರುವಂಥದ್ದು. ಹಾಗಾಗಿ ಹೆಚ್ಚಿನ ಭಾಗಗಳಲ್ಲಿ ಮಧ್ಯಾಹ್ನದ ವೇಳೆಗೆ 3 ಗಂಟೆಯ ವೇಳೆಗೆ ಹೆಚ್ಚಿನ ಮತ ಚಲಾವಣೆ ಆಗಿರುವಂಥದ್ದು. ಅದರ ನಂತರ ಒಂದಷ್ಟು ವಿರಳ ಸಂಖ್ಯೆಯಲ್ಲಿ ಇದೀಗ ಸಂಜೆಯ ವೇಳೆಗೆ ಕೊನೆಯ ಹಂತದಲ್ಲಿ ಮತದಾನ ಪ್ರಕ್ರಿಯೆಗಳು ಆರಂಭಗೊಂಡಿರುವಂಥದ್ದು. ಈಗಾಗಲೇ ಸಮಯ ಮುಕ್ತಾಯಗೊಂಡಿರುವಂಥದ್ದು 6 ಗಂಟೆ ಸಮಯ ಮುಗಿದಿದೆ. ಚುನಾವಣಾ ಆಯೋಗ
ಮತ ಚಲಾವಣೆಗೆ ನೀಡಿರುವಂತಹ ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಈಗಾಗಲೇ ಈ ಸಮಯಾವಕಾಶ ಮುಕ್ತಾಯಗೊಂಡಿದೆ. ಬಹುಶಃ ಈ ಒಂದು ವೇಳೆ ಸರತಿ ಸಾಲಿನಲ್ಲಿ ನಿಂತಿದ್ರೆ, ಅಂದರೆ ಚುನಾವಣಾ ಈ ಮತಗಟ್ಟೆಯ ವ್ಯಾಪ್ತಿಯಲ್ಲಿ, ಆ ಕೇಂದ್ರದ ವ್ಯಾಪ್ತಿಯಲ್ಲಿ, ಅಂದರೆ ಒಂದು ಪ್ರವೇಶ ದ್ವಾರ ಅಥವಾ ಕಂಪೌಂಡ್ ಅಥವಾ ಗೇಟ್ ಏನಾದರೂ ಇದ್ದರೆ ಅದರ ಒಳಭಾಗದಲ್ಲಿ ಮತದಾರರು ಬಂದು ಸರತಿ ಸಾಲಿನಲ್ಲಿ ನಿಂತಿದ್ರೆ ಅವರಿಗೆ 6 ಗಂಟೆಯ ನಂತರವೂ ಕೂಡ ಅವಕಾಶವನ್ನು ಕೊಡಬೇಕು. ಅದರ ನಂತರ ಒಂದು ವೇಳೆ ಬಂದರೆ ಯಾರಿಗೂ ಕೂಡ ಅವಕಾಶ ಕೊಡುವ ಆಗಿಲ್ಲ. ಆದರೆ ಮತಗಟ್ಟೆಯ ಸಮೀಪದಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತಿದ್ದರೆ ಅವರಿಗೆ 6 ಗಂಟೆ ಕಳೆದರೂ ಕೂಡ ಒಳಭಾಗಕ್ಕೆ ಅವಕಾಶ ನೀಡಿ ಅವರಿಗೆ ಮತದಾನಕ್ಕೆ ಅವಕಾಶವನ್ನು ಕೊಡಬೇಕಾದ್ದು ಅಲ್ಲಿಯ ಸಿಬ್ಬಂದಿಗಳ ವ್ಯವಸ್ಥೆಯಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಅವರು ಕೊಡಲೇಬೇಕಾಗುತ್ತದೆ. ಬೆಳಿಗ್ಗೆ ಬಿರುಸಿನಿಂದ ಮತದಾನ ಆಗಿದೆ ನಮ್ಮಲ್ಲಿ. ಸ್ವಲ್ಪ ಈ ವೋಟರ್ ಐ ಡಿದು ಹಳೆ ವೋಟರ್ ಐ ಡಿ ಸ್ವಲ್ಪ ಸಮಸ್ಯೆ ಕೊಟ್ಟಿತ್ತು. ನಮ್ಮ 147 ಬೂತ್ ಸಂಖ್ಯೆಯಲ್ಲಿ 146ರಲ್ಲಿ ಯಥಾಸ್ಥಿತಿಯಲ್ಲಿ ಬಿರುಸಿನಿಂದ ಮತದಾನ ಆಗಿದೆ. ಅದನ್ನೊಂದು 62% ಅಷ್ಟು ಮತದಾನ ಆಯ್ತು ಈಗ ಅಂದಾಜು. ಕಳೆದ ಲೋಕಸಭಾ ಚುನಾವಣೆ ನಂತರ ಈ ಸಲ ಹೆಚ್ಚು ಮತದಾನ ಆಗಿದೆ ಆಗ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ. ಒಂದು 80% ಮೇಲೆ ಬರಬೇಕು ಅಂತ. ಬಿಸಿಲಿನ ಸಲ ಸ್ವಲ್ಪ ಹೆಚ್ಚಾಗಿದೆ. ಹೌದು, ಜನ ಮತದಾರರು ಬರ್ತಾ ಇದ್ದಾರೆ. ಹೌದು, ಇದು ಬೆಳಿಗ್ಗೆಯಿಂದ ತುಂಬ ಬಿರುಸಿನಿಂದ ಮತದಾನ ಆಗ್ತಾಯಿತ್ತು. ಮಧ್ಯಾಹ್ನ ಸ್ವಲ್ಪ ಸ್ಲೋ ಆಯಿತು, ಇನ್ನೀಗ ಸ್ವಲ್ಪ ಬಿರುಸು ಚುರುಕೊಳ್ತದೆ ಅಷ್ಟೇ. ಇನ್ನು 1 ಗಂಟೆ ಬಾಕಿ. ಹೌದು, 1 ಗಂಟೆ ಬಾಕಿ ಇದೆ. ಧನ್ಯವಾದ. ನಮಸ್ತೆ, ತಮ್ಮ ಹೆಸರು? ಶೇಖರಗೌಡ ಅಂತೇಳಿ. ಹೇಗೆ ಮತದಾನ ಹೇಗೆ ಆಗ್ತಿದೆ ಇವತ್ತು? ಇವತ್ತು ಬೆಳಗಿನಿಂದ ಬಿರುಸಿನ ಮತದಾನ ನಡೀತಾ ಇದೆ. ಸಾಧಾರಣ 83% ಈಗಾಗಲೇ ಆಗಿದೆ. 63%. ಎಷ್ಟು ಲೀಡಿಂದ ಜಯಗಳಿಸಬಹುದು ಅಂತ? ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ವಿಜಯಶಾಲಿ ಆಗ್ತಾರೆ. ನಿರೀಕ್ಷೆ ನಮ್ಮ ನಿರೀಕ್ಷತೆ. ಹೇಗಾಗಿದೆ ಇವತ್ತು ನರಿಮೊಗರು ಮತದಾನಕ್ಕೆ? ಬೆಳಿಗ್ಗೆ ಬಿರುಸಿನಿಂದ ಮತದಾನ ಆಗಿದೆ ನಮ್ಮಲ್ಲಿ. ಸ್ವಲ್ಪ ಈ ವೋಟರ್ ಐ ಡಿದು ಹಳೆ ವೋಟರ್ ಐ ಡಿ ಸ್ವಲ್ಪ ಸಮಸ್ಯೆ ಕೊಟ್ಟಿತ್ತು. ನಮ್ಮ 147 ಬೂತ್ ಸಂಖ್ಯೆಯಲ್ಲಿ 146ರಲ್ಲಿ ಯಥಾಸ್ಥಿತಿಯಲ್ಲಿ ಬಿರುಸಿನಿಂದ ಮತದಾನ ಆಗಿದೆ. ಅದನ್ನೊಂದು 62% ಅಷ್ಟು ಮತದಾನ ಆಯ್ತು ಈಗ ಅಂದಾಜು. ಕಳೆದ ಲೋಕಸಭಾ ಚುನಾವಣೆ ನಂತರ ಈ ಸಲ ಹೆಚ್ಚು ಮತದಾನ ಆಗಿದೆ ಆಗ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ. ಒಂದು 80% ಮೇಲೆ ಬರಬೇಕು ಅಂತ. ಬಿಸಿಲಿನ ಸಲ ಸ್ವಲ್ಪ ಹೆಚ್ಚಾಗಿದೆ. ಹೌದು, ಜನ ಮತದಾರರು ಬರ್ತಾ ಇದ್ದಾರೆ. ಹೌದು, ಇದು ಬೆಳಿಗ್ಗೆಯಿಂದ ತುಂಬ ಬಿರುಸಿನಿಂದ ಮತದಾನ ಆಗ್ತಾಯಿತ್ತು. ಮಧ್ಯಾಹ್ನ ಸ್ವಲ್ಪ ಸ್ಲೋ ಆಯಿತು, ಇನ್ನೀಗ ಸ್ವಲ್ಪ ಬಿರುಸು ಚುರುಕೊಳ್ತದೆ ಅಷ್ಟೇ. ಇನ್ನು 1 ಗಂಟೆ ಬಾಕಿ. ಹೌದು, 1 ಗಂಟೆ ಬಾಕಿ ಇದೆ. ಆಯ್ತಾ ಸರ್? ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ವೇದನಾ ಸುವರ್ಣ. ನರಿಮೊಗರು ಮತಗಟ್ಟೆಯಲ್ಲಿ ಎಷ್ಟು ಮತದಾನ ಆಗಿರ್ಬೋದು ಇವತ್ತು? ಸಾಧಾರಣ ಬೆಳಿಗ್ಗೆಯಿಂದಲೇ ಜನ ಬರ್ತಾ ಇದ್ದಾರೆ. ಒಂದು 74%, 75%ವರೆಗೆ ಬರ್ಬೋದು ಇಲ್ಲಿ, ನನ್ನ ಅಭಿಪ್ರಾಯ. ಬೆಳಗ್ಗಿಂದಲೇ ಬಿರುಸಿನ ಮತದಾನ? ಬಿರುಸಿನ ಮತದಾನ ನಡೀತಾ ಉಂಟು. ಈ ಲಾಸ್ಟ್ ಮೂಮೆಂಟಲ್ಲಿ ಈಗ ಬರ್ತಾ ಇದ್ದಾರೆ. 6 ಗಂಟೆವರೆಗೆ ನಮಗೆ ಸಮಯ ಉಂಟು. ಹೌದು, ಬರ್ತಾ ಇದ್ದಾರೆ. ತಮ್ಮ ಪಕ್ಷಕ್ಕೆ ಎಷ್ಟು ಮತದಾನ ಆಗ್ಬೋದು ಅಂತ? ಇಲ್ಲಿ ನಮ್ಮ ಪಕ್ಷ, ನಾವು ಈಗ ನಿಂತ ಬೂತಲ್ಲಿ ಕಳೆದ ಸಾರಿ ಕೂಡ ಜಾಸ್ತಿ ಮತ ಬಂದಿದೆ ಇಲ್ಲಿ. ಅಂದರೆ ಕಳೆದ ಸಲಕ್ಕಿಂತಲೂ ಹೆಚ್ಚು ಮತದಾನ ಆಗಿದೆ ಅಂತ? ಹೌದು, ಕಳೆದ ಸಾರಿಯಿಂದ ಈ ಸಲ ಜಾಸ್ತಿ ಮತ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅಭ್ಯರ್ಥಿಯವರು ಎಷ್ಟು ಲೀಡಿಂದ ಗೆಲ್ಬೋದು ಈ ಸಲ? ಇಡೀ ಟೋಟಲು ದಕ್ಷಿಣ ಕನ್ನಡದಲ್ಲಿಯಾ? ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿ ಸಾಧಾರಣ 1 ಲಕ್ಷದಿಂದ ಮೇಲೆ ಗೆಲ್ಬಹುದು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ. ಅಂದರೆ ಈ ಸಲ ಬದಲಾವಣೆ ತುಂಬ ಗಾಳಿ ಬೀಸ್ತಾ ಉಂಟು. ಅಂದರೆ ಒಳ್ಳೆಯ ಅಭ್ಯರ್ಥಿಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯ ಅಭ್ಯರ್ಥಿ ಅಂದರೆ ಭಾಳ ಒಳ್ಳೆಯ ಅಭ್ಯರ್ಥಿ. ನಮ್ಮ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರು 28 ವರ್ಷದಿಂದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ಒಂದು ವಕೀಲರು, ಅವರದ್ದೇ ಒಂದು ಟ್ರಸ್ಟ್ ಮಾಡಿ ಸಮಾಜ ಸೇವೆಯನ್ನು
ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರ ಒಂದು ಮುಂದಾಲೋಚನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಏನು ಒಂದು ನಮ್ಮ ಇಲ್ಲಿ ಎಷ್ಟೋ ಮಕ್ಕಳು ಕಲಿತವರು ಎಲ್ಲ ಇಲ್ಲಿ ಯಾರೂ ಇಲ್ಲ, ಎಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿಯ ರಾಜಕೀಯ ಇಷ್ಟು ವರ್ಷ 33 ವರ್ಷದವರೆಗೆ ಇಲ್ಲಿ ಯಾರೆಲ್ಲ ರಾಜಕೀಯದಲ್ಲಿ ಇದ್ದರೋ ಅವರಿಗೆ ಇಲ್ಲಿ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಇಂಥ ಮಾಡುವ ಒಂದು ಯಾವುದೋ ಒಂದು ಇದೇ ಇಲ್ಲ. ಆದ್ದರಿಂದ ಇಲ್ಲಿ ಮಕ್ಕಳೆಲ್ಲ ನಮ್ಮ ಇಲ್ಲಿ ಹತ್ತಿರ ITI ಉಂಟು. ಎಷ್ಟೋ ಸಾಧಾರಣ ವಿನಯಕುಮಾರ್ ಸೊರಕೆ ಅವರು ಈ ITIಯನ್ನು ನಮ್ಮ ಬಂಗಾರಪ್ಪ ಚೀಫ್ ಮಿನಿಸ್ಟ್ರಿ ಇರುವಾಗ ಇಲ್ಲಿ ನಮಗೆ ಮಹಿಳಾ ITIಯನ್ನು ಒಂದು ಕೊಟ್ಟಿದ್ದಾರೆ, ವಿನಯಕುಮಾರ್ ತಂದು ಇಲ್ಲಿ ಕೊಟ್ಟಿದ್ದಾರೆ. ಈ ITIಯಲ್ಲಿ ಕಲಿತವರು ಎಲ್ಲರೂ ಕೂಡ ಎಲ್ಲಿ ಇಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದಾರೆ. ಒಬ್ಬರು ಕೂಡ ಇಲ್ಲಿ ಕೆಲಸ ಸಿಗುವುದಿಲ್ಲ. ಅಂದರೆ ಇಲ್ಲಿ ಅಂಥ ಒಂದು ಉದ್ಯೋಗಕ್ಕೆ ಬೇಕಾದಂಥ ಫ್ಯಾಕ್ಟ್ರಿ ಯಾವುದೂ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ. ಹೌದು, ಆಗಲಿಲ್ಲ. ಈ ಸಲ ಬದಲಾವಣೆ ನಮ್ಮ ಪದ್ಮರಾಜರು ಗೆದ್ದರೆ ಒಳ್ಳೆ ಇನ್ನೂ ತುಂಬ ಕೆಲವು ಉದ್ಯೋಗಕ್ಕೆ ಬೇಕಾಗುವ ಎಲ್ಲ ಒಂದು ಅವರಲ್ಲಿ ಒಂದು ಮುಂದಾಲೋಚನೆ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ನನ್ನ ಹೆಸರು ವಿಶಾಲಾಕ್ಷಿ ಅಂತೇಳಿ. ಅದೇ ಇವತ್ತು ನಮ್ಮ 146ನೇ ಬೂತಲ್ಲಿ 74%ವರೆಗೆ ಮತದಾನ ಆಗಿದೆ. ಸರಾಗವಾಗಿ ಮತದಾನ ನಡೀತಾ ಇತ್ತು. ಮಧ್ಯಾಹ್ನದ ವೇಳೆಗೆ ಸುಡು ಬಿಸಿಲಿಗೆ ಸ್ವಲ್ಪ ಕಡಿಮೆ ಆಯಿತು. ಈಗ ತದನಂತರ 4 ಗಂಟೆ ನಂತರ ಈಗ ಪುನಃ ಮುಂದುವರಿತಾ ಇದೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಮತದಾನ ಆಗಿದೆ. ಹೌದೌದು, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 146 ಬೂತ್ನಲ್ಲಿ ಲೀಡ್ ತಂದಿದೆ ನಮ್ಮ ಪಕ್ಷಕ್ಕೆ. ಈ ಬಾರಿ ಅಂತೂ ನಾವು ಬಹಳ ನಿರೀಕ್ಷೆಯಲ್ಲಿದ್ದೇವೆ. ಯಾಕಂದರೆ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಲಕ್ಷ ಮತಗಳಿಗಿಂತ ಜಾಸ್ತಿ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ, ಗೆಲ್ತೇವೆ ಅಂತ ಹೇಳಿ. ಹಾಗಿರುವಾಗ ನಮ್ಮ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೂಡ ಒಳ್ಳೆಯ ಪ್ರಭಾವವನ್ನು ಬೀರಿದೆ. ನಾವು ಮತಯಾಚಿಸಲಿಕ್ಕೆ ಎಲ್ಲ ಮತದಾರರ ಮನೆಗಳಿಗೆ ಹೋದಾಗ ಹೆಣ್ಣು ಮಕ್ಕಳ ಒಂದು ಆಸಕ್ತಿ ನಮ್ಮ ಪಕ್ಷದ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಇದೆ. ಎಲ್ಲರಿಗೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಯೋಜನೆ, ವಿದ್ಯುತ್ತಿನ ಒಂದು ಎಲ್ಲ ಇದರಲ್ಲಿ ತಿಂಗಳಿಗೆ ಒಂದು 3,000ಕ್ಕಿಂತ ಮೇಲೆ ಹೆಚ್ಚಿನ ಒಂದು ಹಣ ಅವರಿಗೆ ಉಳಿತಾಯ ಆಗ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತುಂಬ ಪ್ರಭಾವ ಬೀರಿದೆ, ಎಲ್ಲರಿಗೆ ಒಲವು ಮೂಡಿಸಿದೆ. ನಮ್ಮ ಸರ್ಕಾರದ ಈ ಯೋಜನೆಗಳು ಒಳ್ಳೆ ಪರಿಣಾಮಕಾರಿಯಾಗಿದೆ. ಬಡ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಒಳ್ಳೆ ಸಹಕಾರ ಆಗಿದೆ ಅಂತ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ಓಕೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮ್ಮ ಹೆಸರು? ತಮ್ಮ ಹೆಸರು ಚಂದ್ರಶೇಖರ್, ಮುಂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಹಾಂ, ಯಾವ ಇದು ಮತದಾನ ಹೇಗೆ ನಡೆದಿದೆ? ಇಂದು ಮತದಾನ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಬೆಳಗಿಂದ ಇದುವರೆಗೆ ಒಳ್ಳೆ ಮತದಾನ ಆಗಿದೆ. ಬೆಳಿಗ್ಗೆ ಹೆಚ್ಚು ಪರ್ಸೆಂಟೇಜ್ ಆಗಿದೆ, ಸಾಧಾರಣ ಒಂದು 30-40% ಆಗಿದೆ. ನಂತರ ಮಧ್ಯಾಹ್ನ ಒಂದು 3 ಗಂಟೆ ಆಗುವಾಗ ಒಂದು 75% ಆಗಿರ್ಬೋದು. ಇನ್ನು 1 ಗಂಟೆ ಮತದಾನ ಬಾಕಿ ಇದೆ. ಒಂದು ಜನ ಬರ್ತಾ ಇದ್ದಾರೆ ಈಗ. ಜನ ಬರ್ತಾ ಇದ್ದಾರೆ. ಒಂದು 85%, 89% ಒಳಗೆ ಆಗುವಂಥ ನಿರೀಕ್ಷೆ ಇದೆ. ಹಾಗಾಗಿ ಮತದಾನ ಒಳ್ಳೆ ಇದರಲ್ಲಿ ನಡೆದಿದೆ. ಎಷ್ಟು ಪರ್ಸೆಂಟ್ ಆಗ್ಬೋದು ಅಂತ ಹೇಳ್ತೀರಾ? ಒಂದು 89%, 90% ಒಳಗೆ ಆಗ್ಬೋದು. 89 ಈ ಬೂತಿಂದ ಹೆಚ್ಚು ಈ ಬೂತ್ ನಿರೀಕ್ಷೆಯಲ್ಲಿದ್ದೀರಾ? ಹೆಚ್ಚು ನಿರೀಕ್ಷೆಯಲ್ಲಿದ್ದೇವೆ. ಕಳೆದ ಸಲದಿಂದ ಈ ಸಲ ಹೆಚ್ಚು ನಿರೀಕ್ಷೆಯ ಒಂದು ಇದರಲ್ಲಿದ್ದೇವೆ. ಕಳೆದ ಲೋಕಸಭಾ ಎಲೆಕ್ಷನ್ಗಿಂತ ಈ ಸಲ ಹೆಚ್ಚಾಗಿದೆ, ಕಡಿಮೆ ಮತದಾನ? ಕಳೆದ ಲೋಕಸಭಾ ಇದರಿಂದ ಹೆಚ್ಚಾಗಿದೆ. ಸ್ವಲ್ಪ ಹೊಸ ಸೇರ್ಪಡೆ ಎಲ್ಲ ಆಗಿದೆ. ಹಾಗಾಗಿ ಸ್ವಲ್ಪ ಅದಕ್ಕಿಂತ ಹೆಚ್ಚು ಮತದಾನ ನಡೆದಿದೆ, ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಈ ಸಲ ಅಭ್ಯರ್ಥಿ ಎಷ್ಟು ಲೀಡಲ್ಲಿ ಗೆಲ್ತಾರೆ? ಈ ಸಲ ಒಂದು ಹೆಚ್ಚು ಹೇಳಲಿಕ್ಕಾಗೋದಿಲ್ಲ, ಅಂದರೆ ಭಾರಿ ಪೈಪೋಟಿ ಇದೆ. ಹಾಗಾಗಿ ಒಂದು ಗೆದ್ದರು ಸೋತರು ಒಂದು 1 ಲಕ್ಷದೊಳಗೆ ಅಥವಾ ಒಂದು 50,000 ಹಾಗೆ ಹೇಳಲಿಕ್ಕಾಗೋದಿಲ್ಲ. ಮತ್ತು ಗೆದ್ದರೆ ಗೆಲ್ಬೋದು. ನಮಸ್ತೆ, ಸ್ವಸ್ತಿಕ್ ಅಂತ 192 ಬೂತಿಂದ.
ಇವಾಗ ಸಂಜೆ ತನಕವಾಗಿ ಸುಮಾರು 80% ಹತ್ರ ಆಗ್ತಿದೆ. ಕಳೆದ ವರ್ಷಕ್ಕಿಂತ ನಾವು ಜಾಸ್ತಿ ಆಗ್ತೇವೆ. ಯಾಕಂತೇಳಿದರೆ ಯುವ ಜನತೆ ತುಂಬ ನಮ್ಮಲ್ಲಿ ಆ್ಯಡ್ ಆಗಿದ್ದಾರೆ. ಸೊ ಆ ಕಾರಣದಿಂದಾಗಿ ಈ ವರ್ಷ ತುಂಬ ಅಂದರೆ ಯಾವತ್ತು 90 ಆಗ್ತಿದೆ, 90 ಮೇಲೆ ಆಗ್ಬೋದನ್ನೋ ನಮ್ಮ ನಿರೀಕ್ಷೆ ಇದೆ. ಯಾಕೆಂತೇಳಿದರೆ ಯುವ ಜನತೆ ಆಲ್ಮೋಸ್ಟ್ ಆಗಿ ಮೋದಿಯೇ ಫೇವರ್ ಇರುವುದರಿಂದ ಒಂದು 3 ಲಕ್ಷ ಅಂತರದಲ್ಲಿ ನಾವು ವಿನ್ ಆಗ್ತೇವೆ. ಯಾಕಂತ ಹೇಳಿದರೆ ಮೋದಿ ನೀಡಿದಂತಹ ಯೋಜನೆಗಳು, ಅವರ ದೇಶದ ಮೇಲೆ ಇರುವಂತಹ ಭಕ್ತಿ, ಯುವ ಜನತೆಯಲ್ಲಿರುವಂತಹ ಯುವ ರಕ್ತದ ತುಡಿತದಿಂದಾಗಿ ಸುಮಾರು 3 ಲಕ್ಷ ಅಂತರದಲ್ಲಿ ನಾವು ವಿನ್ ಆಗೋದು ಖಂಡಿತ ಅಂತ ಹೇಳ್ತಿದ್ದೇವೆ. ಈ ಬೂತ್ನಿಂದ ಹೆಚ್ಚು ಲೀಡನ್ನು ಪಡೆಯುವಂಥ ಸಾಧ್ಯತೆ ಇದೆ. ನಾವು ಯಾವಾಗಲೂ ಇಲ್ಲಿ ಬೂತಿಂದ ಸುಮಾರು 100 ಅಂತರದಲ್ಲಿ ಲೀಡಲ್ಲಿ ಬರ್ತಿದ್ದೇವೆ. ಸೊ ಈ ಸಲನೂ ಅದಕ್ಕಿಂತ ಜಾಸ್ತಿ ಲೀಡ್ ಬರುವಂತಹ ನಿರೀಕ್ಷೆಯಲ್ಲಿ ಇದ್ದೇವೆ. ಬಿಸಿಲಿಂದ ಏನಾದರೂ ಇಲ್ಲ ಹಾಗೇನಿಲ್ಲ. ಯಾಕಂತ ಹೇಳಿದರೆ ತುಂಬ ಪ್ರೋಗ್ರಾಮ್ಗಳಲ್ಲಿ ಹೋಗುವವರು ಬೆಳಿಗ್ಗೆ ಮತದಾನ ಮಾಡಿ ಹೋಗಿದೆ, ನೀವು ಸಂಜೆ ಬರ್ತೀವಿ ಅಂತ ಹೇಳಿದರೆ. ಸೊ 90 ಮೇಲೆ ಪರ್ಸೆಂಟೇಜಲ್ಲಿ ಓಟು ಮಾಡು. 1 ಗಂಟೆ ಮತದಾನ ಬಾಕಿ ಇದೆ. ಅದೇ 90ಕ್ಕಿಂತ ಮೇಲೆ ನಿರೀಕ್ಷೆಯಲ್ಲಿ ಇದ್ದೇವೆ, ಆಗ್ತದೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಕಮಲೇಶ್ ಅಂತ, ಸ್ಥಳೀಯ ಪಂಚಾಯತ್ ಮೆಂಬರ್. ಭರ್ತಕೋಡಿ ಮತಗಟ್ಟೆಯಲ್ಲಿ ಹೇಗೆ ಮತದಾನ ನಡೆದಿದೆ? ಬೆಳಗ್ಗೆಯಿಂದ ಮತದಾನ ಉತ್ತಮ ರೀತಿಯಲ್ಲಿ ನಡೆದಿದೆ. ಜನರು ಬದಲಾವಣೆಯನ್ನು ಬಯಸಿದ್ದಾರೆ. ಯಾಕೆಂತ ಹೇಳಿದರೆ ನರೇಂದ್ರ ಮೋದಿ ಅವರು ಏನು 2014ರಲ್ಲಿ ಬಂದಾಗ ಏನು ಮಾತುಗಳನ್ನು ಕೊಟ್ಟಿದ್ದರು, ಏನು ವೀರಾವೇಶದಿಂದ ಭಾಷಣಗಳನ್ನು ಮಾಡ್ತಾ, ಏನು ಸುಳ್ಳು ಆಶ್ವಾಸನೆಗಳನ್ನು ಜನರಿಗೆ ಕೊಡ್ತಾ ಏನು ಜನರನ್ನು ಮೂರ್ಖರನ್ನಾಗಿಸೋ ಪ್ರಯತ್ನ ಮಾಡ್ತಾಯಿದ್ರು, ಅದಕ್ಕೆ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಉತ್ಸಾಹದಿಂದ ಜನರೆಲ್ಲ ಮತದಾನವನ್ನು ಮಾಡಿದ್ದಾರೆ. ಮತ್ತು 1992ರಿಂದಲೂ ಕೂಡ ಏನು ಇಲ್ಲಿ ಸಂಗೀತ ಕುರ್ಚಿ ನಡೆಸ್ತಿದ್ದಾರೆ ಇವರು. 4 ಸಲ ಒಬ್ಬರಿಗೆ, ಇನ್ನೊಬ್ಬರಿಗೆ, 3 ಸಲ ಒಬ್ಬರಿಗೆ, ಇನ್ನೊಬ್ಬರಿಗೆ, ಹೊಸೊಬ್ಬರಿಗೆ. ಈ ಟ್ರಯಲ್ ರಾಜಕಾರಣ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಜನರು ಇವತ್ತು ಮಾತಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಒಬ್ಬ ಅತ್ಯುತ್ತಮವಾದಂಥ ಅಭ್ಯರ್ಥಿ, ಸಮಾಜ ಸೇವೆ ಹಿನ್ನೆಲೆ ಇರುವಂಥ ವ್ಯಕ್ತಿ ಇವರು. ಬ್ರಿಜೇಶ್ ಚೌಟ ಅವರನ್ನು ಸೈನಿಕ ಅದು ಇದು ಅಂತೆಲ್ಲ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಜನರು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾರೆ. ಅವರು 2011ರಿಂದ ಇಲ್ಲೇ ಮಂಗಳೂರಲ್ಲೇ ಇದ್ದಾರೆ. ಅವರೇನು ಒಂದು ಫೋಟೋ ಅವ್ರದ್ದು ಸಮಾಜ ಸೇವೆದು ಏನಾದರೂ ತೋರಿಸಿದರೆ ನಾವು ಬೇಕಾದ್ರೆ ರಾಜಕಾರಣ ಬಿಟ್ಟು ಬಿಡ್ತೇವೆ. ಯಾವುದೇ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಕೊಡೋದಂದ್ರೆ ರಾಜಕಾರಣದಲ್ಲಿ ಇರುವುದಂತ ಅಂದರೆ ಒಂದು ಪ್ಯಾರಲಲ್ ಆಗಿ ಏನಾದರೂ ಒಂದು ಸಮಾಜ ಸೇವೆ ಮಾಡಿಕೊಂಡಿರಬೇಕು. ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸ ಮಾಡ್ತಾ ಇರಬೇಕು. ಅದನ್ನು ಪದ್ಮರಾಜ ಅವರು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅವರ ಏನು ಜೀವನ ಏನು ನಡ್ಸ್ಕೊಂಡು ಬಂದಿದ್ದಾರೆ ಅದರ ಆಧಾರದಲ್ಲಿ ಜನರು ಅವರನ್ನು ಒಳ್ಳೆ ರೀತಿಯಲ್ಲಿ ಜಡ್ಜ್ ಮಾಡ್ತಾರೆ ಅನ್ನುವಂಥ ನನ್ನ ಭಾವನೆ ಇದೆ. ಮತ್ತು ಇವರು ಈ ಸಂಗೀತ ಕುರ್ಚಿಯ ಪರಂಪರೆಗೆ ಒಂದು ಬ್ರೇಕ್ ಆಗ್ತಾರೆ. ಟ್ರಯಲ್ ರಾಜಕಾರಣ, ಟ್ರಯಲ್ MP ಏನು ಕೊಡ್ತಾ ಬಂದಿದ್ದೇವೆ. 4 ಸಲ ಸೋಲ್ತಾರೆ ಅಂತ ಹೇಳುವಾಗ ಧನಂಜಯ ಕುಮಾರ್ ಅವರು ಸೋಲ್ತಾರೆ ಅಂತ ಹೇಳುವಾಗ DV ಅವರು ಬಂದರು. DV ಅವರು ಇಲ್ಲಿ ಸೋಲ್ತಾರೆ ಅಂತ ಹೇಳುವಾಗ ಉಡುಪಿಗೆ ಹೋದರು. ಉಡುಪಿಯಲ್ಲಿ ಸೋಲ್ತಾರೆ ಅಂತ ಹೇಳುವಾಗ ಬೆಂಗಳೂರಿಗೆ. ಇಲ್ಲಿ ಪಾಪ ಜನರನ್ನು ಅವರು ಮೂರ್ಖರನ್ನಾಗಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬದಲಾವಣೆ ಖಂಡಿತ ಅಂತ ಹೇಳ್ತಾರೆ. ಬದಲಾವಣೆ ಖಂಡಿತ ಇದೆ. ಮತ್ತು ಜನರು ಕೂಡ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇವರಿಂದ ಬ್ರಿಜೇಶ್ ಚೌಟ ಅವರಿಂದ ನಳಿನ್ ಕುಮಾರ್ ಕಟೀಲೇ ಒಳ್ಳೆದಿತ್ತು ಅನ್ನುವಂಥ ಭಾವನೆ ಜನರಲ್ಲಿ ಎಲ್ಲರಲ್ಲೂ ಕೂಡ ಇದೆ. ನೋಡುವ ಏನಾಗ್ತದೆ. ಎಷ್ಟು ಮತದಾನ ಆಗಿದೆ ಸರ್ ಬೆಳಗ್ಗೆ? ಈಗ ಸಾಧಾರಣ 75 ಕ್ರಾಸ್ ಆಗಿರ್ಬೋದು. 1 ಗಂಟೆ ಮತದಾನ ಬಾಕಿ ಇದೆ. ಹೌದು. ಇನ್ನು ಬರುವವರಿದ್ದಾರೆ? ಬರ್ತಾ ಇದ್ದಾರೆ. ತಮಗೆ ಎಷ್ಟು ಲೀಡ್ ಸಿಗ್ಬೋದು ಈ ಮತಗಟ್ಟೆಯಲ್ಲಿ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಲೀಡ್ ಬಂದಿತ್ತು. ಈ ಸಲ ಕೂಡ ನಾವು ಒಂದು ಸಾಧಾರಣ 100 ಚಿಲ್ಲರೆ ಲೀಡ್ನ ನಿರೀಕ್ಷೆಯಲ್ಲಿದ್ದೇವೆ. ಸರಿ, ಧನ್ಯವಾದ. ನಮಸ್ತೆ. ದಿನೇಶ್ ಮೇದು, ಪುತ್ತೂರು APMCಯ ಮಾಜಿ ಅಧ್ಯಕ್ಷರು. ಹೇಗಿದೆ ಇವತ್ತು ಬೆಳಗ್ಗೆಯಿಂದ ಮತದಾನ ಹೇಗೆ ನಡೀತಾ ಇದೆ? ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುಮಾರು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸುಳ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಬಿರುಸಿನ ಮತದಾನ ನಡೆದಿದೆ. ನಮ್ಮ ಸವಣೂರಿನ ಈ ಮೊಗರು ಬೂತಿನಲ್ಲಿ ಸುಮಾರು 2 ಬೂತುಗಳಿದೆ. ಇದರಲ್ಲಿ ಈಗಾಗಲೇ ಸುಮಾರು 78% ಈಗಾಗಲೇ ಆಗಿದೆ. ಇನ್ನು 1 ಗಂಟೆ ಇದೆ. ಅಂತೂ 80-85% ಆಗ್ಬೋದು ಅಂತ ಹೇಳುವಂಥದ್ದು ನಮ್ಮ ನಿರೀಕ್ಷೆ ಆಗುತ್ತೆ ಅಂತ ಹೇಳುವಂಥದ್ದು. ಎಷ್ಟು ಲೀಡ್ ಗಳಿಸ್ಬೋದು ಈ ಬೂತಿಂದ ತಮ್ಮ ಪಕ್ಷಕ್ಕೆ? ಈ ಬೂತಲ್ಲಿ ಲೀಡ್ ಅಲ್ಲ, ಆದರೂ ಇದು ಟಫ್. ನಮ್ಮ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದೊಂದು ಟಫ್ ಬೂತ್. ಈ ಬೂತು
ಆದ ಕಾರಣ ನಾವು ತುಂಬ ಫೈಟನ್ನು ಕೊಡ್ತಾ ಇದ್ದೇವೆ. ಎಲ್ಲ ಮತದಾರರನ್ನು ಪೋಲಿಂಗ್ ಮಾಡುವುದರ ಮುಖಾಂತರ ಎಷ್ಟು ನಮ್ಮ BJP ಮತದಾರರು ಇದ್ದಾರೋ ಅವರನ್ನೆಲ್ಲವನ್ನು ಪೋಲಿಂಗ್ ಮಾಡಿದ ಮುಖಾಂತರ ನಾವು ಮತವನ್ನು ಆದಷ್ಟು ಹೆಚ್ಚು ಮಾಡಿಕೊಡುವಂಥದ್ದು ಆ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದರೆ ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಗಿಂತ ಈ ಸಲ ತುಂಬ ಮತದಾನ ಹೆಚ್ಚಾಗಿದೆ. ಆದರೆ ಪರ್ಸೆಂಟೇಜ್ ಹೆಚ್ಚಾದ ಕಾರಣ ನಮಗೆ BJPಗೆ ಆದಷ್ಟು ಪ್ಲಸ್ ಆಗುವಂಥದ್ದು. ಹೌದೌದು. ಹಾಗಾಗಿ ನಮಗೆ ನಂಬಿಕೆ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಹೆಚ್ಚಾದಷ್ಟು BJPಗೆ ಗೆಲುವು ಖಚಿತ ಅಂತ ಹೇಳುವಂಥದ್ದು. ಖಂಡಿತವಾಗೂ BJP ಗೆಲ್ಲುವಂಥದ್ದು ಖಚಿತ. ಎಷ್ಟು ಲೀಡಲ್ಲಿ ಗೆಲ್ತಾರಂತ ತುಂಬ ಭರವಸೆ? ನಮಗೆ ಕಳೆದ ಸಲ 2,73,000 ಓಟುಗಳಿಂದ ಅಂತರದಿಂದ ಗೆದ್ದಿರುವಂಥದ್ದು. ಆದರೆ ಈ ಸಲದ ಅಂತರ ಕಡಿಮೆ ಆಗುತ್ತೆ. ಎಷ್ಟು ಅಂತೇಳಿ ಈಗಾಗಲೇ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅಂತೂ ನಮ್ಮ ನಿರೀಕ್ಷೆ 1 ಲಕ್ಷಕ್ಕಿಂತಲೂ ಮಿಕ್ಕಿ ಅಂತರವನ್ನು ಕಾಯ್ದುಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿಂತ ಕ್ಯಾಪ್ಟನ್ ಗಣೇಯವರು ಬ್ರಿಜೇಶ್ ಚೌಟ ಅವರು ವಿಜಯಶಾಲಿ ಆಗ್ತಾರೆ ಅಂತೇಳೋದು ವಿಶ್ವಾಸ ಇದೆ. ನಮಸ್ತೆ. ನಮ್ಮ ಹೆಸರು ಪಾರ್ವನಾಥ ಗಾಯರ್ಗ, ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ. ಹೇಗಿದೆ ಇವತ್ತು ಮತದಾನ? ಬೆಳಗ್ಗೆಯಿಂದ ಇನ್ನು 1 ಗಂಟೆ ಬಾಕಿ ಇದೆ. ಹೌದು. ಬೆಳಗ್ಗೆಯಿಂದ ಇದು ತನಕ ಎಷ್ಟು ಮತದಾನ ಆಗಿದೆ? ಸಾಧಾರಣ ಅದೇ 70 to 79% ಈಗ ಆಗಿರ್ತಕ್ಕಂಥದ್ದು. ಇವತ್ತು ಈ ಬಿಸಿಲಿನ ನಡುವೆಯೂ ಭಾರಿ ಉತ್ಸಾಹದಿಂದ ಇವತ್ತು ಜನರು ಮತದಾನ ಮಾಡ್ತಾ ಇದ್ದಾರೆ. ಬಿಸಿಲಿದ್ರೂ ಕೂಡ ಉತ್ಸಾಹದಿಂದ. ಹೌದೌದು. ಎಷ್ಟು ಲೀಡಿಂದ ಬರ್ಬೋದು ಈ ಸಲ? ಅಂದರೆ ನಮ್ಮದು ಅದೇ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮೊಗರು 2 ಬೂತು ಏನು ಸ್ವಲ್ಪ BJPಗೆ ಸ್ವಲ್ಪ ಟಫ್ ಇರುವಂಥದ್ದು. ಈ ಬೂತಿಂದ ತಮಗೆ ಎಷ್ಟು ನಿರೀಕ್ಷೆ ಇದೆ? ನಮ್ಮದು ಲೀಡ್ ಅಂತಿಲ್ಲ, ಅಂತೂ ಒಂದು ಸಮಾನವಾಗಿ ಬರ್ಬೋದು ಕಾಂಗ್ರೆಸ್ಸಿಗೆ. ಹಾಗೆ 67ನೇ ಬೂತಲ್ಲಿ ನಾವು ಸ್ವಲ್ಪ BJP ಹಿನ್ನಡೆ ಉಂಟು. ಅಂದರೆ ಒಳ್ಳೆ ಮತದಾನ ಆಗ್ತದೆ. ಹೌದು. ಸರಿ. ಎಸ್. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಚುನಾವಣೆಗೆ ಸಂಬಂಧಿಸಿದಂತೆ ಸಂಜೆ 5 ಗಂಟೆಯ ವೇಳೆಗೆ ನಡೆದಿರುವಂತಹ ಮತ ಚಲಾವಣೆ, ಶೇಕಡಾವಾರು ಮತ ಚಲಾವಣೆ ವಿವರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೃಶ್ಯದಲ್ಲಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 75.59% ಮತ ಚಲಾವಣೆ ಆಗಿರುವಂಥದ್ದು. ಮೂಡಬಿದ್ರೆ ಕ್ಷೇತ್ರದಲ್ಲಿ 68.62, ಮಂಗಳೂರು ಉತ್ತರ 69.75, ಮಂಗಳೂರು ದಕ್ಷಿಣ 61.81%, ಮಂಗಳೂರು 73.45% ಮತದಾನ ನಡೆದಿರುವಂಥದ್ದು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 73.69% ಮತ ಚಲಾವಣೆಯಾಗಿರುವಂಥದ್ದು. ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ನೋಡೋದಾದರೆ 75.2% ಮತ ಚಲಾವಣೆ ಆಗಿರುವಂಥದ್ದು. ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 78.35% ಮತ ಚಲಾವಣೆ ಆಗಿರುವಂಥದ್ದು. ಒಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 71.83% ಮತ ಚಲಾವಣೆ ಆಗಿರುವಂಥದ್ದು. ಇದು ಸಂಜೆ 5 ಗಂಟೆಯ ವೇಳೆಗೆ, ಅಂದರೆ ಮತದಾನದ ಮುಕ್ತಾಯಕ್ಕೆ ಇನ್ನೂ 1 ಗಂಟೆ ಬಾಕಿ ಇರುವಾಗ, ಅಂದರೆ ಸಂಜೆ 5 ಗಂಟೆಯ ವೇಳೆಗೆ ಶೇಕಡಾವಾರು ಮತ ಚಲಾವಣೆ ಆಗಿರುವಂಥದ್ದು. ಇಲ್ಲಿ ಕೂಡ ನಾವು ಪಟ್ಟಿಯನ್ನು ನೋಡೋದಾದರೆ ಮೇಲ್ನೋಟದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಮೇಲ್ಪಂಕ್ತಿಯಲ್ಲಿದೆ 78.35%. ಅದರ ನಂತರ ಅಂದರೆ ಕನಿಷ್ಠ ಮತದಾನ ನಡೆದಿರುವಂಥದ್ದು ಮಂಗಳೂರು ದಕ್ಷಿಣ 61.81% ಮತದಾನ ನಡೆದಿರುವಂಥದ್ದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಬೆಳ್ತಂಗಡಿಯಲ್ಲಿ ಸಂಜೆಯ ವೇಳೆಗೆ ಬಹುತೇಕ ಏರಿಕೆ ಕಂಡಿದೆ 75.59. ಬಹುತೇಕ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಕೂಡ ದಾಟಿ ಬೆಳ್ತಂಗಡಿಯಲ್ಲಿ ಹೆಚ್ಚಿನ ಮತ ಚಲಾವಣೆ ಆಗಿರುವಂಥದ್ದು. ಇದು ಸಂಜೆ 5 ಗಂಟೆಯ ವೇಳೆಗೆ ನಡೆದಿರುವಂತಹ ಶೇಕಡಾವಾರು ಮತದಾನದ ವಿವರ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು? ರಾಕೇಶ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ BJP ಉಪಾಧ್ಯಕ್ಷ. ಇವತ್ತಿನ ಮತದಾನ ಹೇಗಿತ್ತು ಸರ್ ನಿಮ್ಮ ಬೂತ್ನಲ್ಲಿ? ಒಂದು ಒಳ್ಳೆಯ ರೀತಿಯಲ್ಲಿ ಮತದಾನ ಆಗಿದೆ. ನಮ್ಮಲ್ಲಿ ಸುಮಾರು ಒಂದು 79ರಿಂದ 82% ಮತದಾನ ಪ್ರತಿ ಸರಿ ಆಗ್ತದೆ. ಅದನ್ನು ನಾವು ಮುಟ್ಟುತ್ತೇವೆ. 2,297 ಮತದಲ್ಲಿ ಈಗಾಗಲೇ 1,000 ದಾಟಿದೆ. ಹಾಗಾಗಿ ಒಂದು ಒಳ್ಳೆಯ ಮತದಾನ ಆಗಿದೆ ಮತ್ತು ಮತದಾರರು ಭಾಳ ಉತ್ಸಾಹದಿಂದ ಮತವನ್ನು ಚಲಾವಣೆ ಮಾಡಿದ್ದಾರೆ. ಒಟ್ಟು ದೇಶದ ಚುನಾವಣೆ ಆದ ಕಾರಣ ನರೇಂದ್ರ ಮೋದಿಯವರ ಮೇಲಿನ ಅಭಿಮಾನದಿಂದಾಗಿ ಒಂದು ಒಳ್ಳೆಯ ಚುನಾವಣೆಗೆ ಮೂಡಿ ಬಂದಿದೆ ನಮ್ಮ ಬೂತಲ್ಲಿ. ಅಂದರೆ ಎಷ್ಟು ಲೀಡ್ ಬರ್ಬೋದು ಅಂತೀರಾ ಈ ಬೂತಲ್ಲಿ ನಿಮ್ಮ ಪಕ್ಷಕ್ಕೆ? ನಮ್ಮಲ್ಲಿ ಸಾಧಾರಣ ಒಂದು 300ರಿಂದ 350 ಲೀಡ್ ನಮ್ಮ
ಪಕ್ಷಕ್ಕೆ ಬರ್ಬೋದು. ಅಂದರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ಮತದಾನ ಹೇಗಾಗಿದೆ? ಹೆಚ್ಚಾಗಿದೆ, ಕಡಿಮೆ? ಒಳ್ಳೆ ಉತ್ಸಾಹದಲ್ಲಿದ್ದಾರೆ. ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ಮತ್ತು ಅಭ್ಯರ್ಥಿ ಕೂಡ ಒಳ್ಳೆಯ ಅಭ್ಯರ್ಥಿ ಬಿ ಜೆ ಪಿಯಲ್ಲಿ ನಮಗೆ ಪರವಾಗಿದ್ದಾರೆ. ನಿವೃತ್ತ ಸೈನಿಕರು, ಒಬ್ಬ ಯುವಕ, ಒಬ್ಬ ವಿದ್ಯಾವಂತ. ಹಾಗಾಗಿ ಎಲ್ಲ ಯುವಜನತೆ ಭಾಳ ಉತ್ಸಾಹದಿಂದ ಮತವನ್ನು ಮಾಡಿದ್ದಾರೆ ಮತ್ತು ಹಿರಿಯರು ಕೂಡ ಭಾಳ ವಿಶ್ವಾಸದಿಂದ ಮತವನ್ನು ಮಾಡಿದ್ದಾರೆ. ಈಗಾಗಲೇ ಮತದಾನ ಮುಗಿಯಲಿಕ್ಕೆ ಒಂದು ಅರ್ಧ ಗಂಟೆ ಬಾಕಿ ಇದೆ. ಹೌದು, ಗಂಟೆ ಬಾಕಿ ಇದೆ. ಹೌದು. ಇನ್ನೂ ಕೂಡ ಜನ ಬರಲಿಕ್ಕಿದ್ದಾರೆ ಮತದಾರರು? ಬರಲಿಕ್ಕಿದ್ದಾರೆ. ಇವತ್ತು ಏನು ಅಂತ ಕೇಳಿದರೆ ಭಾಳ ಒಳ್ಳೆಯ ದಿನ, ಭಾಳ ಮುಹೂರ್ತ ಇರುವಂಥ ದಿನ. ಮದುವೆಗಳು, ಮನೆ ಒಕ್ಕಲುಗಳು ಮತ್ತು ಭೂತ ಕೋಲ ಇದೆಲ್ಲವೂ ಇರುವಂಥ ದಿನ ಆದ ಕಾರಣ ಕೆಲವರು ಬೆಳಿಗ್ಗೆ ಬೇಗ ಬಂದು ಹೋಗಿದ್ದಾರೆ. ಇನ್ನು ಕೆಲವರು ಇನ್ನೂ ಬರಲಿಕ್ಕಿದ್ದಾರೆ. ಹಾಗಾಗಿ ಅವರು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇನ್ನು ಕೂಡ ನಮ್ಮ ಪರವಾಗಿರುವಂಥ ಮತದಾರರು ಬರ್ತಾ ಇದ್ದಾರೆ. ಅಭ್ಯರ್ಥಿ ಎಷ್ಟು ಲೀಡಿಂದ ಈ ಸಲ ವಿನ್ ಆಗ್ತಾರೆ? ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 1876 ಬೂತ್ ಇದೆ. ಎಲ್ಲ ಬೂತಲ್ಲಿ ಸೇರಿಕೊಂಡಾಗ ಸುಮಾರು 3.5 ಲಕ್ಷದಿಂದಲೂ ಮೇಲಿನ ಅಂತರದಿಂದ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ ವಿಜಯ ಆಗ್ತಾರೆ. ಒಳ್ಳೆ ಗೆಲುವಿನ ಭರವಸೆಯಲ್ಲಿದ್ದೀರಿ? ಖಂಡಿತ ಗೆಲುವಿನ ಭರವಸೆಯಲ್ಲಿದ್ದೇವೆ. ಇನ್ನು ನಮಗೆ ಅಂತರ ಮಾತ್ರ ಎಷ್ಟು ಅಂತಿಲ್ಲ, ಅಷ್ಟೇ ಬಾಕಿ ಇರುವಂಥದ್ದು. ಗೆಲುವು ನಮ್ಮದು ಆಗಿದೆ, ಈಗಾಗಲೇ ಆಗಿದೆ. ಮತದಾರರ ಆಶೀರ್ವಾದ ಮಾಡಿ ಆಗಿದೆ. ಹಾಗಾಗಿ ಸರಿ. ಅಶ್ವಿನ್ ಶೆಟ್ಟಿ, ಸವನೂರು. ಹೇಗಿದೆ ಇವತ್ತು ಮತದಾನ? ಭಾಳ ಎಲ್ಲರೂ ಭಾಳ ಇಂಟ್ರೆಸ್ಟಲ್ಲಿ ದೇಶಕ್ಕೋಸ್ಕರ ಬಂದು, ಬಿಸಿಲಿದ್ದರೂ ಸಹ ಜನಗಳು ಬಂದು ವೋಟ್ ಹಾಕಿದ್ದಾರೆ. ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕಂತೇಳಿ ಅವರ ರೈಟನ್ನು ಇವತ್ತು ಎಕ್ಸಸೈಸ್ ಮಾಡಿದ್ದಾರೆ. ಎಷ್ಟಾಗಿದೆ ನಿಮ್ಮ ಬೂತ್ನಲ್ಲಿ ಇವತ್ತು? ಅದೇ ನಮ್ಮದು ಎಸ್ಟಿಮೇಟ್ ಪ್ರಕಾರ 80ಇಂದ 82% ತನಕ ನಮ್ಮದು ವೋಟಿಂಗ್ ಟರ್ನ್ ಓವರ್ ಇದೆ ಅಂಥೇಳಿ. ಅಂದರೆ ಈ ಬೂತಿಂದ ಹೆಚ್ಚು ಲೀಡ್ ಕಲಿಸುವಂಥ ಭರವಸೆ ಇದೆ ತಮಗೆ? ಡೆಫಿನೆಟ್ಲಿ ಇದೆ. ನಮ್ಮ ಬೂತ್, ನಮ್ಮ ಜನ ಆ್ಯಕ್ಟಿವ್ಲಿ ನೇಷನ್ ಫಸ್ಟ್ ಪಾಲಿಸಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮೋದಿ ಪರಿವಾರ ಮಂತ್ರದಲ್ಲಿರೋದು. ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ, ಈ ಸ್ಥಳ ಈ ಅಭಿವೃದ್ಧಿ ಆಗಿದೆ ಈ ಸಲ? ಆಗಿದೆ. ಎಲ್ಲ ಒಂದೇ ಸತಿ ಆಗ್ತದೆ ಅಂಥೇಳಿ ನಾವು ಇದು ಎಕ್ಸ್ಪೆಕ್ಟ್ ಮಾಡಬಾರ್ದು. 50 ವರ್ಷದ ಸ್ವಲ್ಪ ಕಸ ಉಂಟು, ಅದು ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಲಾಸ್ಟ್ 10 ಇಯರ್ಸಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಂಪ್ಲಾಯ್ಮೆಂಟ್ ಆಗಿದೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಲೀಡಿಂದ ಗೆಲ್ತಾರೆ ಸರ್? ನಮ್ಮ ಎಕ್ಸ್ಪೆಕ್ಟೇಷನ್ 3 to 3.5 lakhs, 3 to 3.5 ಲಕ್ಷ ನಮ್ಮದು ಎಕ್ಸ್ಪೆಕ್ಟೇಷನ್. ಭರವಸೆ ಡೆಫಿನೆಟ್ಲಿ ಇದ್ದೇವೇನು. ಭರವಸೆ ಇಲ್ಲದ್ರೆ ಬದುಕಲಿಕ್ಕೆ ಇದಿಲ್ಲ. ಡೆಫಿನೆಟ್ಲಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಪ್ರಶಾಂತ್, ರಾಜ್ಯ ಮಾಧ್ಯಮ ಸಹ ಸಂಚಾಲಕ, BJP ಕರ್ನಾಟಕ. ಇದೇ ಬೂತ್? ಹೌದು, ಇದೇ ಬೂತವನು. ಹೇಗಿತ್ತು ಇನ್ನು ಬೂತಿನ ಮಟ್ಟದಲ್ಲಿ ಮತದಾನ ಹೇಗಿತ್ತು ಸರ್ ಬೆಳಗಿಂದ? ಆ್ಯಕ್ಚುಲಿ ನಾನು ಬೆಳಿಗ್ಗೆ ಒಂದು 11 ಗಂಟೆಗೆ ಬಂದಿದ್ದೆ. ತುಂಬ ಜನ ಜಾಸ್ತಿ ಇದ್ದರು ಇಲ್ಲಿ ವೋಟ್ ಹಾಕೋರು. ಸ್ವಲ್ಪ ನಿಧಾನಕ್ಕಾಗಿ ವೋಟ್ ನಡೀತಿತ್ತು. ಈಗಾಗ ಆಲ್ಮೋಸ್ಟು ವೋಟ್ಗಳಾಗಿದೆ, ಜನಗಳು ಬರ್ತಾ ಇದ್ದಾರೆ. ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಈ ಊರಿನಲ್ಲಿ. ಪ್ರತಿ ವೋಟ್ ಬಂದಾಗಲೂ, ಲೋಕಸಭಾ ವಿಧಾನಸಭಾ ಚುನಾವಣೆ ಬಂದಾಗ 80-90% ವೋಟುಗಳಾಗ್ತದೆ. ಈ ಸರಿ ವೋಟ್ ಆಗಿದೆ 80ಗಿಂತ 80%ಗಿಂತ ಜಾಸ್ತಿ ವೋಟುಗಳಾಗಿದೆ. ನಮಗೆ ತುಂಬ ಲೀಡ್ ಕೊಡುವಂಥ ಬೂತ್ ಇದು, ಸವಣೂರು ಬೂತು. ಇವತ್ತು ಬಿಸಿಲಿನ ಜಲ ತುಂಬ ಹೆಚ್ಚಾಗಿತ್ತು. ಹೌದು. ಆದರೂ ಕೂಡ ಮತದಾರರು ಹೆಚ್ಚಾಗಿ ಬಂದಿದ್ದಾರೆ ಇದರಲ್ಲಿ? ಹೌದು, ಬಿಸಿಲು ತುಂಬ ಇದೆ. ಬಿಸಿಲು ಇರೋದ್ರಿಂದ ಬಂದಿದ್ದ ಜನ ಅಂದರೆ ನಮ್ಮ ಈ ಭಾಗದ ಜನಗಳು, ಅಂದರೆ ಆಲ್ಮೋಸ್ಟ್ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದ ಜನಗಳು ಬಿಸಿಲು ಇದ್ದರೂ ತಮ್ಮ ಮತವನ್ನು ಚಲಾಯಿಸ್ತಾರೆ. ಅಂದರೆ ಮತ ಅನ್ನೋದು ಇಂಪಾರ್ಟೆಂಟು. ಅಂದರೆ ನಮ್ಮ ವರ್ಷಕ್ಕೊಂದ್ಸರಿ ಅಥವಾ 5 ವರ್ಷಕ್ಕೊಂದ್ಸರಿ ಬರೋದು ಲೋಕಸಭಾ ಚುನಾವಣೆ. ಅದರಿಂದ ನಮ್ಮ ಪ್ರಧಾನಿ ಪರಿವಾರ ಇರೋದ್ರಿಂದ ಎಲ್ಲರೂ ಬಂದು ವೋಟ್ ಹಾಕ್ತಿದ್ದಾರೆ. ತುಂಬ ಒಳ್ಳೆಯ ಸ್ಪಂದನೆ ಇದೆ ಇಲ್ಲಿ. ಅಂದರೆ ಈ ಬೂತ್ನಲ್ಲಿ ಹೆಚ್ಚು ಲೀಡನ್ನು ಪಡ್ಕೊಳ್ಬೋದು ಅಂತ ಅನಿಸ್ತಾರೆ ತಾವು? ಹೌದು, ನನಗೆ ಯಾಕೆಂದರೆ ನನ್ನ ಬೂತು, ನಾನೊಬ್ಬ ರಾಜ್ಯದ ಮಾಧ್ಯಮ ಸಹ ಸಂಚಾಲಕ ಆಗಿದ್ದೀನಿ. ನಾನು ಎಲ್ಲ ಚುನಾವಣೆಗಳನ್ನು ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ಕಡೆ ಚುನಾವಣೆಗಳು ಮಾಡಿದ್ದೀನಿ, ಓಡಾಡ್ತಿದ್ದೀನಿ. ಆದರೆ ನನ್ನ ಬೂತು, ನಾನು ಬೇರೆ ಕಾರ್ಯಕ್ರಮ ಇದ್ದರೂ ನಾನು ಅದನ್ನು ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ನನ್ನ ಬೂತು, ನನ್ನ ಓಟು ಇಂಪಾರ್ಟೆಂಟು. ನನ್ನ ಪರಿವಾರ ಇದು, ಮೋದಿ ಪರಿವಾರ. ಅದಕ್ಕೋಸ್ಕರ ಬಂದು ಎಲ್ಲರ ರೆಸ್ಪಾನ್ಸ್, ಈ ಊರಿನ ಜನಗಳಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ವೋಟ್ ಮಾಡ್ತಾರೆ. ಎಲ್ಲರೂ ಬಂದಿದ್ದಾರೆ, ತುಂಬ ಖುಷಿಯಾಗಿದೆ. ಸರಿ, ಥ್ಯಾಂಕ್ ಯು. ಅಂತ ಹೇಗೆ ಇತ್ತು ಇವತ್ತು ಈ ಮತಗಟ್ಟೆಯಲ್ಲಿ ಮತದಾನ ಬೆಳಗ್ಗೆಯಿಂದ? 60-70% ಆಗಿದೆ. ಒಳ್ಳೆ ಉತ್ಸಾಹದಿಂದ ಜನ ಪಾಲ್ಗೊಂಡಿದ್ದಾರೆ? ಇದ್ದಾರೆ ಎಲ್ಲರೂ. ಎಷ್ಟು ಲೀಡ್ ಬರ್ಬೋದು ಪಕ್ಷಕ್ಕೆ? ಅದು ನೋಡಬೇಕಷ್ಟೇ. ಅಲ್ಲ, ಈ ಬೂದಿನಿಂದ ಎಷ್ಟು ನಿರೀಕ್ಷೆ? ಎಲ್ಲ ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ. ಬದಲಾವಣೆಯಲ್ಲಿ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲ. ಅಂದರೆ ಈ ಸಲ ಬದಲಾವಣೆ ಆಗ್ತದೆ ಖಂಡಿತ? ಆಯ್ತಲ್ಲ, 33 years ಹೇಳುದ ಮಾತ್ರ ಮಾಡುವುದಿಲ್ಲ ಅಭಿವೃದ್ಧಿ. ಎಷ್ಟು ಲೀಡಲ್ಲಿ ಬರ್ತಾರೆ ನಿಮ್ಮ ಅಭ್ಯರ್ಥಿ? ನಾವೊಂದು 50,000 ಇದ್ದೆ. ಅದು ಮತ್ತೆ ಕಳೆದ ಚುನಾವಣೆಗಿಂತ ಈ ಸಲ ಹೆಚ್ಚು ಮತದಾನ ಆಗಿದೆ? ಆಗಿರ್ಬೋದು. ಹೆಚ್ಚು ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ಹೆಚ್ಚು ಬರ್ಬೋದು ಅಂತ ಧನ್ಯವಾದ.
ಈ ಬೂತಲ್ಲಿ 80% ಜಾಸ್ತಿ ಪೋಲಿಂಗ್ ಆದಾಗೆ ಇದೆ. ಇದು ಕರೆಕ್ಟ್ ಲೆಕ್ಕ ಬರಲಿಲ್ಲ, ಆದರೂ ಚೆನ್ನಾಗಿ ಪೋಲಿಂಗ್ ಆಗಿದೆ. ಆದರೆ ಬೆಳಗ್ಗೆಯಿಂದಲೂ ಸಾಯಂಕಾಲದವರೆಗೆ ಜನ ಮತದಾರರು ಬರ್ತಾರೆ. ಬೆಳಿಗ್ಗೆಯಿಂದಲೇ ರಶ್ ಇತ್ತು ಇಲ್ಲಿ. ಈಗಿನವರೆಗೂ ಊಟ ಆಗ್ತಿದ್ದಾರೆ 6 ಗಂಟೆವರೆಗೆ. ಬಿಸಿಲ ಬೇಗೆಯಿಂದಲೂ ಕೂಡ ಜನ ಮತದಾನ ಏನು ಕಡಿಮೆ ಆಗಿಲ್ಲ ಅಂತ. ಅದರೊಟ್ಟಿಗೆ ಇಲೆಕ್ಷನ್ನ ಬಿಸಿಯೊಟ್ಟಿಗೆ ಇದು ಕೂಡ ಏರಿಕೆ ಆಗ್ತಾ ಇತ್ತು. ಅಂದರೆ ಆ ಏರಿಕೆಯನ್ನು ಕೂಡ ಜನರು ಒಪ್ಪಿಕೊಂಡು ಬಂದು ಮತ ಹಾಕಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಸರ್? ಖಂಡಿತ ನಮ್ಮ ಭಾರತೀಯ ಜನತಾ ಪಾರ್ಟಿ, ಮೋದಿ ಪ್ರಧಾನಿ ಆಗ್ತಾರೆ. ನಿಮ್ಮ ಬೂತಿಂದ ಎಷ್ಟು ಲೀಡ್ ಬರ್ಬೋದು ಅಂತ? ನಮ್ಮ ಬೂತಿಂದ ಪ್ರತಿ ಸಲನೂ ನಮ್ಮದು ಒಂದು 80% ವೋಟಿಂಗ್ ಆದರೆ 70%ನಷ್ಟು ಓಟು, 65ರಿಂದ 70% ನಮ್ಮದು ಭಾರತೀಯ ಜನತಾ ಪಾರ್ಟಿಗೆ ಇರುವಂಥ ಬೂತ್ ಇದು ಮೊದಲಿಂದ. ಆಯ್ತು ಸರ್. ಆಯ್ತು ಸರ್, ಧನ್ಯವಾದಗಳು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಲಕ್ಷ್ಮೀನಾರಾಯಣ ಪ್ರಭು. ಹೇಗಿತ್ತು ತಮ್ಮ ಮತಗಟ್ಟೆಯಲ್ಲಿ ಇವತ್ತು ಬೆಳಗಿನ ಮತದಾನ? ಒಳ್ಳೆ ಮತದಾನ. ನಮಗೆ ನಮ್ಮದು ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರದಲ್ಲಿ ಯಾವಾಗಲೂ ನಾವು ಲೀಡಿಂಗ್ನಲ್ಲೇ ಇರೋದು. ಈ ಸಲವೂ ನಮ್ಮದು ಲೀಡಿಂಗ್ಗೆ ಅಂತ ನಮ್ಮ ಒಂದು ನಂಬಿಕೆ, ಭರವಸೆ. ಮತಗಟ್ಟೆಯಲ್ಲಿ ಎಷ್ಟು ಲೀಡ್ ಬರ್ಬೋದು ಸರ್? ಮತಗಟ್ಟೆಯಲ್ಲಿ 80% ಲೀಡ್ ಬರ್ತದೆ ನಮಗೆ. ಯಾಕಂದರೆ ವರ್ಷ ಅಷ್ಟು ಬರ್ತದೆ. ನಿಮಗೆ ಹಳೆ ಇತಿಹಾಸ ಅಥವಾ ಹಳೆ ಪೇಪರ್ ತೆಗೆದ್ರೆ ಲೋಕಸಭಾ ಚುನಾವಣೆಗಿಂತ ಈ ಸಲ ಹೆಚ್ಚು ಬರ್ಬೋದು, ಕಡಿಮೆ ಅಂದರೆ ಜಾಸ್ತಿ ಬರ್ಬೋದು, ಅಂತೂ ಅದೇ ಇದು ಎವರೇಜ್ ಬರ್ಬೋದು. ಮತದಾನದ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಮದುವೆ, ಶುಭ ಸಮಾರಂಭಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬಿಸಿಲಿನ ಬೇಗೆ. ಹೌದು, ಇದರಲ್ಲೆಲ್ಲ ಬೇಗೆಗಿಂತ ಹೌದು ಚುನಾವಣಾ ಬೇಗೆ ಹೆಚ್ಚಾಯಿತು. ಹೌದು, ಸ್ವಲ್ಪ ಈ ಬೂತಲ್ಲಿ 80% ಜಾಸ್ತಿ ಪೋಲಿಂಗ್ ಆದಾಗೆ ಇದೆ. ಇದು ಕರೆಕ್ಟ್ ಲೆಕ್ಕ ಬರಲಿಲ್ಲ, ಆದರೂ ಚೆನ್ನಾಗಿ ಪೋಲಿಂಗ್ ಆಗಿದೆ. ಆದರೆ ಬೆಳಗ್ಗೆಯಿಂದಲೂ ಸಾಯಂಕಾಲದವರೆಗೆ ಜನ ಮತದಾರರು ಬರ್ತಾರೆ. ಬೆಳಿಗ್ಗೆಯಿಂದಲೇ ರಶ್ ಇತ್ತು ಇಲ್ಲಿ. ಈಗಿನವರೆಗೂ ಊಟ ಆಗ್ತಿದ್ದಾರೆ 6 ಗಂಟೆವರೆಗೆ. ಬಿಸಿಲ ಬೇಗೆಯಿಂದಲೂ ಕೂಡ ಜನ ಮತದಾನ ಏನು ಕಡಿಮೆ ಆಗಿಲ್ಲ ಅಂತ. ಅದರೊಟ್ಟಿಗೆ ಇಲೆಕ್ಷನ್ನ ಬಿಸಿಯೊಟ್ಟಿಗೆ ಇದು ಕೂಡ ಏರಿಕೆ ಆಗ್ತಾ ಇತ್ತು. ಅಂದರೆ ಆ ಏರಿಕೆಯನ್ನು ಕೂಡ ಜನರು ಒಪ್ಪಿಕೊಂಡು ಬಂದು ಮತ ಹಾಕಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಸರ್? ಖಂಡಿತ ನಮ್ಮ ಭಾರತೀಯ ಜನತಾ ಪಾರ್ಟಿ, ಮೋದಿ ಪ್ರಧಾನಿ ಆಗ್ತಾರೆ. ನಿಮ್ಮ ಬೂತಿಂದ ಎಷ್ಟು ಲೀಡ್ ಬರ್ಬೋದು ಅಂತ? ನಮ್ಮ ಬೂತಿಂದ ಪ್ರತಿ ಸಲನೂ ನಮ್ಮದು ಒಂದು 80% ವೋಟಿಂಗ್ ಆದರೆ 70%ನಷ್ಟು ಓಟು, 65ರಿಂದ 70% ನಮ್ಮದು ಭಾರತೀಯ ಜನತಾ ಪಾರ್ಟಿಗೆ ಇರುವಂಥ ಬೂತ್ ಇದು ಮೊದಲಿಂದ. ಆಯ್ತು ಸರ್. ಆಯ್ತು ಸರ್, ಧನ್ಯವಾದಗಳು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಲಕ್ಷ್ಮೀನಾರಾಯಣ ಪ್ರಭು. ಹೇಗಿತ್ತು ತಮ್ಮ ಮತಗಟ್ಟೆಯಲ್ಲಿ ಇವತ್ತು ಬೆಳಗಿನ ಮತದಾನ? ಒಳ್ಳೆ ಮತದಾನ. ನಮಗೆ ನಮ್ಮದು ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರದಲ್ಲಿ ಯಾವಾಗಲೂ ನಾವು ಲೀಡಿಂಗ್ನಲ್ಲೇ ಇರೋದು. ಈ ಸಲವೂ ನಮ್ಮದು ಲೀಡಿಂಗ್ಗೆ ಅಂತ ನಮ್ಮ ಒಂದು ನಂಬಿಕೆ, ಭರವಸೆ. ಮತಗಟ್ಟೆಯಲ್ಲಿ ಎಷ್ಟು ಲೀಡ್ ಬರ್ಬೋದು ಸರ್? ಮತಗಟ್ಟೆಯಲ್ಲಿ 80% ಲೀಡ್ ಬರ್ತದೆ ನಮಗೆ. ಯಾಕಂದರೆ ವರ್ಷ ಅಷ್ಟು ಬರ್ತದೆ.
ನಿಮಗೆ ಹಳೆ ಇತಿಹಾಸ ಅಥವಾ ಹಳೆ ಪೇಪರ್ ತೆಗೆದ್ರೆ ಲೋಕಸಭಾ ಚುನಾವಣೆಗಿಂತ ಈ ಸಲ ಹೆಚ್ಚು ಬರ್ಬೋದಾ ಕಡಿಮೆ ಅಂದರೆ ಜಾಸ್ತಿ ಬರ್ಬೋದು, ಅಂತೂ ಅದೇ ಇದು ಎವರೇಜ್ ಬರ್ಬೋದು. ಮತದಾನದ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಮದುವೆ ಶುಭ ಸಮಾರಂಭಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬಿಸಿಲಿನ ಬೇಗೆ ಹೌದು ಇದರಲ್ಲೆಲ್ಲ ಬೇಗೆಗಿಂತ ಹೌದು ಚುನಾವಣಾ ಬೇಗೆ ಹೆಚ್ಚಾಯಿತು. ಹೌದು ಸ್ವಲ್ಪ ಈ ಬೂತಲ್ಲಿ 80% ಜಾಸ್ತಿ ಪೋಲಿಂಗ್ ಆದಾಗೆ ಇದೆ. ಇದು ಕರೆಕ್ಟ್ ಲೆಕ್ಕ ಬರಲಿಲ್ಲ, ಆದರೂ ಚೆನ್ನಾಗಿ ಪೋಲಿಂಗ್ ಆಗಿದೆ. ಆದರೆ ಬೆಳಗ್ಗಿಂದಲೂ ಸಾಯಂಕಾಲದವರೆಗೆ ಜನ ಮತದಾರರು ಬರ್ತಾರೆ. ಬೆಳಗ್ಗೆಯಿಂದಲೇ ರಶ್ ಇತ್ತು ಇಲ್ಲಿ. ಈಗಿನವರೆಗೂ ಊಟ ಆಗ್ತಿದ್ದಾರೆ 6 ಗಂಟೆವರೆಗೆ. ಬಿಸಿಲ ಬೇಗೆಯಿಂದಲೂ ಕೂಡ ಜನ ಮತದಾನ ಏನು ಕಡಿಮೆ ಆಗಿಲ್ಲ ಅಂತ. ಅದರೊಟ್ಟಿಗೆ ಇಲೆಕ್ಷನ್ನ ಬಿಸಿಯೊಟ್ಟಿಗೆ ಇದು ಕೂಡ ಏರಿಕೆ ಆಗ್ತಾ ಇತ್ತು. ಅಂದರೆ ಆ ಏರಿಕೆಯನ್ನು ಕೂಡ ಜನರು ಒಪ್ಪಿಕೊಂಡು ಬಂದು ಮತ ಹಾಕಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಸರ್? ಖಂಡಿತ ನಮ್ಮ ಭಾರತೀಯ ಜನತಾ ಪಾರ್ಟಿ, ಮೋದಿ ಪ್ರಧಾನಿ ಆಗ್ತಾರೆ. ನಿಮ್ಮ ಬೂತಿಂದ ಎಷ್ಟು ಲೀಡ್ ಬರ್ಬೋದು ಅಂತ? ನಮ್ಮ ಬೂತಿಂದ ಪ್ರತಿ ಸಲನೂ ನಮ್ಮದು ಒಂದು 80% ವೋಟಿಂಗ್ ಆದರೆ 70%ನಷ್ಟು ಓಟು, 65-70% ನಮ್ಮದು ಭಾರತೀಯ ಜನತಾ ಪಾರ್ಟಿಗೆ ಇರುವಂಥ ಬೂತ್ ಇದು ಮೊದಲಿಂದ. ಆಯ್ತು ಸರ್. ಆಯ್ತು ಸರ್, ಧನ್ಯವಾದಗಳು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಲಕ್ಷ್ಮೀನಾರಾಯಣ ಪ್ರಭು. ಹೇಗಿತ್ತು ತಮ್ಮ ಮತಗಟ್ಟೆಯಲ್ಲಿ ಇವತ್ತು ಬೆಳಗಿಂದ ಮತದಾನ? ಒಳ್ಳೆ ಮತದಾನ. ನಮಗೆ ನಮ್ಮದು ಶಕ್ತಿ ಕೇಂದ್ರ. ಈ ಶಕ್ತಿ ಕೇಂದ್ರದಲ್ಲಿ ಯಾವಾಗಲೂ ನಾವು ಲೀಡಿಂಗ್ನಲ್ಲೇ ಇರೋದು. ಈ ಸಲವೂ ನಮ್ಮದು ಲೀಡಿಂಗ್ಗೆ ಅಂತ ನಮ್ಮ ಒಂದು ನಂಬಿಕೆ, ಭರವಸೆ. ಮತಗಟ್ಟೆಯಲ್ಲಿ ಎಷ್ಟು ಲೀಡ್ ಬರ್ಬೋದು ಸರ್? ಮತಗಟ್ಟೆಯಲ್ಲಿ 80% ಲೀಡ್ ಬರ್ತದೆ ನಮಗೆ. ಯಾಕೆಂದರೆ ವರ್ಷ ಅಷ್ಟು ಬರ್ತದೆ. ನಿಮಗೆ ಹಳೆ ಇತಿಹಾಸ ಅಥವಾ ಹಳೆ ಪೇಪರ್ ತೆಗೆದ್ರೆ ಲೋಕಸಭಾ ಚುನಾವಣೆಗಿಂತ ಈ ಸಲ ಹೆಚ್ಚು ಬರ್ಬೋದಾ ಕಡಿಮೆ? ಅಂದರೆ ಜಾಸ್ತಿ ಬರ್ಬೋದು, ಅಂತೂ ಅದೇ ಇದು ಎವರೇಜ್ ಬರ್ಬೋದು. ಮತದಾನದ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಮದುವೆ ಶುಭ ಸಮಾರಂಭಗಳು ಲೋಕಸಭಾ ಚುನಾವಣೆ ಬಹಳ ಜನರಿಗೆ ಒಂದು ಉತ್ಸವ ಮತ್ತು ಭಾಳ ಕುತೂಹಲಭರಿತವಾಗಿದೆ. ಅದನ್ನು ಇಂದು ಸುಮಾರು ಬೆಳಗ್ಗೆ ನಾವು 6 ಗಂಟೆಯ ಸಮಯದಲ್ಲೇ ಬರಬೇಕಾದ್ರೆ ಜನರ ಉತ್ಸವ ಎದ್ದು ಕಾಣ್ತಾ ಇತ್ತು. ಸುಮಾರು 6 ಗಂಟೆಯಿಂದ ಇಲ್ಲಿಯವರೆಗೆ ಜನರು ಕ್ಯೂಯಲ್ಲಿ ನಿಂತಿದ್ದರು. ನಾವು ಮತದಾನವನ್ನು ಕ್ಯೂ ಸರದಿಯ ಮೂಲಕ ನಿಂತು ಇವತ್ತು ಮತದಾನವನ್ನು ಮಾಡಿರುತ್ತೇವೆ. ನಮ್ಗೆ ಈಗಾಗಲೇ ನಾನು ಹೇಳಿದಂತೆ ಈ ಸಲದ ಚುನಾವಣೆಯಲ್ಲಿ ದೇಶದಲ್ಲಿ ಒಂದು ಬದಲಾವಣೆಯನ್ನು ನೋಡಬೇಕು, ಬದಲಾವಣೆಯನ್ನು ಕಾಣಬೇಕು. ಕಳೆದ 10 ವರ್ಷಗಳಿಂದ ಹಲವಾರು ಭರವಸೆಗಳು ಮತ್ತು ಯಾವುದನ್ನು ಈಡೇರಿಸದೇ ಇರುವಂಥ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂಬ ಒಂದು ದೃಢ ಮನಸ್ಸಿನಿಂದ ಈ ಸಲದ ಗ್ಯಾರಂಟಿಗಳನ್ನು, ಯಾವ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರವು ನೀಡಿದೆಯೋ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿರುವಂಥ ಗ್ಯಾರಂಟಿಗಳನ್ನು ಒಂದು ಫಲದಿಂದ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತವಾದಂಥ ಸರ್ಕಾರವನ್ನು ನಾವು ಕೇಂದ್ರದಲ್ಲಿ ನೋಡಬಹುದು. ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ 28 ಸ್ಥಾನಗಳಲ್ಲಿ 14 ಸ್ಥಾನಗಳಲ್ಲಿ ಈ ಚುನಾವಣೆಗೆ ನಡೀತಾ ಇದ್ದು, ಈ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ಸು ಅತ್ಯಂತ ನಿಶ್ಚಳ ಸ್ಥಾನಗಳನ್ನು ಗಳಿಸುವುದರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಜನರು ಭಾಳ ಉತ್ಸವವಾಗಿ ಇನ್ನು ಮತದಾನವನ್ನು ಮಾಡಿರ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ
ನಮಸ್ಕಾರ. ಅದು ಮಗಲ್ಲ ಏನು ಸರ್? ಇಂಚು ಮೂಲ ಉನ್ನತೆ ಉಂಟು ಹತ್ರ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರಿ. ಇವತ್ತು ಭಾಳ ಸಂತೋಷ ಅನ್ನಿಸ್ತಿದೆ ಸರ್. ನಮ್ಮ ಪ್ರಜಾಪ್ರಭುತ್ವದ ಒಂದು ಬಹಳ ದೊಡ್ಡ ಹಬ್ಬ ಇದು, ಚುನಾವಣೆ ಅನ್ನುವಂಥದ್ದು. ಇವತ್ತು ಇದನ್ನು ನಮ್ಮ ಹಕ್ಕನ್ನು ಚಲಾಯಿಸುವಂಥದ್ದು ಇದನ್ನು ಮಾಡಿ ಬಂದಿದ್ದೇನೆ. ಬಹುಶಃ ಇವತ್ತು ಜನಗಳ ಒಂದು ಉತ್ಸವವನ್ನು ನೋಡಿದರೆ ತುಂಬ ಸಂತೋಷ ಆಗ್ತಾಯಿದೆ. ಈ ಬಾರಿ ಜನರು ಒಂದು ಪ್ರಬುದ್ಧವಾದ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಹಕ್ಕನ್ನು ಚಲಾಯಿಸ್ತಿರುವಂಥದ್ದು, ಬೆಳಗಿನ ಜಾವ ಈ ಮಟ್ಟದಲ್ಲಿ ಜನಗಳು ಈ ಒಂದು ಬೂತಿಗೆ ಬಂದು ಕಾಯ್ತಿರುವಂಥದ್ದು ದೃಶ್ಯ ನೋಡಿದರೆ ತುಂಬ ಸಂತೋಷ ಆಗ್ತಾಯಿದೆ. ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ನಿರೀಕ್ಷೆ ಮಾಡಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ಅದರಲ್ಲೂ ಸುಮಾರು 75.5% ನಿರೀಕ್ಷೆಯಂತೆ ಮತದಾನ ನಡೆದಿದೆ. ಶಾಂತಿಯುತವಾಗಿ ಮತದಾನ ನಡೆದಿದ್ದ ಕಾರಣಕ್ಕಾಗಿ ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ಮಾಡಿದ ಹಾಗೂ ಮತದಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವೆಲ್ಲ ನಿರೀಕ್ಷೆ ಮಾಡಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ಅದರಲ್ಲೂ ಸುಮಾರು 75.5% ನಿರೀಕ್ಷೆಯಂತೆ ಮತದಾನ ನಡೆದಿದೆ. ಶಾಂತಿಯುತವಾಗಿ ಮತದಾನ ನಡೆದಿದ್ದ ಕಾರಣಕ್ಕಾಗಿ ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ಮಾಡಿದ ಹಾಗೂ ಮತದಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಪ್ರಕ್ರಿಯೆ ನಡೆದಿರುವಂಥದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆಗಳು ಮುಕ್ತಾಯಗೊಂಡು ಮತಗಟ್ಟೆಯಿಂದ ಸಿಬ್ಬಂದಿಗಳು ಮುಂದಕ್ಕೆ ಡಿಮಸ್ಟರಿಂಗ್ಗೆ ತೆರಳುವಂತಹ ಸಮಯ ಇದು. ಎಲ್ಲ ಕಡೆಯೂ ಕೂಡ ಶಾಂತಿಯುತವಾದ ಮತದಾನ ನಡೆದಿರುವಂಥದ್ದು. ಪುತ್ತೂರು ವಿಧಾನಸಭಾ ಕ್ಷೇತ್ರ ಹಾಗೂ ಸುಳ್ಯ ವಿಧಾನಸಭಾ ಕ್ಷೇತ್ರದ ಹಲವು ಮತಗಟ್ಟೆಗಳಿಂದಲೂ ಶಾಂತಿಯುತವಾದಂತಹ ಮತದಾನ ನಡೆದಿರುವ ಬಗ್ಗೆ ವರದಿಯಾಗಿರುವಂಥದ್ದು. ಮತ್ತು ಈ ಬಗ್ಗೆ ನಾವು ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ವಿವಿಧ ಕಡೆಯ ಮತಗಟ್ಟೆಗಳ ಮಾಹಿತಿಗಳು ಮತ್ತು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು. ಇನ್ನೇನಿದ್ರೂ ಕೂಡ ಆಯಾ ಪಕ್ಷಗಳ ಪ್ರಮುಖರು, ಕಾರ್ಯಕರ್ತರು, ವಕ್ತಾರರು ಅವರವರ ದೃಷ್ಟಿಕೋನ ಮತ್ತು ಅವರವರ ಲೆಕ್ಕಾಚಾರವನ್ನು ತಮ್ಮ ಅಭಿಪ್ರಾಯಗಳ ಮುಖಾಂತರವಾಗಿ ತಿಳಿಯಪಡಿಸಿರುವಂಥದ್ದು. ಅದೇ ರೀತಿ ಅವರ ಏನೇ ದೃಷ್ಟಿಕೋನ ಅಥವಾ ಏನೇ ಲೆಕ್ಕಾಚಾರಗಳಿದ್ದರೂ ಕೂಡ ಮತದಾರ ಒಂದು ಲೆಕ್ಕಾಚಾರ ಹಾಕಿರುತ್ತಾನೆ. ಆ ಲೆಕ್ಕಾಚಾರ ಇವತ್ತು ಮತಪೆಟ್ಟಿಗೆ ಒಳಗಡೆ ಭದ್ರವಾಗಿದೆ. ಅದು ಮುಂದೆ ಜೂನ್ 4ರಂದು ಅದು ಆ ನಿರ್ಧಾರ ಅಥವಾ ಮತದಾರ ಏನು ನಿರ್ಧರಿಸಿದ್ದಾನೆ ಅದು ಪ್ರಕಟವಾಗಲಿಕ್ಕೆ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ 9 ಅಭ್ಯರ್ಥಿಗಳ ಪೈಕಿ ಯಾವ ಅಭ್ಯರ್ಥಿ ಗೆದ್ದು ಈ ಕ್ಷೇತ್ರದ ಸಂಸದರಾಗಿ ಸಂಸತ್ನಲ್ಲಿ ಪ್ರತಿನಿಧಿಸಲ್ಪಡ್ತಾರೆ ಎನ್ನುವಂಥದ್ದು ಜೂನ್ 4ರಂದು ಅದು ಪ್ರಕಟವಾಗಲಿಕ್ಕೆ ಇರುವಂಥದ್ದು. ಒಂದಷ್ಟು ನಾವು ಲೋಕಸಭಾ ಚುನಾವಣೆಯ ಹಿನ್ನೋಟವನ್ನು ನೋಡೋದಾದರೆ, ಅಂದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಹಿಂದೆ ಅದು ಮಂಗಳೂರು ಲೋಕಸಭಾ ಕ್ಷೇತ್ರ ಅಂತ ಹೆಸರು ಪಡ್ಕೊಂಡಿರುವಂಥದ್ದು. ಈ ಕ್ಷೇತ್ರದಲ್ಲಿ ಅಂದರೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಪಾರಮ್ಯವನ್ನು ಮೆರೆದಿರುವಂಥದ್ದು. ಆರಂಭದ ಹಂತದಲ್ಲಿ ಕಾಂಗ್ರೆಸ್ ಪಾರಮ್ಯವನ್ನು ಮೆರೆದರೆ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ಹಲವು ಹಂತಗಳ ಚುನಾವಣೆಗಳಲ್ಲಿ BJP ಪಾರಮ್ಯವನ್ನು ಮೆರೆದು ಇಲ್ಲಿ ಸಂಸದರಾಗಿ ಆಯ್ಕೆಯಾಗುವಂಥದ್ದು. ಉಳಿದಂತೆ ಯಾವುದೇ ಪಕ್ಷಗಳಿಗೂ ಕೂಡ ಇಲ್ಲಿ ಈ ಕ್ಷೇತ್ರದಿಂದ ಆಯ್ಕೆ ಸಾಧ್ಯವಾಗಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಈ ಎರಡು ಪಕ್ಷಗಳ ಮಧ್ಯೆ ಜಟಾಪಟಿ ನಡೆದಿರುವಂಥದ್ದು. ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ ಮತ್ತು BJPಯ ಧನಂಜಯ್ ಕುಮಾರ್ ಸತತ 4 ಬಾರಿ ಗೆಲುವು ಸಾಧಿಸುವ ಮೂಲಕ ಈ ಕ್ಷೇತ್ರದಲ್ಲಿ ದಾಖಲೆಯನ್ನು ನಿರ್ಮಿಸಿರುವಂಥದ್ದು. ಇವರಿಬ್ಬರೂ ಕೂಡ ಕೇಂದ್ರದಲ್ಲಿ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿ ದಕ್ಷಿಣ ಕನ್ನಡ ಅಥವಾ ಆಗಿನ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. 1951ರಲ್ಲಿ ಪ್ರಥಮ ಚುನಾವಣೆ ಎಂದು ದಾಖಲೆಯಲ್ಲಿರುವಂಥದ್ದು. ಆರಂಭದ ಚುನಾವಣಾ ಪ್ರಕ್ರಿಯೆ 1952ರಲ್ಲಿ ನಡೆದು ಮತ ಎಣಿಕೆ ನಡೆದು ಪೂರ್ಣಗೊಂಡಿರುವಂಥದ್ದು. ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲದಲ್ಲಿ ಚುನಾವಣೆ ನಡೆದಿತ್ತು. ಆಗ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗಿರಲಿಲ್ಲ. ಮದ್ರಾಸ್, ಮೈಸೂರು ಹಾಗೂ ಕೊಡಗಿನಲ್ಲಿ ಪ್ರತ್ಯೇಕವಾಗಿ ಲೋಕಸಭಾ ಚುನಾವಣೆ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಆಗ ಮದ್ರಾಸ್ ಪ್ರಾಂತ್ಯದ ಒಂದು ಭಾಗವಾಗಿತ್ತು. ಸೌತ್ ಕೆನರಾ ನಾರ್ತ್ ಸೇರಿದಂತೆ ಒಟ್ಟು 62 ಕ್ಷೇತ್ರಗಳು ಮದ್ರಾಸ್ ವ್ಯಾಪ್ತಿಯಲ್ಲಿದ್ದವು. ಮೈಸೂರು ಪ್ರಾಂತ್ಯದಲ್ಲಿ 9 ಹಾಗೂ ಕೂರ್ಗ್ ಏಕೈಕ ಕ್ಷೇತ್ರವಾಗಿತ್ತು. ಸೌತ್ ಕೆನರಾ ದಕ್ಷಿಣ ಭಾಗವನ್ನು ನೋಡೋದಾದರೆ ಈಗಿನ ಮಂಗಳೂರು ದಕ್ಷಿಣ ಅಂತ ಏನಿದೆ ಅಥವಾ ಕ್ಷೇತ್ರ ಎನ್ನುವಂಥದ್ದು 1951ರಲ್ಲಿ ಸೌತ್ ಕ್ಷೇತ್ರಕ್ಕೆ ನಡೆದ ಪ್ರಥಮ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಕಾರ್ಮಿಕ ಚಳವಳಿಯಲ್ಲಿ ಗುರುತಿಸಿಕೊಂಡಿದ್ದ ಪತ್ರಕರ್ತ ಬೆನಗಲ್ ಶಿವರಾವ್ ಸೌತ್ ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಾಗೂ ಶಿವರಾಮ ಕಾರಂತರ ಸಹೋದರ ಕೆ ರಾಮಕೃಷ್ಣ ಕಾರಂತರು ಕಿಸಾನ್ ಮನ್ಸೂರ್ ಪ್ರಜಾ ಪಾರ್ಟಿ KMPP ಇದರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. RS ಶರ್ಮಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. 96,619 ಮತಗಳಿಸಿದ ಶಿವರಾಮ್ ಅವರು 8,841 ಮತಗಳ ಅಂತರದ ಜಯವನ್ನು ಸಾಧಿಸಿದರು. ಕೆ ರಾಮಕೃಷ್ಣ ಕಾರಂತರು 87,778 ಮತಗಳಿಸಿದ್ರು. ಶಿವರಾಮ ಕಾರಂತರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ KMPPಯಿಂದ ಸ್ಪರ್ಧಿಸಿ ಸೋಲು ಕಂಡಿದ್ದರು. ಇನ್ನು ಮಂಗಳೂರು ಕ್ಷೇತ್ರವನ್ನು ನೋಡೋದಾದರೆ 1957ರ ಚುನಾವಣೆಯಲ್ಲಿ ಕೊಡಗು ಜಿಲ್ಲೆ ಒಳಗೊಂಡ ಮಂಗಳೂರು ಕ್ಷೇತ್ರ ಉದಯವಾಗಿರುವಂಥದ್ದು. ಮಂಗಳೂರು ಕ್ಷೇತ್ರಕ್ಕೆ ನಡೆದ ಪ್ರಥಮ ಚುನಾವಣೆಯಲ್ಲೂ ಸ್ವಾತಂತ್ರ್ಯ ಹೋರಾಟಗಾರ ಕಾಂಗ್ರೆಸ್ ಕಟ್ಟಾಳು ಕೆ ರಾಮಚಂದ್ರಾಚಾರ್ಯ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. 1,43,599 ಮತ ಪಡೆಯುವ ಮೂಲಕ ಭರ್ಜರಿ ಜಯವನ್ನು ಸಾಧಿಸಿದರು. ಮಂಗಳೂರು ಕ್ಷೇತ್ರದ ಪ್ರಥಮ ಶಾಸಕರಾಗಿ ಕೂಡ ಅವರು ಬಂದಿರುವಂಥದ್ದು. CPI ಅಭ್ಯರ್ಥಿ ಕೃಷ್ಣ ಶೆಟ್ಟಿಯೇ 85,373 ಮತವನ್ನು ಪಡೆದಿದ್ದರು. ಸಾವಿರದ 1962ರ ಚುನಾವಣೆಯಲ್ಲಿ ಗಮನಿಸುವುದಾದರೆ ಕಾಂಗ್ರೆಸ್ ಪಕ್ಷವು KR ಆಚಾರ್ ಬದಲು ನ್ಯಾಯವಾದಿ ಎ ಶಂಕರ್ ಆಳ್ವರನ್ನು ಕಣಕ್ಕಿಳಿಸಿತ್ತು.
ಸ್ವತಂತ್ರ, CPI, ಜನಸಂಘದ ಪಕ್ಷದ ಅಭ್ಯರ್ಥಿಗಳು ಆವಾಗ ಕಣದಲ್ಲಿದ್ದರು. ಕಾಂಗ್ರೆಸ್ ಮತ್ತೆ ಜಯವನ್ನು ಸಾಧಿಸಿತ್ತು. ಅಲ್ಲಿಗೆ ಕಾಂಗ್ರೆಸ್ ಹ್ಯಾಟ್ರಿಕ್ ಜಯ ಸಾಧಿಸಿದಂತಾಗಿತ್ತು. ಈ ಚುನಾವಣೆಯಲ್ಲಿ ಪರಾಭವಗೊಂಡ CPIನ BV ಕಕ್ಕಿಲ್ಲಾಯರು ಬಳಿಕ ಬಂಟ್ವಾಳ ಮತ್ತು ವಿಟ್ಲ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಸ್ವತಂತ್ರ ಪಕ್ಷದ JM ಲೋಬೋ ಪ್ರಭು ಉಡುಪಿ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾದರು. ಮೈಸೂರು ರಾಜ್ಯದಲ್ಲಿ 1967ರ ಚುನಾವಣೆ ವೇಳೆಗೆ 27 ಕ್ಷೇತ್ರಗಳಿದ್ದವು. ಕೊಡಗು ಜಿಲ್ಲೆ ಪೂರ್ತಿಯಾಗಿ ಮಂಗಳೂರು ಕ್ಷೇತ್ರದಲ್ಲಿತ್ತು. ಮೊದಲ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಿತ್ತು. 1967ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಥಮ ಬಾರಿಗೆ ಕೊಡಗಿನ CM ಪೂಣಚ್ಚರನ್ನು ಕಣಕ್ಕಿಳಿಸಿತ್ತು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ CM ಪೂಣಚ್ಚ ಕಾಂಗ್ರೆಸ್ ಕಟ್ಟಾಳು. ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಜೈಲುವಾಸ ಅನುಭವಿಸಿದವರು. 1947ರಲ್ಲಿ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು. ಕೊಡಗು ರಾಜ್ಯದ ವಿಧಾನಸಭೆ ನಡೆದ ಪ್ರಥಮ ಚುನಾವಣೆಯಲ್ಲಿ ಗೆದ್ದ ಪೂಣಚ್ಚರವರು 1952ರಿಂದ 56ರವರೆಗಿನ ಕೊಡಗಿನ ಮುಖ್ಯಮಂತ್ರಿಯಾಗಿದ್ದರು. ಭಾಷಾವಾರು ಪ್ರಾಂತ್ಯ ರಚನೆಯಾದಾಗ ಮೈಸೂರು ರಾಜ್ಯದಲ್ಲಿ ಕೊಡಗು ವಿಲೀನವಾಯಿತು. 67ರ ಚುನಾವಣೆಯಲ್ಲಿ ಪೂಣಚ್ಚರಿಗೆ ಮಂಗಳೂರು ಕ್ಷೇತ್ರದಿಂದ ಸ್ಪರ್ಧಿಸುವ ಅವಕಾಶ ದೊರೆಯಿತು. 3 ಪಕ್ಷೇತರರು ಸೇರಿದಂತೆ 5 ಮಂದಿ ಕಣದಲ್ಲಿದ್ದರು. ಕೊಡಗಿನ ಮಾಜಿ ಮುಖ್ಯಮಂತ್ರಿ ಪೂಣಚ್ಚ ಅವರು 1,25,000 ಮತ ಗಳಿಸಿ ಮಂಗಳೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರು. 51ರ ಚುನಾವಣೆಯಲ್ಲಿ ಕಿಸಾನ್ ಮಜ್ದೂರು ಪ್ರಜಾ ಪಾರ್ಟಿಯಿಂದ ಸ್ಪರ್ಧಿಸಿದ್ದ KR ಕಾರಂತರು ಪಕ್ಷೇತರರಾಗಿ ಸ್ಪರ್ಧಿಸಿ 96,000 ಮತ ಗಳಿಸುವ ಮೂಲಕ ದ್ವಿತೀಯ ಸ್ಥಾನ ಪಡೆಯುತ್ತಾರೆ. CPMನ BN ಕುಟ್ಟಪ್ಪ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆಯುತ್ತಾರೆ. 1951ರ ಬಳಿಕ ನಡೆದ 5 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸತತ ಜಯ ದಾಖಲಿಸಿದರೂ ಪ್ರತಿ ಬಾರಿ ಅಭ್ಯರ್ಥಿ ಬದಲಾವಣೆ ಮಾಡಿದ್ದು ವಿಶೇಷವಾಗಿತ್ತು. ಒಮ್ಮೆ ಗೆದ್ದವರು ಮತ್ತೆ ಅವಕಾಶವನ್ನು ಪಡೆಯಲೇ ಇಲ್ಲ. 1971ರಲ್ಲಿ ಲೋಕಸಭೆಗೆ ಚುನಾವಣೆ ಘೋಷಣೆಯಾದಾಗ ಕಾಂಗ್ರೆಸ್ ಇಬ್ಬಾಗವಾಗಿತ್ತು. ಇಂದಿರಾ ಗಾಂಧಿ ನೇತೃತ್ವದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದೇ ರೀತಿ ಸಂಸ್ಥಾ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸೇಷನ್, ಇದು ಜೋಡೆತ್ತು ಚಿಹ್ನೆಯನ್ನು ಹೊಂದಿರುವಂಥದ್ದು. CM ಪೂಣಚ್ಚ ಸಂಸ್ಥಾ ಕಾಂಗ್ರೆಸ್ನಲ್ಲಿ ಉಳಿದ ಕಾರಣ ಮಂಗಳೂರಿನ KK ಶೆಟ್ಟಿ ಅವರು ಇಂದಿರಾ ನೇತೃತ್ವದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ KK ಶೆಟ್ಟಿ 1956ರಿಂದ 2 ಬಾರಿ ಮೈಸೂರು ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಮಾಜಿ ಸಂಸದ CM ಪೂಣಚ್ಚ ಸಂಸ್ಥಾ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರು. CPM, ಪ್ರಜಾ ಸೋಷಲಿಸ್ಟ್, CPM ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಕರಾವಳಿಯಲ್ಲಿ ಇಂದಿರಾ ಗಾಂಧಿ ಅವರ ಪ್ರಭಾವ ಅತ್ಯಂತ ಜೋರಾಗಿತ್ತು. KK ಶೆಟ್ಟಿ 2 ಲಕ್ಷಕ್ಕೂ ಅಧಿಕ ಮತ ಗಳಿಸಿ ಲೋಕಸಭೆಯನ್ನು ಪ್ರವೇಶಿಸುತ್ತಾರೆ. ಇನ್ನು 4 ಬಾರಿ ಗೆದ್ದ ಪೂಜಾರಿ ಅವರು 1977ರ ಚುನಾವಣೆ ವೇಳೆಗೆ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ತುರ್ತು ಪರಿಸ್ಥಿತಿ ಹೇರಿದ್ದ ಕಾಂಗ್ರೆಸ್ ವಿರುದ್ಧ ಜನತೆಗೆ ಆಕ್ರೋಶವಿತ್ತು. ಮಂಗಳೂರು ಕ್ಷೇತ್ರದಲ್ಲಿ ಮತ್ತೆ ಅಭ್ಯರ್ಥಿಯ ಬದಲಾವಣೆ ಮಾಡಲಾಯಿತು. ಈ ಬಾರಿ ಕಾಂಗ್ರೆಸ್ ಹಿಂದುಳಿದ ವರ್ಗದವರಿಗೆ ಆದ್ಯತೆ ನೀಡಲು ಯೋಚಿಸಿತ್ತು. ಅದರ ಫಲವಾಗಿ 40ರ ಹರೆಯದ ಯುವ ನ್ಯಾಯವಾದಿ B. ಜನಾರ್ದನ ಪೂಜಾರಿ ಅವರು ಅಭ್ಯರ್ಥಿಯಾದರು. ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ರಾಷ್ಟ್ರ ಮಟ್ಟದಲ್ಲಿ 4 ಪಕ್ಷಗಳು ಒಗ್ಗೂಡಿ ಜನತಾ ಪಾರ್ಟಿ, ಭಾರತೀಯ ಲೋಕದಳ ಅಂತವಾಗಿದ್ದದ್ದು, ಅದು ರಚನೆಯಾಗಿರುವಂಥದ್ದು. ಕೊಡಗಿನ ನ್ಯಾಯವಾದಿ AK ಸುಬ್ಬಯ್ಯ ನೇಗಿಲು ಹೊತ್ತ ರೈತನ ಚಿಹ್ನೆಯಡಿ ಮಂಗಳೂರು ಕ್ಷೇತ್ರದ ಅಭ್ಯರ್ಥಿಯಾದರು. ಜನಾರ್ದನ ಪೂಜಾರಿ ಅವರಿಗೆ ಪ್ರಥಮ ಪರೀಕ್ಷೆಯಾಗಿತ್ತಿದು. ಈರುವರು ನ್ಯಾಯವಾದಿಗಳ ಮಧ್ಯೆ ನೇರ ಸ್ಪರ್ಧೆ ನಡೆದಿತ್ತು. ಫಲಿತಾಂಶ ಬಂದಾಗ ದೇಶದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು ಕಂಡಿತ್ತು. ಆದರೆ ಕರ್ನಾಟಕದಲ್ಲಿ ಮಂಗಳೂರು ಸೇರಿದಂತೆ 26 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿತ್ತು. ಮಂಗಳೂರು ಕ್ಷೇತ್ರದಲ್ಲಿ 78,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ B. ಜನಾರ್ದನ ಪೂಜಾರಿ ಅವರು ಪ್ರಥಮ ಬಾರಿಗೆ ಲೋಕಸಭೆಯನ್ನು ಪ್ರವೇಶಿಸಿದರು. 1980ರ ಚುನಾವಣೆ ಕಾಂಗ್ರೆಸ್ ಇಬ್ಬಾಗವಾದ ಪರಿಣಾಮ ಚಿಹ್ನೆ ಮಾಯವಾಗಿ ಇಂದಿರಾ ಕಾಂಗ್ರೆಸ್ಗೆ ಕೈ ಚಿಹ್ನೆ ಬಂದಿತ್ತು. ಪ್ರಥಮ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಮಾಡದೆ ಪೂಜಾರಿ ಅವರನ್ನೇ ಕಣಕ್ಕಿಳಿಸಿತು. ಜನತಾ ಪಾರ್ಟಿಯಿಂದ ಕರಂಬಳ್ಳಿ ಸಂಜೀವ ಶೆಟ್ಟಿ, ಅರಸು ಕಾಂಗ್ರೆಸ್ನಿಂದ BA ಮೊಯ್ದೀನ್ ಅಖಾಡಕ್ಕಿಳಿದರು. 5 ಪಕ್ಷೇತರರು ಸಹಿತ ಒಟ್ಟು 9 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಮತದಾರರು ಪೂಜಾರಿಯವರ ಕೈ ಬಿಡಲೇ ಇಲ್ಲ. 1,28,000 ಮತಗಳ ದಾಖಲೆಯ ಅಂತರದಲ್ಲಿ B. ಜನಾರ್ದನ ಪೂಜಾರಿಯವರು 2ನೇ ಬಾರಿಗೆ ಜಯ ಪಡೆದು ಮತ್ತೆ ಲೋಕಸಭೆಯನ್ನು ಪ್ರವೇಶಿಸಿದರು. ಹ್ಯಾಟ್ರಿಕ್ ಜಯ. ಇಂದಿರಾ ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಪೂಜಾರಿಯವರು ಕೇಂದ್ರ ವಿತ್ತ ಸಚಿವರಾಗಿ ಸಾಲ ಮೇಳದ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದರು.
84ರ ಚುನಾವಣೆಯು ಜನತಾ ಪಾರ್ಟಿ ವಿಭಜನೆಯಾಗಿ ಬಿಜೆಪಿ ಉದಯವಾಗಲಿಕ್ಕೆ ಆ ಕಾಲ ಕಾರಣವಾಯಿತು. ಪುತ್ತೂರಿನ ಶಾಸಕ ಕೆ ರಾಮ್ ಭಟ್ರವರು ಅಭ್ಯರ್ಥಿಯಾದರು. ಕಣದಲ್ಲಿ ಓರ್ವ ಪಕ್ಷೇತರ. ತ್ರಿಕೋನ ಸ್ಪರ್ಧೆಯಲ್ಲಿ ಪೂಜಾರಿ ಅವರ ಜೈತ್ರ ಯಾತ್ರೆ ಮುಂದುವರಿಯಿತು. 1,19,000 ಮತಗಳ ಅಂತರದಿಂದ ಗೆದ್ದು ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಮತ್ತೆ ಬಿ ಜನಾರ್ದನ ಪೂಜಾರಿ ಅವರ ಸಚಿವರಾದರು. ಇದವರ ಹ್ಯಾಟ್ರಿಕ್ ಜಯವಾಗಿ ಕಂಡುಬಂದಿರುವಂಥದ್ದು. ಸತತ 4ನೇ ಬಾರಿ ಸಂಸದ. 1989ರ ಚುನಾವಣೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಿದ ಬಿಜೆಪಿ ಮಾಜಿ ಶಾಸಕ ವಿ ಧನಂಜಯ್ ಕುಮಾರ್ರಿಗೆ ಟಿಕೆಟ್ ನೀಡಿತು. ಜನತಾದಳದಿಂದ ಎಂ ಮೊಹಮ್ಮದ್ ಹುಸೇನ್ ಕಣದಲ್ಲಿದ್ದರು. ಮತ್ತೆ ಕಣದಲ್ಲಿ 5 ಪಕ್ಷೇತರರು ಸಹಿತ 9 ಅಭ್ಯರ್ಥಿಗಳು. ಆದರೆ ಪೂಜಾರಿಯವರ ನಾಗಾಲೋಟದ ಓಟವನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಮತ್ತೆ 91,000 ಮತಗಳ ಅಂತರದಿಂದ ಗೆದ್ದು 4ನೇ ಬಾರಿ ಬಿ ಜನಾರ್ದನ ಪೂಜಾರಿ ಅವರು ಸಂಸತ್ ಪ್ರವೇಶಿಸುತ್ತಾರೆ. ಕಾಂಗ್ರೆಸ್ಗೆ ಕಡಿವಾಣ ಬಿದ್ದದ್ದು ಎಲ್ಲಿ? 1951ರಿಂದ 1991 4 ದಶಕಗಳ ಕಾಲ ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನದ್ದೇ ಆಧಿಪತ್ಯ. ಸತತ 9 ಚುನಾವಣೆಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. ಇತರ ಪಕ್ಷಗಳು ಜಯದ ಹತ್ತಿರವೂ ಸುಳಿದಿರಲಿಲ್ಲ. ಆದರೆ 1991ರ ಚುನಾವಣೆಯಲ್ಲಿ ಕರಾವಳಿಯ ರಾಜಕೀಯ ಚಿತ್ರಣವೇ ಬದಲಾಯಿತು. ಕಾಂಗ್ರೆಸ್ಗೆ ಕಡಿವಾಣ ಬಿತ್ತು. ಬಿಜೆಪಿ ಜಯಬೇರಿ. 1991ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ವಿ ಧನಂಜಯ್ ಕುಮಾರ್ ಅವರನ್ನು ಅಖಾಡಕ್ಕಿಳಿಸಿತು. ರಾಮ ಮಂದಿರ ಹೋರಾಟದ ಶಕ್ತಿಯಿಂದ ಬಿಜೆಪಿ ಪ್ರಬಲ ಹೋರಾಟ ನೀಡುವ ಸೂಚನೆಯನ್ನು ನೀಡಿತ್ತು. ಆದರೆ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾಯಿತು. ಕಾಂಗ್ರೆಸ್ ಪರ ಅನುಕಂಪದ ಅಲೆಯನ್ನು ನಿರೀಕ್ಷಿಸಲಾಯಿತು. ಸಿಪಿಎಂ, ಜನತಾ ಪಾರ್ಟಿ ಸೇರಿದಂತೆ ಒಟ್ಟು 8 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಫಲಿತಾಂಶ ಘೋಷಣೆಯಾದಾಗ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಕೂಡ ತಲೆಕೆಳಗಾಯಿತು. 4 ಬಾರಿ ಗೆದ್ದ ಪೂಜಾರಿಯವರನ್ನು 35,000 ಮತಗಳ ಅಂತರದಿಂದ ಸೋಲಿಸುವ ಮೂಲಕ ಬಿಜೆಪಿ ಜಯಬೇರಿ ಬಾರಿಸಿತು. ವಿ ಧನಂಜಯ್ ಕುಮಾರ್ ಅವರು ಪ್ರಥಮ ಬಾರಿಗೆ ಲೋಕಸಭೆಯನ್ನು ಪ್ರವೇಶಿಸಿ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. 1996ರ ಚುನಾವಣೆ. ಮತ್ತೆ ವಿ ಧನಂಜಯ್ ಕುಮಾರ್ ಮತ್ತು ಜನಾರ್ದನ ಪೂಜಾರಿಯವರ ಮುಖಾಮುಖಿ ನೇರಾನೇರ ಸ್ಪರ್ಧೆ. ಜನತಾದಳದಿಂದ ಕೊಡಗಿನ ಪ್ರಭಾವಿ ನಾಯಕ ಜಿ.ವಿ. ಜಯ ಕಣಕ್ಕಿಳಿದರು. ಜೊತೆಗೆ 9 ಮಂದಿ ಪಕ್ಷೇತರರು. ಈ ಚುನಾವಣೆಯಲ್ಲಿ ಜನತಾದಳ ನಿರ್ಣಾಯಕ ಪಾತ್ರ ವಹಿಸಿತು. ಜಿ.ವಿ. ಜಯ 1,80,000 ಮತ ಗಳಿಸಿದರು. ಕಾಂಗ್ರೆಸ್ಗೆ 14,000 ಮತಗಳ ಅಂತರದ ಸೋಲು ಕಂಡು ವಿ ಧನಂಜಯ್ ಕುಮಾರ್ ಮತ್ತೆ ಸತತ 2ನೇ ಬಾರಿಗೆ ಜಯವನ್ನು ಸಾಧಿಸಿದರು. 13 ದಿನದ ವಾಜಪೇಯಿ ಸರ್ಕಾರದಲ್ಲಿ ಈ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶ ವಿ ಧನಂಜಯ್ ಕುಮಾರ್ ಅವರಿಗೆ ದೊರೆಯಿತು. 2 ವರ್ಷದಲ್ಲಿ ಮತ್ತೆ ಚುನಾವಣೆ ಅಂದರೆ 1998 6 ಅಭ್ಯರ್ಥಿಗಳು ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧಿಸಿದ್ರು. ಈ ಬಾರಿ ಜನಾರ್ದನ ಪೂಜಾರಿ ಪ್ರಬಲ ಸ್ಪರ್ಧೆ ನೀಡಿದರೂ ಕೂಡ ವಾಜಪೇಯಿಯವರ ಪರ ಅಲೆಯಿಂದಾಗಿ ವಿ ಧನಂಜಯ್ ಕುಮಾರ್ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಲು ಹೇತುವಾಗಿರುವಂಥದ್ದು. ಕಾಂಗ್ರೆಸ್ಗೆ ಕೇವಲ 6,907 ಮತಗಳ ಅಂತರದ ಸೋಲು ಕಂಡು ಹಿಂದಿನ ಚುನಾವಣೆಯಲ್ಲಿ 1,80,000 ಮತ ಗಳಿಸಿದ್ದ ಜನತಾದಳ ಕೇವಲ 28,000 ಮತಗಳಿಗೆ ಕುಸಿಯಿತು. ವೀರಪ್ಪ ಮೊಯ್ಲಿಯವರ ಸ್ಪರ್ಧೆ. 1998ರಿಂದ 13 ತಿಂಗಳು ಆಡಳಿತ ನಡೆಸಿದ ವಾಜಪೇಯಿ ನೇತೃತ್ವದ NDA ಸರ್ಕಾರ ವಿಶ್ವಾಸಮತ ಯಾಚಿಸಿದಾಗ ಕೇವಲ 1 ಮತದಿಂದ ಸೋಲು ಕಂಡಿತು. ಪರಿಣಾಮ 1999ರಲ್ಲಿ ಮತ್ತೆ ಲೋಕಸಭೆಗೆ ಚುನಾವಣೆ, ಕರ್ನಾಟಕ ವಿಧಾನಸಭೆಗೂ ಏಕಕಾಲದಲ್ಲಿ ಚುನಾವಣೆ ಘೋಷಣೆಯಾಗಿತ್ತು. ಮಂಗಳೂರು ಕ್ಷೇತ್ರದಲ್ಲಿ ಸತತ 3 ಜಯ ದಾಖಲಿಸಿದ ಬಿಜೆಪಿ ಮತ್ತೆ ಧನಂಜಯ್ ಕುಮಾರನ್ನು ಕಣಕ್ಕಿಳಿಸಿತ್ತು. ಸತತ 3 ಸೋಲು ಅನುಭವಿಸಿದ ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾದರು. 1998ರ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದ ವೀರಪ್ಪ ಮೊಯ್ಲಿಯವರು ಮಂಗಳೂರು ಕ್ಷೇತ್ರದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ತ್ರಿಕೋನ ಸ್ಪರ್ಧೆ. ಕಾಂಗ್ರೆಸ್ನ ಮಹಿಳಾ ನಾಯಕಿ ಲೋಕೇಶ್ವರಿ ವಿನಯಚಂದ್ರ ಪಕ್ಷ ತೊರೆದು JDSನಿಂದ ಕಣಕ್ಕಿಳಿದರು. ವಾಜಪೇಯಿ ಪರ ಅನುಕಂಪದ ಅಲೆ. JDS ಸ್ಪರ್ಧೆ 2 ಮೊಯ್ಲಿ ಅವರಿಗೆ ಮುಳುವಾಯಿತು. ತ್ರಿಕೋನ ಸ್ಪರ್ಧೆಯಲ್ಲಿ ಕೇವಲ 8,469 ಮತಗಳೊಂದಿಗೆ ಅಂತರದೊಂದಿಗೆ ಸೋಲು ಕಂಡಿರುವಂಥದ್ದು. ಮರು ಎಣಿಕೆ ನಡೆದರೂ ಕೂಡ ಪ್ರಯೋಜನವಾಗಲಿಲ್ಲ. ವಿ ಧನಂಜಯ್ ಕುಮಾರ್ 4ನೇ ಬಾರಿ ಸಂಸದರಾಗ್ತಾರೆ. ಕೇಂದ್ರದಲ್ಲಿ ವಿತ್ತ ಸಚಿವರಾಗ್ತಾರೆ. ಧನಂಜಯರಿಗೆ ಕೊಕ್. 2004ರಲ್ಲಿಯೂ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಿತು.
4 ಬಾರಿಯ ಸಂಸದರು ವಿ ಧನಂಜಯ ಕುಮಾರ್ ಅವರ ಬದಲಾವಣೆ ಪುತ್ತೂರಿನಲ್ಲಿ ಶಾಸಕರಾಗಿ ಮಿಂಚಿದ್ದ ಡಿ.ವಿ. ಸದಾನಂದ ಗೌಡರನ್ನು ಅಭ್ಯರ್ಥಿಯಾಗಿಸಲು ಬಿಜೆಪಿ ನಿರ್ಧರಿಸಿತು. ವೀರಪ್ಪ ಮೊಯ್ಲಿ ಮತ್ತೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದರು. ಕೊಡಗಿನ ಎ.ಕೆ. ಸುಬ್ಬಯ್ಯ ಜೆಡಿಎಸ್ ಅಭ್ಯರ್ಥಿಯಾದರು. ಚುನಾವಣೆಯಲ್ಲಿ ಬಿಜೆಪಿ ಕೋಟೆ ಭದ್ರವಾಗಿ ಉಳಿಯಿತು. ಡಿ.ವಿ. ಸದಾನಂದ ಗೌಡರವರು ಜಯ ಸಾಧಿಸಿ ಪ್ರಥಮ ಬಾರಿಗೆ ಲೋಕಸಭೆ ಪ್ರವೇಶಿಸಿದರು. ಯಶಸ್ವಿಯಾದ ಬಿಜೆಪಿ ಪ್ರಯೋಗ. ಇನ್ನು 2009 ಚುನಾವಣೆ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಕೊಡಗು ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಕಳಚಿಕೊಂಡಿತು. ದಕ್ಷಿಣ ಕನ್ನಡ ಜಿಲ್ಲೆಯ 5 ತಾಲೂಕಿಗೆ ಮಾತ್ರ ಸೀಮಿತವಾದ ಕ್ಷೇತ್ರ ರೂಪುಗೊಂಡಿದ್ದು, ಈ ಬಾರಿ ಡಿ.ವಿ. ಸದಾನಂದ ಗೌಡರನ್ನು ಉಡುಪಿ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತ ನಳಿನ್ ಕುಮಾರ್ ಕಟೀಲ್ರಿಗೆ ಟಿಕೆಟ್ ನೀಡುವ ಮೂಲಕ ಹೊಸ ಪ್ರಯೋಗ ಮಾಡಿತು. ಮತ್ತೆ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿದ ವಿ ಜನಾರ್ದನ ಪೂಜಾರಿ ಅವರು 8ನೇ ಬಾರಿ ಕಣಕ್ಕಿಳಿದರು. ಬಿಜೆಪಿಯ ಹಿರಿಯ ನಾಯಕ ರಾಮ್ ಭಟ್ ಸ್ವಾಭಿಮಾನಿ ವೇದಿಕೆಯಿಂದ ಸವಾಲೊಡ್ಡಿದರು. ಕಣದಲ್ಲಿ ಒಟ್ಟು 11 ಅಭ್ಯರ್ಥಿಗಳಿದ್ದರು. ಮತ್ತೆ ಬಿಜೆಪಿಯ ಹೊಸ ಪ್ರಯೋಗ ಯಶಸ್ವಿಯಾಯಿತು. 40,000 ಮತಗಳ ಅಂತರದಿಂದ ನಳಿನ್ ಕುಮಾರ್ ಕಟೀಲ್ರವರು ಗೆದ್ದು ಸಂಸತ್ತಿಗೆ ಮೊದಲ ಬಾರಿಗೆ ಪ್ರವೇಶವನ್ನು ಪಡೆದರು. ನಳಿನ್ ಕುಮಾರ್ ಕಟೀಲ್ ಹ್ಯಾಟ್ರಿಕ್ ಜಯ. 2014 ಚುನಾವಣೆ ನಳಿನ್ ಕುಮಾರ್ ಕಟೀಲ್ ಮತ್ತೆ ಬಿಜೆಪಿ ಅಭ್ಯರ್ಥಿ. ಕಾಂಗ್ರೆಸ್ನ ಆಂತರಿಕ ಚುನಾವಣೆ ಮೂಲಕ ಗೆದ್ದ ಜನಾರ್ದನ ಪೂಜಾರಿ ಅವರು 9ನೇ ಬಾರಿ ಕಣಕ್ಕಿಳಿದರು. SDPI, CPM, ಆ್ಯಪ್, BSP ಪಕ್ಷೇತರ ಸಹಿತ ಒಟ್ಟು 14 ಅಭ್ಯರ್ಥಿಗಳು ಕಣದಲ್ಲಿದ್ದರು. ದೇಶದೆಲ್ಲೆಡೆ ನರೇಂದ್ರ ಮೋದಿ ಅಲೆ, ಕರಾವಳಿಯಲ್ಲೂ ಈ ಅಲೆ ಬಲವಾಗಿ ಬೀಸಿತ್ತು. ನಳಿನ್ ಕುಮಾರ್ ಕಟೀಲ್ ದಾಖಲೆಯ 1,43,000 ಮತಗಳ ಅಂತರದ ಜಯ ಸಾಧಿಸಿ ಸತತ 2ನೇ ಬಾರಿಗೆ ಸಂಸದರಾದರು. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬದಲಿಸಿತು. ಬಂಟ ಸಮುದಾಯದ ಮಿಥುನ್ ರೈ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತು. ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಅವರೇ ಕಣಕ್ಕಿಳಿದರು. 3ನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಜಯಬೇರಿ ಬಾರಿಸಿದರು. ನೋಟಾ ಸಹಿತ 14 ಅಭ್ಯರ್ಥಿಗಳಿದ್ದ ಕಣದಲ್ಲಿ ಮಿಥುನ್ ರೈ ಅವರ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ಅವರು 2,74,621 ಬರೋಬ್ಬರಿ ಅಂತರದಿಂದ ಮತಗಳ ಅಂತರದಿಂದ ವಿಜಯವನ್ನು ಸಾಧಿಸಿ ಮತ್ತೆ ಲೋಕಸಭೆಯನ್ನು ಪ್ರವೇಶಿಸಿದರು ನಳಿನ್ ಕುಮಾರ್ ಕಟೀಲ್ರವರು. ಈ ಮೂಲಕವಾಗಿ ನಳಿನ್ ಕುಮಾರ್ ಕಟೀಲ್ರವರು ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿದಂತಾಯಿತು. 2024ರಲ್ಲಿ ಹೊಸ ಮುಖಗಳ ನಡುವೆ ಸ್ಪರ್ಧೆ. 47 ವರ್ಷಗಳ ಬಳಿಕ ಹೊಸ ಮುಖಗಳ ಹಣಾಹಣಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ಹಿಂದಿನ ಮಂಗಳೂರು ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ 47 ವರ್ಷಗಳ ಬಳಿಕ ಹೊಸ ಮುಖಗಳ ಹಣಾಹಣಿಗೆ ಅಖಾಡ ಸಿದ್ಧವಾಗಿದೆ. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಬಾರಿ ಯುವ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿದ್ದು ಇಲ್ಲಿನ ವಿಶೇಷ. 1977ರ ಚುನಾವಣೆಯಲ್ಲಿ ರಾಜಕೀಯಕ್ಕೆ ಹೊಸಮುಖಗಳಾದ ಬಿ ಜನಾರ್ದನ ಪೂಜಾರಿ ಮತ್ತು ಎ.ಕೆ. ಸುಬ್ಬಯ್ಯ ಜನತಾ ಪಾರ್ಟಿಯಿಂದ ಬಳಿಕ ಇದೇ ಪ್ರಥಮ ಬಾರಿಗೆ ಹೊಸಮುಖಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿಯಿಂದ ಮತ್ತು ಪದ್ಮರಾಜ್ ರವರು ಕಾಂಗ್ರೆಸ್ನಿಂದ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಹೊಸ ಮುಖ ಪ್ರಯೋಗ. 1977ರಿಂದ 2014ರವರೆಗೆ ಮಂಗಳೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಕೇವಲ 2 ನಾಯಕರು ಮಾತ್ರ. ಬಿ ಜನಾರ್ದನ ಪೂಜಾರಿ ಅವರು ಒಟ್ಟು 9 ಬಾರಿ ಸ್ಪರ್ಧಿಸಿದರೆ ಎಂ ವೀರಪ್ಪ ಮೊಯ್ಲಿ ಅವರು 2 ಬಾರಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದರು. 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಹೊಸ ಮುಖದ ಪ್ರಯೋಗ ಮಾಡಲು ಮುಂದಾಗಿರುವಂಥದ್ದು ಯುವ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಅವರನ್ನು ಕಣಕ್ಕಿಳಿಸಿರುವಂಥದ್ದು. ಆದರೆ ಗೆಲುವು ಸಾಧ್ಯವಾಗಿಲ್ಲ. ಈ ಬಾರಿ ಸ್ಪರ್ಧೆಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಕಾಂಗ್ರೆಸ್ ಹೈಕಮಾಂಡ್ ಹೊಸಮುಖ ಕಣಕ್ಕಿಳಿಸಲು ನಿರ್ಧರಿಸಿದ ಕಾರಣ ಯುವ ವಕೀಲ ಪದ್ಮರಾಜ್ ರವರಿಗೆ ಟಿಕೆಟ್ ಪಡೆಯಲು ಯಶಸ್ವಿಯಾಗಿದ್ದಾರೆ. ಬಿಜೆಪಿಯಲ್ಲಿ ಅಭ್ಯರ್ಥಿ ಬದಲಾವಣೆ ತಂತ್ರ ಆಗಾಗ ನಡೆದಿದೆ. ಬಿಜೆಪಿ ರಚನೆಯಾದ ಬಳಿಕ ನಡೆದ 1984ರ ಚುನಾವಣೆಯಲ್ಲಿ ಕೆ ರಾಮ್ ಭಟ್ ರವರು ಅಭ್ಯರ್ಥಿಯಾಗಿದ್ದರು. 1989ರ ಚುನಾವಣೆಯಲ್ಲಿ ಯುವ ವಕೀಲ ವಿ ಧನಂಜಯ ಕುಮಾರ್ ಅವಕಾಶ ಪಡೆದರು. ಮೊದಲ 2 ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಬಿಜೆಪಿ 1991ರ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿತು. ವಿ ಧನಂಜಯ ಕುಮಾರ್ ನಿರಂತರ 4 ಬಾರಿ ಸಂಸದರಾದರು. 2004ರ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು. ಡಿ.ವಿ. ಸದಾನಂದ ಗೌಡ ಅವಕಾಶ ಪಡೆದು ರಾಷ್ಟ್ರ ರಾಜ್ಯಕ್ಕೆ ಪ್ರವೇಶಿಸಿದರು. ಆದರೆ ಒಂದೇ ಅವಧಿಯಲ್ಲಿ ಅವರನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಯಿತು. ಹೊಸ ಮುಖ ನಳಿನ್ ಕುಮಾರ್ ಕಟೀಲ್ ರವರನ್ನು ಬಿಜೆಪಿ ಕಣಕ್ಕಿಳಿಸಿತು. ಬಳಿಕ ಹ್ಯಾಟ್ರಿಕ್ ಜಯ ಸಾಧಿಸಿದ ಕಟೀಲ್ ಈ ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ. ಮತ್ತೆ ಹೊಸ ಮುಖಕ್ಕೆ ಬಿಜೆಪಿ ಟಿಕೆಟ್ ನೀಡಿದೆ. ಅದರ ಪರಿಣಾಮವೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಎಂಟ್ರಿ.
ವರ್ಷದ ಹಿಂದೆಯೇ ಪದ್ಮರಾಜ್ ರವರನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿತ್ತು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಕೂಡ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಳಿಸಲಾಗಿತ್ತು. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಸ ಅಭ್ಯರ್ಥಿ ಆಯ್ಕೆ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿ ನಡೆಸಿರುವುದು ಸ್ಪಷ್ಟವಾಗಿತ್ತು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಖಜಾಂಜಿಯಾಗಿರುವ ಪದ್ಮರಾಜ್ ರವರು ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ಶಿಷ್ಯ. ಮಾಜಿ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ರವರು RSS ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಈ ಇರುವರು ಯುವ ನಾಯಕರು ಇದುವರೆಗೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ. ನೇರವಾಗಿ ಲೋಕಸಭೆ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. 18ನೇ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಈರುವರು ಅಭ್ಯರ್ಥಿಗಳು ಕೂಡ ಪ್ರಬಲ ಅಖಾಡದಲ್ಲಿದ್ದು ಈರುವರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಒಂದು ಕಡೆ ಪದ್ಮರಾಜ್ ರವರ ಪರವಾಗಿ ಕಾಂಗ್ರೆಸ್ನಿಂದ ಅನೇಕ ಪ್ರಯತ್ನಗಳು ನಡೆಯುವಂಥದ್ದು. ಅದರ ಜೊತೆಗೆ ಪದ್ಮರಾಜ್ ರವರು ಬಿಲ್ಲವ ಸಮುದಾಯದ ವ್ಯಕ್ತಿಯಾದ್ದರಿಂದ ಒಂದಷ್ಟು ಬಿಲ್ಲವ ಸಮುದಾಯದ ಮತವನ್ನು ಕೂಡ ಪಡೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಬಹುದು ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಬಿಜೆಪಿ ಮತ್ತೆ ಮೋದಿ ಅಲೆಯಲ್ಲಿ ಮತ್ತೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುಂಠಿತವಾಗುವುದಿಲ್ಲ ಮತ ಎಣಿಕೆಯಲ್ಲಿ ಮತ್ತು ಗೆಲುವಿನಲ್ಲಿ. ಅತ್ಯಂತ ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸ್ತೇವೆ ಎನ್ನುವಂಥದ್ದು ಬಿಜೆಪಿ ಮುಖಂಡರ ವಿಶ್ವಾಸವೂ ಕೂಡ ಆಗಿರುವಂಥದ್ದು. ಇದೇನಿದ್ರೂ ಕೂಡ ಎಲ್ಲ ವಿಶ್ವಾಸಗಳು ಅಥವಾ ಲೆಕ್ಕಾಚಾರಗಳು ಅಥವಾ ದೃಷ್ಟಿಕೋನಗಳು ಅದು ಇವತ್ತು ಸಂಜೆ 6 ಗಂಟೆಗೆ ಮುಗಿದಿದೆ. ಇವನ್ನೇನಿದ್ರೂ ಕೂಡ ಎಲ್ಲವೂ ಕೂಡ ಲೆಕ್ಕಾಚಾರಗಳು ಕೂಡ ಮತದಾರ ತನ್ನ ಮತದ ಪೆಟ್ಟಿಗೆ ಒಳಗಡೆ ಭದ್ರವಾಗಿಸಿರುವಂಥದ್ದು. ಅವೆಲ್ಲವೂ ಜೂನ್ 4ರಂದು ಪ್ರಕಟಗೊಂಡು 18ನೇ ಲೋಕಸಭಾ ಕ್ಷೇತ್ರದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ 9 ಅಭ್ಯರ್ಥಿಗಳ ಪೈಕಿ ಯಾರು ಗೆದ್ದು ಬರ್ತಾರೆ ಎಲ್ಲವೂ ಕೂಡ ಜೂನ್ 4ರಂದು ನಮಗೆ ಪ್ರಕಟವಾಗಲಿಕ್ಕೆ ಇರುವಂಥದ್ದು. ಒಂದಷ್ಟು ಸಂಜೆಯ ನಾವು ದೃಶ್ಯಗಳನ್ನು ನೋಡ್ತಾ ಹೋಗೋದಾದರೆ ಮತಗಟ್ಟೆಗಳ ಸಮೀಪದಲ್ಲಿ ಆಯಾ ಪಕ್ಷಗಳ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಮತದಾನ ಯಶಸ್ವಿಯಾಗಿ ಮುಗಿದಿದೆ, ಶಾಂತಿಯುತವಾಗಿ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಆಯಾ ಪಕ್ಷಗಳ ಪ್ರಮುಖರು ಯಶಸ್ವಿ ಮತದಾನಕ್ಕಾಗಿ ಸಂಭ್ರಮಾಚರಣೆ ವ್ಯಕ್ತಪಡಿಸಿರುವಂಥದ್ದು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ.
ಇನ್ನು ನಮಗೀಗ ಮಾಹಿತಿ ಲಭ್ಯವಾಗಿರುವಂಥದ್ದು ಮಚ್ಚಿಮಲೆ ಗೋಳಿಕಟ್ಟೆ ಮತಗಟ್ಟೆಯಲ್ಲಿ ಸಂಜೆ 7 ಗಂಟೆ ಆದರೂ ಮುಂದುವರೆದಿರುವಂತಹ ಮತದಾನ. ಅಂದರೆ ಒಂದಷ್ಟು ಮಂದಿ ಸಂಜೆಯ ವೇಳೆಗೆ ಆಗಮಿಸಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು. ಹಾಗಾಗಿ ಮತ್ತೆ ಮತದಾನಕ್ಕೆ ಅವಕಾಶವನ್ನು ಮಾಡಲಾಯಿತು. ಈಗಾಗಲೇ ಜಿಲ್ಲಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರುವ ಮುಲ್ಲೈ ಮುಗಿಲನ್ರವರ ಸೂಚನೆಯ ಪ್ರಕಾರವಾಗಿ ಅಂದರೆ ಮತಗಟ್ಟೆಯ ಸಮೀಪದಲ್ಲಿ ಗೇಟ್ನ ಒಳಗಡೆ ಪ್ರವೇಶಿಸಿದ ನಂತರ ಅವರಿಗೆ ಸಮಯಾವಕಾಶ ಮುಕ್ತಾಯಗೊಂಡರೂ ಕೂಡ ಮತ್ತೆ ಅವರಿಗೆ ಮತದಾನಕ್ಕೆ ಅವಕಾಶ ಕೊಡಬೇಕುತ್ತದೆ. ಈ ಹಿನ್ನೆಲೆಯಲ್ಲಿ ಗೋಳಿಕಟ್ಟೆಯಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ದರು. 7 ಗಂಟೆ ಅಂದರೆ 7:15ರವರೆಗೆ ಮತದಾನ ನಡೆದು ಕೊನೆಯ ಗಳಿಗೆಯಲ್ಲಿದ್ದಂಥ ಎಲ್ಲ ಮತದಾರರು ಕೂಡ ಮತದಾನಕ್ಕೆ ಅವಕಾಶವನ್ನು ಕೊಡಲಾಯಿತು ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಸಂಜೆ 7:15ರವರೆಗೆ ಗೋಳಿಕಟ್ಟೆ, ಮಚ್ಚಿಮಲೆಯ ಗೋಳಿಕಟ್ಟೆ ಮತಗಟ್ಟೆಯಲ್ಲಿ ಮತದಾನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಸಂಜೆ 7:15ಕ್ಕೆ ಮತದಾನ ಮುಕ್ತಾಯಗೊಂಡಿದೆ. ಗೋಳಿಕಟ್ಟೆ ಮತಗಟ್ಟೆಯಲ್ಲಿ ಸಂಜೆ 7:15ಕ್ಕೆ ಮತದಾನ ಮುಕ್ತಾಯಗೊಂಡಿದ್ದು ಆಗಮಿಸಿದಂತಹ ಎಲ್ಲ ಮತದಾರರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನು ನೀಡಲಾಗಿತ್ತು.
ಮತಸಮರ 2024 ವಿಶೇಷ ನೇರ ಪ್ರಸಾರದಲ್ಲಿ ಇವತ್ತು ಬೆಳಗ್ಗೆಯಿಂದ ಅನೇಕ ಮಾಹಿತಿಗಳನ್ನು ಕೊಡ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನಾವು ಸುದ್ದಿ ಚಾನೆಲ್ ಮುಖಾಂತರವಾಗಿ ಬೆಳಗಿನ ಹೊತ್ತು ಮಧ್ಯಾಹ್ನದವರೆಗೆ ಪುತ್ತೂರು ವಿಧಾನಸಭೆ ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಟ್ಟೆಗಳ ವಿಶೇಷತೆ ಏನು ಮತ್ತು ಅಲ್ಲಿಯ ಪರಿಸ್ಥಿತಿ ಏನು ಮತ್ತು ಅಲ್ಲಿಯ ಮತದಾರರ ಒಲವುಗಳಾಗಿರ್ಬೋದು, ಪಕ್ಷಗಳ ಪ್ರಮುಖರಾಗಿರ್ಬೋದು, ಅವರ ಅಭಿಪ್ರಾಯಗಳೇನು ಎಲ್ಲವನ್ನು ಕೂಡ ತೋರ್ಪಡಿಸುವಂಥದ್ದು ಮತ್ತು ವಿಶೇಷವಾದಂಥ ಘಟನೆಗಳು ನಡೆದಾಗ ಅದರ ಚಿತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸಂಜೆಯ ನಂತರ ಮತ್ತೆ ನಾವು ನೇರ ಪ್ರಸಾರದಲ್ಲಿ ನಮ್ಮ ಬೂತ್ನಿಂದ ಆಯಾ ನಮ್ಮ ವರದಿಗಾರರು ಕಳಿಸಿರುವಂಥ ಮಾಹಿತಿ ಆಗಿರ್ಬೋದು, ವರದಿಗಾರರು ನೇರ ಸಂಪರ್ಕದಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳಾಗಿರ್ಬೋದು, ಎಲ್ಲವನ್ನು ಪರಿಶೀಲಿಸಿದಾಗ ಬಹುತೇಕವಾಗಿ ಇವತ್ತು ಶಾಂತಿಯುತವಾದಂತಹ ಮತದಾನ ನಡೆದಿರುವಂಥದ್ದು. ಎಲ್ಲಿಯೂ ಕೂಡ ವ್ಯವಸ್ಥೆಯಲ್ಲಿ ಕೂಡ ಲೋಪಗಳಾಗಿರ್ಬೋದು, ಅವ್ಯವಸ್ಥೆ ಆಗಿರುವಂಥದ್ದು, ತಾಂತ್ರಿಕವಾದಂತಹ ದೋಷಗಳಾಗಿರ್ಬೋದು ಯಾವುದು ಕೂಡ ಕಂಡು ಬಂದಿಲ್ಲ. ವ್ಯವಸ್ಥಿತವಾಗಿ ಮತ್ತು ಶಾಂತಿಯುತವಾಗಿ ಮತದಾನ ನಡೆದು ಪೂರ್ಣಗೊಂಡಿರುವಂಥದ್ದು. ಬಹುಶಃ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 9 ಅಭ್ಯರ್ಥಿಗಳು ಕಣದಲ್ಲಿದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 221 ಮತಗಟ್ಟೆಗಳಲ್ಲಿ ಮತದಾರರು ಈ 9 ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸಿರುವಂಥದ್ದು. ಮತಪೆಟ್ಟಿಗೆಗಳಿಗೆ ಭದ್ರವಾಗಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಶಾಂತಿಯುತವಾಗಿ ಬಹುತೇಕ ಕಡೆ ನಡೆದಿರುವಂಥದ್ದು. ಮಂಗಳೂರಿನ ಒಂದು ಕ್ಷೇತ್ರದಲ್ಲಿ ಪದ್ಮರಾಜ್ರವರು ಏನು ಮತ ಚಲಾಯಿಸಲು ಬಂದಾಗ ನಡೆದಿರುವಂಥ ಒಂದು ಸಣ್ಣ ಅಹಿತಕರ ಘಟನೆ ಬಿಟ್ಟರೆ ಬಿಳಿನೆಲೆ ಪಂಚಾಯತ್ನ ಆ ಒಂದು ಮತಗಟ್ಟೆಯಲ್ಲಿ ನಡೆದಿರುವಂಥ ಒಂದು ಮಾತಿನ ಚಕಮಕಿ, ಪಕ್ಷದ ಪ್ರಮುಖರೊಳಗೆ ನಡೆದಿರುವಂಥ ಮಾತಿನ ಚಕಮಕಿ, ಆ ವೇಳೆ ಪೊಲೀಸರು ಬಂದು ತಿಳಿಗೊಳಿಸಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಡೆಯೂ ಕೂಡ ಅತ್ಯಂತ ಶಾಂತಿಯುತವಾಗಿ ನಡೆದಿರುವಂಥದ್ದು. ಬೆಳಗಿನ ವೇಳೆ ಒಂದಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿ ಕಂಡುಬಂದರು, ಮಧ್ಯಾಹ್ನದ ವೇಳೆಗೆ ವಿರಳತೆ ಕಂಡುಬಂದು ಮತ್ತೆ ಸಂಜೆಯ ವೇಳೆಗೆ ಮತದಾರರು ಬಂದಿರುವಂಥದ್ದು. ಒಂದು ಕಡೆ ಬಿಸಿಲಿನ ತಾಪ, ಇನ್ನೊಂದು ಕಡೆಗೆ ಅನೇಕ ಇವತ್ತು ಕಾರ್ಯಕ್ರಮಗಳಿರುವಂಥದ್ದು, ಖಾಸಗಿ ಕಾರ್ಯಕ್ರಮಗಳಿರುವಂಥದ್ದು. ಇವೆಲ್ಲದರ ಮಧ್ಯೆ ಮತದಾರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾನ ಮಾಡುವಂಥದ್ದು ತನ್ನ ಮೂಲಭೂತ ಹಕ್ಕು, ಇದನ್ನು ಚಲಾಯಿಸಲೇ ಸಿದ್ಧ ಎನ್ನುವಂಥದ್ದು ದೃಷ್ಟಿಯಿಂದ ಮತದಾರನು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಚುನಾವಣಾ ಆಯೋಗ ಕೈಗೊಂಡಿರುವಂಥದ್ದು. ಇವೆಲ್ಲವನ್ನು ಕೂಡ ನಾವು ಕೊಡುವಂತಹ ಒಂದು ಪ್ರಯತ್ನ, ನಮ್ಮ ವೀಕ್ಷಕರ ಮುಂದೆ ಕೊಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ನಮ್ಮ ಸುದ್ದಿ ತಂಡವು ಕೂಡ ಪುತ್ತೂರು ವಿಧಾನಸಭಾ ಆಗಿರ್ಬೋದು, ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ಅಲ್ಲಿನ ಮಾಹಿತಿಗಳನ್ನು ಮತ್ತು ದೃಶ್ಯಗಳನ್ನು ನಮ್ಮ ಜೊತೆಗೆ ರವಾನಿಸಿರುವಂಥದ್ದು. ಮತ್ತು ಸ್ಟುಡಿಯೋದಿಂದಲೂ ಕೂಡ ನಾವು ನೇರ ಪ್ರಸಾರದ ಮುಖಾಂತರ ನಮ್ಮ ವರದಿಗಾರರನ್ನು ಸಂಪರ್ಕಿಸಿ ಅವರ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಇದು ಮತಸಮರ 2024 ವಿಶೇಷ ಕಾರ್ಯಕ್ರಮ. ಇನ್ನೇನಿದ್ರೂ ಕೂಡ ನಮ್ಮ ಇದು ಜೂನ್ 4ರಂದು ಪ್ರಕಟಗೊಳ್ಳುವಂತಹ ಫಲಿತಾಂಶದಲ್ಲಿ ಮತ್ತೆ ನಾವು ನಿಮಗೆ ಮತಸಮರ 2024 ಕಾರ್ಯಕ್ರಮದ ಮೂಲಕ ಬರಲಿಕ್ಕಿದ್ದೇವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿಯಾಗ್ತಾರೆ, ಯಾರು ಜಯಭೇರಿ ಬಾರಿಸ್ತಾರೆ ಎನ್ನುವಂಥದ್ದು ಅವತ್ತು ಪ್ರಕಟ ಆಗಲಿಕ್ಕೆ ಇದೆ. ಅವತ್ತು ಕೂಡ ಹಾಗೆ ಕ್ಷಣ ಕ್ಷಣದ ಮಾಹಿತಿಗಳನ್ನು, ಫಲಿತಾಂಶದ ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಸುದ್ದಿ ಚಾನೆಲ್ ಮಾಡಲಿಕ್ಕೆ ಇದೆ ಎನ್ನುವಂಥದ್ದು. ಮತ್ತು ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮ ಸುದ್ದಿ ಚಾನೆಲ್ನ ಮುಖ್ಯಸ್ಥರು, ಆಡಳಿತ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ್ರವರ ಆಶಯದಂತೆ ಇದು ರಾಜಕೀಯ ದುಂದಿ ಆಗಬಾರ್ದು, ದುಂಬಿ ಆಗಬಾರ್ದು, ಗಲಾಟೆ ಆಗಬಾರ್ದು. ಎಲ್ಲವೂ ಕೂಡ ಪ್ರಜಾತಾತ್ಮಕ ವ್ಯವಸ್ಥೆಯಲ್ಲಿ ಅದು ವ್ಯವಸ್ಥಿತವಾಗಿರಬೇಕು ಮತ್ತು ಪ್ರಜೆಗಳಿಗೆ ಪೂರಕವಾಗಿರಬೇಕು. ಕೇವಲ ರಾಜಕೀಯ ಎನ್ನುವಂಥದ್ದು ಗಲಾಟೆ ಅಥವಾ ಘರ್ಷಣೆಗೆ ಅದು ಈಡಾಗಬಾರ್ದು. ಕೇವಲ ಅದು ಚುನಾವಣೆಗೆ ದೃಷ್ಟಿಯಿಂದ ಮಾತ್ರ ಇಟ್ಟುಕೊಂಡು ರಾಜಕೀಯ ನಡೆಯಬೇಕು. ಆ ಮೂಲಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉತ್ತಮವಾಗಿ ನಡೆಯಬೇಕು ಎನ್ನುವಂಥದ್ದು ಡಾಕ್ಟರ್ UP ಶಿವಾನಂದರ ಆಶಯವೂ ಕೂಡ ಹೌದು. ಮತಸಮರ 2024 ವಿಶೇಷ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಅದರ ಜೊತೆಗೆ ನಾವು ಶೇಕಡಾವಾರು ಮತದಾನದ ವಿವರವನ್ನು ಮತ್ತೆ ನಮ್ಮ ಚಾನೆಲ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕಿದ್ದೇವೆ, ನಮ್ಮ ವೀಕ್ಷಕರ ಮುಂದೆ ಅಪ್ಡೇಟ್ ಮಾಡಲಿಕ್ಕಿದ್ದೇವೆ. ಇದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ.
Thank you.